ಈಗ ಮನೆಗಳನ್ನ ಕಟ್ಟಿದ್ದೀರಿ, ನೀವು ಹ್ಯಾಂಡ್ ಓವರು ಮಾಡಿಲ್ಲ. ಫಲಾನುಭವಿಗಳ ಪಟ್ಟಿನ ಇವತ್ತರ ಪೂರ್ವದಲ್ಲಿ, ನಾನು ಶಾಸಕನೇ ಆಗಿರಲಿಲ್ಲ, ಪೂರ್ವದಲ್ಲೇ ಪಟ್ಟಿಗಳ ತಯಾರು ಮಾಡ್ಕೊಂಡಿದ್ದೀರಿ. ಅವ್ರಿಗೆ ಇವತ್ತು ನೋಡಿ ಅಧ್ಯಕ್ಷೆ 84 ವರ್ಷ ವಯಸ್ಸು ಹೆಂಗಸು ಈಕೆ ಇದೆ. ಆಮೇಲೆ ಜೊತೆಗೆ ನಿಮ್ಮ ಗಮನಕ್ಕೆ ಹೇಳ್ತೀನಿ, ಆ ಕಾಲೋನಿನಲ್ಲಿ ಅಲ್ಲಿರ್ತಕ್ಕಂಥದ್ದೇ 300 ಸೈಟು, 1200 ಹಕ್ಕುಪತ್ರಗಳಿದ್ದಾವೆ. ನಾನು ಅದಕ್ಕೆ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂದರೆ, ಯಾರಿಗೆ ನೀವು ಕಟ್ಟೋದ್ಕಿಂತ ಪೂರ್ವದಲ್ಲಿ ನೀವು ಲಿಸ್ಟನ್ನ ಮಾಡಿಕೊಂಡು ನಿಜವಾದ ಫಲಾನುಭವಿಗಳು ಆಯ್ಕೆ ಮಾಡ್ಕೊಂಡು ಅವರು ಕೊಡೋದಕ್ಕೆ ತೊಂದರೆ ಏನು? ಈಗ ಹೊಸದಾಗಿ ಯಾಕೆ ಆಯ್ಕೆ ಮಾಡಕ್ಕೆ ಹೋಗ್ತೀರಿ? ಡಿವೈಎಸ್ಪಿ ಕಮಿಟಿ ಬೇಗ ನಿರ್ಣಯ ಮಾಡಿ. 2019 ಮಾಡಿದೆ, ಇದುವರೆಗೆ ಒಂದು ಮೀಟಿಂಗ್ ಕರೆದಿಲ್ಲ ಪುಣ್ಯಾತ್ಮರುಗಳು. ಇವರು ಇಲಾಖೆಯವರು ಇದ್ದಾರೆ. ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತೀನಿ. 3-4 ದಿವಸದಲ್ಲೇನೆ ಮಾಹಿತಿಯ ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿಗಿನ್ನ ಏನಾದ್ರು ಪಕ್ವಾಗಿ ಇರ್ತಕ್ಕಂಥ ಮಾಹಿತಿ ತಮ್ಮ ಹತ್ರ ತಾವು ತಗೊಂಡು ಬನ್ನಿ, ಕುಳಿತುಕೊಂಡು ಮಾತನಾಡಿ. ಹಕ್ಕುಪತ್ರ ಕೊಡೋದಕ್ಕೆ ನಮ್ಗೇನು ತಕರಾರಿಲ್ಲ, ಆದ್ರೆ ಹಿಂದೆನೇ ಹಕ್ಕುಪತ್ರ ಸೋಮಣ್ಣವರೇ, ಡಿವೈಎಸ್ಪಿ ಅಧ್ಯಕ್ಷತೆಯಲ್ಲಿ ಏನು ಕಮಿಟಿ ಮಾಡಿದ್ದೀರಿ, ಅದರದ್ದು ಸಭೆ ಮಾಡಿ ನಿರ್ಣಯ ಮಾಡ್ಲಿಕ್ಕೆ ಹೇಳಿ. ಅವ್ರನ್ನ ಕರೆಸಿ ಅಂತಾನೆ ಹೇಳಿದ್ದು. ಆ ಸಮಿತಿಯವ್ರನ್ನ ಕರೆಸಿ ಅವರ ನೇತೃತ್ವದಲ್ಲಿ ಏನ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಮ್ಮಿಂದ ಏನಾದ್ರು ಬಸವನಗೌಡ ದದ್ದಾಲ್ ನಿಖರವಾಗಿ ಇದನ್ನ ಸಾಲ್ವ್ ಮಾಡಿಕೊಡಿ ದಯವಿಟ್ಟು. ಓಕೆ, ಬಸವನಗೌಡ ದದ್ದಾಲ್ ಹೇಳಿದ್ರಲ್ಲ ಮೀಟಿಂಗ್ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆ ಚುಕ್ಕೆ ಗುರುತಿನ ಪ್ರಶ್ನೆ 3946 ಪ್ರಶ್ನೆಯನ್ನ ಪಶುಸಂಗೋಪನೆ ಸಚಿವರನ್ನ ಕೇಳ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದಾರ. 3 ವರ್ಷಗಳಿಂದ ಕಳೆದ 3 ವರ್ಷಗಳಿಂದ ರಾಯಚೂರು ಗ್ರಾಮೀಣ ಕ್ಷೇತ್ರ ಪ್ರಾಥಮಿಕ ಪಶು ಚಿಕಿತ್ಸಾಲಯಗಳನ್ನು ನಾನು ಕೇಳಿದೆ. ಆದರೆ 3 ವರ್ಷ ಅಲ್ಲ, ಈಗ 6 ವರ್ಷದಿಂದ ಯಾವುದು ಚಿಕಿತ್ಸಾಲಯಗಳನ್ನು ಮಂಜೂರಾಗಿರುವುದಿಲ್ಲ. ಮತ್ತು ಏನು ಪಶು ಚಿಕಿತ್ಸಾಲಯಗಳನ್ನು, ಪ್ರಾಥಮಿಕ ಚಿಕಿತ್ಸಾಲಯಗಳನ್ನು ಪಶು ಚಿಕಿತ್ಸಾಲಯಗಳನ್ನು ಮಾಡ್ತೀರ ಅಂತ ಕೇಳಿದಾಗ ಇದನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು ಇಡೀ ರಾಜ್ಯದಲ್ಲಿ 1210 ಚಿಕಿತ್ಸಾಲಯಗಳನ್ನು ಈಗಾಗಲೇ ನಾವು ಫೈನಾನ್ಸ್ ಇಲಾಖೆಗೆ ಕಳಿಸಿದ್ವಿ, ಆರ್ಥಿಕ ಇಲಾಖೆಯಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ, ಯಾಕಂದರೆ ಗೋ ಹತ್ಯೆ ನಿಷೇಧ ಕಾಯ್ದೆ ತಂದ ಮೇಲೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತ ಮಹಿಳೆ ಆಗಿರ್ಬೋದು, ರೈತರಾಗಿರ್ಬೋದು, ಅವರಲ್ಲಿ ಈಗ ಪಶುಗಳನ್ನು ಸಾಕೋದಕ್ಕೆ ಯಾಕಂದ್ರೆ ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡಬೇಕಲ್ಲ. ಯಾಕಂದ್ರೆ ಒಂದು ಚಿಕಿತ್ಸಾಲಯಗಳು ಉಪ ಪ್ರಶ್ನೆ ಕೇಳ್ತಾ ಇದ್ದೀನಿ ಸನ್ಮಾನ್ ಸರ್, ಯಾಕಂದ್ರೆ ಅಲ್ಲಿ ಚಿಕಿತ್ಸಾಲಯಗಳು ಕೂಡ ಅಲ್ಲಿ ಸ್ಥಾಪನೆ ಆಗಿಲ್ಲ. ದದ್ದಲ್, ಈಗ ಬಜೆಟ್ ನಲ್ಲಿ 100 ಪಶು ಚಿಕಿತ್ಸಾಲಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರೊಳಗೆ ರಾಯಚೂರು ಗ್ರಾಮೀಣದ್ದು ಕೊಡ್ತೀವಿ, ಅದನ್ನ ನಾವು ಅಗತ್ಯ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಅಲ್ಲ, ನನ್ನ ಕಳಕಳಿ ಅಧ್ಯಕ್ಷರೇ, ನಾನೇನಂತೀನಿ, ಈಗ ಆ ಗೋಹತ್ಯೆ ನಿಷೇಧ ಕಾಯ್ದೆ ತಂದ ಮೇಲೆ ಇವತ್ತು ರೈತರು ಅಲ್ಲಿ ಪಡುವಂಥ ಕಷ್ಟಗಳು, ನಿಮಗೆ ನೀವು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರಿ. ಯಾಕಂದರೆ ಒಂದು ಎತ್ತುಗಳನ್ನು ತರಬೇಕಾದ್ರೆ 50,000ರಿಂದ 1,00,000 ರೂಪಾಯಿಗಳು ತನ್ನ ಒಂದು ಎತ್ತಿದೆ. ಅದು ಆಕಸ್ಮಿಕವಾಗಿ ಯಾವುದೋ ಒಂದು ಜಗಳ ಮಾಡ್ಕೊಂಡಿಲ್ಲ, ಕೋಡು ಮುರಿದೋಗ್ತದೆ, ಇಲ್ಲ ಕಾಲು ಮುರಿದಂಥ ಸಂದರ್ಭದಲ್ಲಿ ಅದು 2 ಕ್ವಿಂಟಲ್ ಇರ್ತದೆ. ಅದನ್ನು ಪಶು ಚಿಕಿತ್ಸಾಲಯಗಳು ಒಯ್ಯಕ್ಕಾಗಲ್ಲ. ಯಾಕಂದ್ರೆ ಹತ್ತಿರದಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಒಂದು ಪಶು ಚಿಕಿತ್ಸಾಲಯಗಳನ್ನು ಮಾಡಿದರೆ ಆ ರೈತರಿಗೆ ಇಲ್ಲಪ್ಪ ನನ್ನ ಹಸುಗೆ ಏನಾದರೆ ನನಗೆ ಹತ್ತಿರದಲ್ಲಿ ನಾನು ಚಿಕಿತ್ಸಾಲಯ ಅಂತೇಳಿ ಒಂದು ಧೈರ್ಯವನ್ನು ಬರ್ತದ. ಇಲ್ಲದೆ ಕೇಳೋಣ ದದ್ದಲ್, ಕೇಳೋಣ ಸಚಿವರು ಕೇಳಿ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಬಸವನಗೌಡ ದದ್ದಲ್ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾ ಇಲಾಖೆ ಕೇಳಿದ್ದಾರೆ. ನಿನ್ನೆ 2022-23 ಅವಧಿಯಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ವಿಶೇಷವಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಪಶುಸಂಗೋಪನೆಗೆ 12 ಸ್ಕೀಮ್ ಕೊಟ್ಟಾರ. ಈ 100 ಹಾಸ್ಪಿಟಲ್ ನಮ್ಮದು ಘೋಷಣೆ ಆಗಿದೆ. ಮಾನದಂಡನಲ್ಲಿ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀವಿ. ಒಂದು, ಆಮೇಲೆ ಬೇರೆ ಅವರು ಕೇಳಿದಾರೆ ಅಪ್ಗ್ರೇಡೇಷನ್ ಕೂಡ ನಾನು FD ಫೈಲ್ ಇದೆ, ನಾನು ಫಾಲೋ ಮಾಡಿ ತಮ್ಮ ಚರ್ಚೆ ಮಾಡಿ ಏನು ಮಾಡಬೇಕು ಮುಂದೆ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾಕಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಪ್ರತಿ ಗ್ರಾಮ ಪಂಚಾಯತ್ಗೊಂದು ನಾವು ಚಿಕಿತ್ಸಾಲಯಗಳನ್ನು ತೆರಲೇಬೇಕಾಗ್ತದೆ. ಇಲ್ಲದೆ ಹೋದರೆ ಈಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 53,000 ದನ ಕರುಗಳಿದೆ.
ಈಗ ನೀವು ಆ ಗೋಹತ್ಯೆ ನಿಷೇಧ ಕಾಯ್ದೆ ತಂದ ಮೇಲೆ ಅದು ಇನ್ನೂ ಇನ್ಕ್ರೀಸ್ ಆಗ್ಬೇಕಲ್ಲ. ಆದರೆ ಈಗ ಅಲ್ಲಿ ಗ್ರಾಮೀಣ ಪ್ರದೇಶದ ರೈತರಿಗೆ ಆಸಕ್ತಿಯನ್ನು ಹೋಗ್ತದೆ. ಯಾಕಂದರೆ ಒಂದು ಖರೀದಿ ಮಾಡಿ 1 ಲಕ್ಷದ ತಂದಂಥ ಹಸುಗೆ ಏನಾದರೂ ಗಾಯಗಳಾದಂಥ ಸಂದರ್ಭದಲ್ಲಿ ಅದನ್ನು ಯಾವ ಚಿಕಿತ್ಸಾಲಯಗಳು ಕೂಡ ತೆರೆದೇ ಹೋದಾಗ, ಆ ವೈದ್ಯಾಧಿಕಾರಿಗಳು ನಮ್ಮವರಲ್ಲಿ ಇಲ್ಲದೆ ಹೋದಾಗ ಅದನ್ನು ನಿರ್ವಹಣೆ ಮಾಡೋದು ಯಾವ ರೀತಿ ಅಂತ ಹೇಳಿ ಅಲ್ಲಿ ಚಿಂತನೆ ನಡೆದಿದೆ. ಈಗ ನೀವು ಸಾವಿರಾರು ಕೋಟಿ ಬೇರೆ ಬಜೆಟ್ಗಳಿಗೆ ಖರ್ಚು ಮಾಡ್ತಾ ಇದ್ರಿ, ಆದರೆ ಈಗ ನೀವು ಗೋಹತ್ಯೆ ನಿಷೇಧ ಕಾಯ್ದೆ ತಂದಿರೋ ಉದ್ದೇಶ ಏನು? ನೀವು ಅದನ್ನ ಆ ರೈತರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಆ ದನಕರಗಳನ್ನು ಉಳಿಸ್ಬೇಕಂತೇಳಿ ತಾವು ತಂದಿದ್ರಿ. ಆದರೆ ನನ್ನ ಅನಿಸಿಕೆ, ಒಂದು ದಿನ ನೀವು ಬರೇ ಗೋಶಾಲೆಗಳಲ್ಲಿ ಮಾತ್ರ ಈ ದನಕರಗಳನ್ನು ತೋರಿಸುವಂತ ಸ್ಥಿತಿ ಬರ್ಬೋದು ಅಂತೇಳಿ ನನಗೆ ಆತಂಕ ಇದೆ. ಯಾಕಂದ್ರೆ ಯಾಕಂದ್ರೆ ಬಡತನದಲ್ಲಿ ಅವರು 1 ಲಕ್ಷ ಸಾಲ ಮಾಡಿ ಖರೀದಿ ಮಾಡಿದಂತ ಅವರಿಗೆ ಚಿಕಿತ್ಸೆ ಕೊಡದೆ ಹೋದಾಗ ಅದು ಸತ್ರ ಅವ್ರ ಕಣ್ಣಲ್ಲಿ ನೀರು ಬರ್ತದ. ಸಭಾಧ್ಯಕ್ಷರೇ, ಆ ಸಿಟಿಗಳಲ್ಲಿ ನಿಮಗೆ ಮಾಡಕ್ ಬಹಳ ಚಂದ ಅಷ್ಟೇ ತಾಸಿನಲ್ಲಿ ಕಾಣ್ತದ, ಆದ್ರೆ ಸಾಕಿದಂತ ರೈತ ಮಹಿಳೆ ರೈತರಿಗೆ ಕಣ್ಣಲ್ಲಿ ನೀರು ಕಷ್ಟ ಬರ್ತದ. ನೀವು ಅದಕ್ಕೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇಲ್ಲ. ಕನಿಷ್ಠ ಅಂದ್ರೆ ಏನಾದ್ರೂ ಅದು ಚಿಕಿತ್ಸೆಯಿಂದ ಫಲಕಾರಿ ಆಗದೆ ಸತ್ರೆ ಸುಮಾರು 25,000 ರೂಪಾಯಿಗಳನ್ನ ಘೋಷಣೆ ಮಾಡಬೇಕು. ನಿಲ್ಲೋದೇ ಇಲ್ಲ ನಿಮ್ಗೆ ಇದ್ದ ಕಷ್ಟಗಳು ಯಾಕಂದ್ರೆ ಈ ಕಾಯ್ದೆ ತಂದ ಮೇಲೆ ಅದೆಲ್ಲ ಗೊತ್ತಾಯ್ತು. ಈಗ ಹೇಳೋದು ಹೇಳಿ ನೀವು ಮೇಲ್ ದರ್ಜೆಗೆ ಯಾವಾಗ ಏರಿಸ್ತೀರಿ ಕೇಳಿದಿರಿ, ಹೊಸದು ಯಾವಾಗ ಮಾಡ್ತೀರಿ ಅಂತ ಕೇಳಿದಿರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೇಳ್ರಿ ಸಚಿವರು, ಇಲ್ಲ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಏನ್ ಹಿಂಗೆ ಮಾತಾಡ್ತಾ ನಿಂತ್ರೆ ಹೇಳ್ರಿ ಸಚಿವರು, ಹೇಳ್ರಿ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಕಳ್ಕಳಿ ನಾನು ಅರ್ಥ ಆಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿ ಅವರು, ನಾನು ಹೇಳಿದ್ದೀನಿ 100 ನಾನು ವೆಟರ್ನರಿ ಕ್ಲಿನಿಕ್ ಮಾಡ್ತಾ ಇದ್ದೀವಿ, ಪ್ರಯಾರಿಟಿನಲ್ಲಿ ಅವ್ರು ಕೊಡ್ತೀವಿ, ಚಿಂತೆ ಮಾಡಬೇಡ್ರಿ. ಏನು ಮಾನದಂಡಿದೆ ಕಾನೂನು ಪ್ರಕಾರ ಮಾಡಿಕೊಡ್ತೀವಿ, ಚಿಂತೆ ಮಾಡಬೇಡ್ರಿ. ಓಕೆ. ಹಾಲಾಡಿ ಶ್ರೀನಿವಾಸ್ ಶೆಟ್ರು ಇಲ್ಲ, ಶಿವಲಿಂಗೇಗೌಡರು ಇಲ್ಲ, ಎಂ ಶ್ರೀನಿವಾಸ್ ಮಂಡ್ಯ ಇಲ್ಲ, ನಿರಂಜನ್ ಕುಮಾರ್ ಗುಂಡ್ಲುಪೇಟೆ ಇಲ್ಲ, ಕುಸುಮಾವತಿ ಶಿವಳ್ಳಿ ಇಲ್ಲ, ಹಾಲಾಡಿ ಶ್ರೀನಿವಾಸ್ ಶೆಟ್ರ್ ಇಲ್ಲ, ಶಿವಲಿಂಗೇಗೌಡರು ಇಲ್ಲ, ಎಂ ಶ್ರೀನಿವಾಸ್ ಮಂಡ್ಯ ಇಲ್ಲ. ಪ್ರಶ್ನೋತ್ತರ ಮುಕ್ತಾಯವಾಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸುವುದು. ಅಧ್ಯಕ್ಷರೇ, 20ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 207 ಪ್ರಶ್ನೆಗಳ ಪೈಕಿ 110 ಪ್ರಶ್ನೆಗಳ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಓಕೆ. ವರದಿಯನ್ನು ಒಪ್ಪಿಸುವುದು ಕೆ ರಘುಪತಿ ಭಟ್. ಕಳಕಪ್ಪ. ಮಾನ್ಯ ಸಭಾಧ್ಯಕ್ಷರೇ, 15ನೇ ವಿಧಾನಸಭೆಯ 2020ನೇ ಸಾಲಿನ ಸರ್ಕಾರಿ ಭರವಸೆಗಳ ಸಮಿತಿಯ 12ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಮಂಡಿಸಲಾಯಿತು. ಈಗ ಒಂದು ಸೆಕೆಂಡ್, ಒಂದು ವಿಧೇಯಕ ಮಂಡಿಸೋದಿದೆ, ಅದಾದಮೇಲೆ ಶೂನ್ಯ ವೇಳೆ ತಗೊಳ್ತೀನಿ. ಈಗ ಶಾಸನ ರಚನೆ ವಿಧೇಯಕವನ್ನು ಮಂಡಿಸುವುದು. ಸಭಾಧ್ಯಕ್ಷರೇ, ಶ್ರುತಿ ಈಶ್ವರಪ್ಪ. 2022ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಓಕೆ, ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2022ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸಲಾಯಿತು. ಈಗ ಶೂನ್ಯ ವೇಳೆಯಲ್ಲಿ ಅನ್ನದಾನಿ ಬಂದಿಲ್ಲ, ಮುಗಿಯಿತು. ಯುಟಿ ಖಾದರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹುಶಃ ಮೊನ್ನೆ ಪಾವಗಡದ ಬಳಿ ಖಾಸಗಿ ಬಸ್ ಮುಗಿಸಿ 6 ಜನ ಇವತ್ತು ಸಾವನ್ನಪ್ಪಿದ್ದಾರೆ. ಹಲವಾರು ಜನ ಇವತ್ತು ಬಹುಶಃ ಗಾಯಗೊಂಡು ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ನಾವು ಬಹುಶಃ ಒತ್ತಾಯ ಮಾಡ್ತಿದ್ದ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂತ ಹೇಳಿದರೆ, ನಾನು ಇವತ್ತು ನೋಡುವಾಗ ಸಾರಿಗೆ ಸಚಿವರಿಗೆ ನಿಮ್ಮದೇ ಇದೆ, ಸಾರಿಗೆ ಸಚಿವರು ಭೇಟಿ ಕೊಟ್ಟು ಹೇಳ್ತಾರೆ ಖಾಸಗಿ ಬಸ್ ಅವರೆಲ್ಲ ಲೈಸೆನ್ಸ್ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಟಾಪ್ ಮೇಲೆ ಕೂತ್ಕೊಳ್ಳೋದವ್ರು ಯಾರೆಲ್ಲ ಇವತ್ತು ಬಸ್ನ ಟಾಪ್ ಮೇಲೆ ಕೂತ್ಕೊಳ್ತಾರ ಅದನ್ನೆಲ್ಲ ಅವರ ಮೇಲೆ ನಾವು ಕೇಸ್ ಹಾಕ್ತೇವೆ ಅಂತೇಳಿ. ಇಲ್ಲಿ ನಾವು ನೋಡಬೇಕಾದದ್ದು
ಯಾಕೆ ಇವತ್ತು ಆಮೇಲೆ ಟಾಪ್ ಮೇಲೆ ಕೂಡ ಜನ ಯಾಕೆ ವಿದ್ಯಾರ್ಥಿಗಳು ಮತ್ತು ಜನರು ಯಾಕೆ ಬಸ್ನ ಟಾಪ್ ಮೇಲೆ ಕೂತ್ಕೊಂಡು ಹೋಗ್ತಾರೆ? ಬಹುಶಃ ಇವತ್ತು ನಾವು ಅದನ್ನು ನಿಲ್ಲಿಸೋದ್ರಲ್ಲಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿರಲಿ, ಎಕ್ಸಾಮ್ ಬರೆಯೋರಿರಲಿ, ದುಡಿಯೋ ವರ್ಗವಿರಲಿ, ಅವರಿಗೆ ಅಲ್ಲಿಗೆ ಹೋಗುವಂಥ ಸವಲತ್ತು ಸರ್ಕಾರ ಏನು ಇವತ್ತು ಮಾಡಿದೆ. ಇವತ್ತು ವರ್ಷ ಕೂಡ ಪ್ರದೇಶಕ್ಕೆ ಹೋಗಿದ್ದೆವು, CLP ನಾಯಕರು ನಮಗೆ ಹೇಳಿದ ತಕ್ಷಣ ನಾವು ಆ ಕಡೆ ಹೋಗಿ ಅಲ್ಲಿ ನೋಡೋ ಸಂದರ್ಭ ಏನಾಗಿ ಸಭಾಧ್ಯಕ್ಷರೇ, ಸುಮಾರು 80ಕ್ಕಿಂತ ಹೆಚ್ಚು ಸರ್ಕಾರಿ ಬಸ್ ಹಿಂದೆ ಇತ್ತು ಆ ರೂಟ್ನಲ್ಲಿ. ಅಲ್ಲಿ ಬರೀ ಇವತ್ತು ಬಹುಶಃ 30-40 ಸರ್ಕಾರಿ ಪರ್ಮಿಟ್ ಮಾತ್ರ ಓಡಾಡ್ತಿದೆ. 150ಕ್ಕಿಂತ ಜಾಸ್ತಿ ಇವತ್ತು ಖಾಸಗಿ ಬಸ್ ಇದೆ. ಆ ಖಾಸಗಿ ಬಸ್ಸಿನಲ್ಲಿ ಮೊನ್ನೆದ್ದಂಥ ಕೆಲವು ಪರ್ಮಿಟ್ ಹೋಲ್ಡರ್ಸ್ ಕೂಡ ಬಸ್ ಅವತ್ತು ರನ್ ಮಾಡಲಿಲ್ಲ. ಇವತ್ತು ಜನಸಾಮಾನ್ಯರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಮಾಡದಿದ್ದರೆ ಜನ ಟಾಪಲ್ಲೇ ಇವತ್ತು ಬರುವಂಥ ವಿಚಾರ ಇವತ್ತು ಆಗ್ತದೆ. ಅದು ಅಲ್ಲದೆ ಇವತ್ತು ಆ ಒಂದು ವ್ಯವಸ್ಥೆ ಸರಿಪಡಿಸುವ ಒಂದು ಅವಕಾಶ ಇವತ್ತು ಮಾಡೋ ಸರ್ಕಾರದ ಇವತ್ತು ಜವಾಬ್ದಾರಿ ಆಗಿದೆ. ಇದೆಲ್ಲ ವಿಚಾರ ತಿಳ್ಕೊಳ್ಬೇಕಾದ್ರೆ ನೀವು ಉನ್ನತ ಮಟ್ಟದ ಅಧಿಕಾರಿಗೊಂದು ಒಂದು ಪ್ರಾಮಾಣಿಕತೆ ಅಧಿಕಾರಿಯ ಒಂದು ಸಮಿತಿಯನ್ನು ನಡೆಸಿ ಇದರ ಬಗ್ಗೆ ನಮಗೆ ಸವಿವರ ಪಡ್ಕೊಂಡ್ರೆ ಮಾತ್ರ ಇವತ್ತು ಸಾಧ್ಯವಾಗ್ತದೆ. ಅದರ ನಾವು ಬಹುಶಃ ಇವತ್ತು ನಮ್ಮ ಪರಿಹಾರ ಕೂಡ ಬಹುಶಃ ತೀರಿ ಹೋದ ನಾವು ಇವತ್ತು 5 ಲಕ್ಷ ಪತ್ತಾವೊಂದು ಕೂಡ ಕೊಟ್ಟಿದ್ದೀರಿ. ಇವತ್ತು ತೀರಿ ಹೋದವರಿಗೆ 25 ಲಕ್ಷ, ಬಹುಶಃ ತೀವ್ರ ಗಾಯಾಳರಿಗೆ 10 ಲಕ್ಷ, ಸಣ್ಣ ಗಾಯದ 5 ಲಕ್ಷ ಕೊಡಬೇಕು. ಅವರ ಮಕ್ಕಳ ಎಕ್ಸಾಮ್ ಕೂಡ ಎಲ್ಲ ಸ್ಟೂಡೆಂಟ್ಸ್ ಕೂಡ ಇವತ್ತು ಆಗಿರೋ ವಿಚಾರ ಕೂಡ ಇವತ್ತು ಆಗ್ತದೆ. ಇದರ ಜೊತೆಯಲ್ಲಿ ಬಹುಶಃ ಇವತ್ತು ಅಲ್ಲಿ KSRTC ಡಿಪೋ ಇದೆ, ಬಸ್ ಸ್ಟ್ಯಾಂಡೇ ಇಲ್ಲ. ಖಾಸಗಿ ಬಸ್ಗೆ ಬೇಕಾದಷ್ಟು ಸರ್ಕಾರದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದೆ. ಇದೆಲ್ಲವೂ ಕೂಡ ನೋಡೋಂಥ ಜವಾಬ್ದಾರಿ ಇವತ್ತು ಸರ್ಕಾರದ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದ ಜನರಿಗೆ ಹೋಗಿ ಬರಲಿಕ್ಕೆ ಬೇಕಾಗುವಂಥ ಒಂದು ಉತ್ತಮವಾದ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಒಂದು ಜವಾಬ್ದಾರಿ ಸರ್ಕಾರಕ್ಕಿದೆ. ಅದೇ ರೀತಿ ನಮ್ಮ ಮತ್ತು ಬೇಸರದ ವಿಚಾರ ಅಂತೇಳಿ ಸಭಾಧ್ಯಕ್ಷರೇ, ಅಲ್ಲಿ ತೀರಿ ಹೋಗಿದ್ದಾರೆ, ತಕ್ಷಣ ಅಲ್ಲಿಗೆ ಮುಖ್ಯಮಂತ್ರಿ ಹೋಗಬೇಕಿತ್ತು. ಅದು ಮುಖ್ಯಮಂತ್ರಿಗಳು 6 ಮೂವೀಸ್ ರಿಲೀಸ್ ಚಿಕ್ಕಬಳ್ಳಾಪುರ ನಡೀತಾ ಇದೆ, ಅಲ್ಲಿದ್ದು ಬಹುಶಃ ಅದು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗ್ತದೆ. ಓಕೆ ಸಚಿವರು, 19ನೇ ತಾರೀಕಿಗೆ ವೈಎನ್ಎಸ್ಕೊಟ್ಟಿ ಮತ್ತು ಪಾವಗಡ ಮಧ್ಯದಲ್ಲಿ ಪಲವನ್ನ ಕಟ್ಟೆ ಹಳ್ಳಿ ಗ್ರಾಮದ ಹತ್ತಿರ ಸುಮಾರಾಗಿ ಅಲ್ಲೊಂದು ದೊಡ್ಡ ದುರಂತ ಆದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ತೆರಳ್ತಾ ಇದ್ದರು. ಅಶೋಕ್ ಅವರು ನಂತರ ಅವರೆಲ್ಲರೂ ಕೂಡ ಅಲ್ಲಿಗೆ ಜಿಂದಾಲಲ್ಲಿ ಟೆಕ್ನಿಕಲ್ ಆರ್ಟಿಗೆ ಬಂದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ನನ್ನ ಹತ್ರ ಮಾತಾಡಿದರು. ಅವ್ರು ಹೇಳಿದ್ರು, ಶ್ರೀರಾಮ್ಲವ್ರು ಇಲ್ಲೊಂದು ದೊಡ್ಡ ದುರಂತ ಆಗಿದೆ, ತಾವು ತಕ್ಷಣ ಅಲ್ಲಿಗೆ ತೆರಳಬೇಕು ಅಂತೇಳಿ ಅವ್ರ ಆದೇಶ ಮೇರೆಗೆ ನಾನು ಅಲ್ಲಿ ಜಿಂದಾಲದಿಂದ ಮತ್ತು ಅವರು ಟೆಕ್ನಿಕಲ್ ಆಲ್ಟಿಗೋಸ್ಕರ ಬಂದೆ. ಅಲ್ಲಿಂದ ನಾನು ಪುನಃ ಪಾವಗಡ ಬಂದೆ. ನಾನು ವಾಪಸ್ ಬಂದಂಥ ಟೈಮಲ್ಲಿ ನಾನು ಅಲ್ಲಿ ಖುದ್ದಾಗಿ ನಾನೇ ಹೋಗಿ ಪರಿಶೀಲನೆ ಮಾಡಿ, ಅಲ್ಲಿ ಪರಿಶೀಲನೆ ಮಾಡಿದಂಥ ಟೈಮಲ್ಲಿ ನಮ್ಮ ಸರ್ಕಾರ ಭಾಳ ಗಂಭೀರವಾಗಿ ತೊಗೊಂಡಿದ್ವು ಅದ್ರ ವಿಚಾರದಲ್ಲಿ. ಯಾಕಂದರೆ ಅಲ್ಲಿ ನಾನು ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳು, ನನಗೆ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣವೇ ಉನ್ನತ ಮಟ್ಟದ ಅಧಿಕಾರಿಗಳೆಲ್ಲರೂ ಕೂಡ ನಾನು ಕಳಿಸಿದಂಥ ಟೈಮಲ್ಲಿ ಅಲ್ಲಿ ಪ್ರಾಥಮಿಕವಾಗಿ ನನಗೆ ವರದಿ ಬಂದಂಥ ಟೈಮಲ್ಲಿ ಅವರು ಹೇಳಿದರು, ರಾಮ್ಲೋರೇ ಇವತ್ತು ನಮಗೆ ಪ್ರಾಥಮಿಕ ವರದಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ, ಮುಂಚೆ ಕೆಲವೊಂದು ಪ್ರೈವೇಟ್ ಬಸ್ಸುಗಳಲ್ಲಿ ಅಡ್ಡಾಡ್ತಿದ್ವು, ಅಲ್ಲಿ ಅಡ್ಡಾಡಿದಂಥ ಟೈಮಲ್ಲಿ ಅದಕ್ಕಿಂತ ಮುಂಚೆ ಒಂದು 2-3 ದಿನ ಹಿಂದ್ಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಂಥ ಟೈಮಲ್ಲಿ ಅಲ್ಲಿ ಬಸ್ಸುಗಳು ಅದನ್ನು ಕೇಸ್ ಮಾಡಿ ಪೊಲೀಸ್ ಸ್ಟೇಷನ್ದಾಗಿ ಹಾಕಿರೋ ಕಾರಣ ಮಕ್ಕಳೆಲ್ಲರೂ ಕೂಡ, ಶಾಲಾ ಮಕ್ಕಳು ಎಲ್ಲರೂ ಕೂಡ ತುಂಬ ಈ ಬಸ್ಸಿಗೆ ಲೋಡ್ ಆಗಿದೆ ಅನ್ನೋಂಥದ್ದು ಪ್ರಾಥಮಿಕ ವರದಿಯಲ್ಲಿ ನನಗೆ ಬಂದ ತಕ್ಷಣವೇ ನಾನೇನು ಮಾಡಿದೆ, ಅಲ್ಲಿಗೆ ತಕ್ಷಣವೇ ಅಲ್ಲಿ ಹೋಗಿ ನಾನು ಇದನ್ನು ಪರಿಶೀಲನೆ ಮಾಡೋಂಥ ಟೈಮಲ್ಲಿ ಇದು ಕರೆಕ್ಟಾಗಿ ಸುಳ್ಳ ಅಂತೇಳಿ ನೋಡಿದಂಥ ಟೈಮಲ್ಲಿ ಅಲ್ಲಿ ಬಸ್ಸಲ್ಲಿ ಅಲ್ಲಿ ತುಂಬ ಓವರ್ಲೋಡ್ ಹಾಕ್ಕೊಂಡಿದ್ದಂಥ ಸತ್ಯ. ಅಲ್ಲಿ ಓವರ್ಲೋಡಲ್ಲಿ ಜಾಸ್ತಿ ಪ್ಯಾಸೆಂಜರ್ನ ಏರಿಸ್ಕೊಂಡಿದ್ದಾನ, ಪ್ಯಾಸೆಂಜರ್ ಜೊತೆಲಿ ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ಏರಿಸ್ಕೊಂಡು ಜೊತೆಲಿ ಜಾಸ್ತಿ ಮೇಲುಗಡೆ ಲೋಡ್ ಆಗ್ತಂಥ ಟೈಮಲ್ಲಿ ಅಲ್ಲಿ ಏನು ಬ್ಲ್ಯಾಕ್ ಸ್ಪಾಟ್ ಅನ್ನೋಂಥದ್ದು ನಾವು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳಾಗ್ತಾವೋ ಅವೆಲ್ಲ ಕೂಡ ಬ್ಲ್ಯಾಕ್ ಸ್ಪಾಟ್ಗಳಾಗಿ ಕನ್ಸಿಡರೇಷನ್ ಮಾಡಿ ರೋಡ್ ಸೇಫ್ಟಿ ವಿಚಾರದಲ್ಲಿ ನಾವು ಸುಮಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಸಾಕಷ್ಟು ಈ ರೋಡ್ ಸೇಫ್ಟಿ ಮೇಜರ್ಸ್ ಅಂತ ತಗೋಬೇಕಂದೇಳಿ ಅಲ್ಲಿ ಕೆಲಸಗಳೆಲ್ಲ ಕೂಡ ಅಚ್ಚುಕಟ್ಟಾಗಿ ಮಾಡ್ತಿರ್ತೀವಿ. ಅದನ್ನು ಬ್ಲ್ಯಾಕ್ ಸ್ಪಾಟ್ ಆಗಿ ಕನ್ಸಿಡರೇಷನ್ ಮಾಡಿದ ನಂತರ ಅಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇರೋ ಕಾರಣ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಅಂತೇಳಿ ಅಲ್ಲಿ ಘೋಷಣೆ ಕೂಡ ಮಾಡೋಂಥ ಕೆಲಸ ಮಾಡಿದ್ನಿ. ಘೋಷಣೆ ಮಾಡಿದ ನಂತರ ಅಲ್ಲಿ ನಾನು ಭಾಳಷ್ಟು ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದೆ. ನೋಡಿ, ಇದು ಯಾರು ನಿರ್ಲಕ್ಷ್ಯ, ಅಕಸ್ಮಿತವಾಗಿ ಓವರ್ಲೋಡ್ ಬರೋಂಥ ಟೈಮಲ್ಲಿ ಅಲ್ಲಿ RTOಗಳಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ಹೊಣೆಗಾರಿಕೆ ಆಗ್ತಿರೋಂಥ ತಕ್ಷಣವೇ ಅವ್ರೇನು ಮಾಡಿದೆ, ನಾನು ತಕ್ಷಣ ಅವ್ರಿಗೆ ನಾನು ಆದೇಶವನ್ನು ಮಾಡಿದೆ, ದಯವಿಟ್ಟು ಯಾರೇ ತಪ್ಪಿತಸ್ಥರುಗಳು ಸಂಜೆ ನಾನು ಹೋಗೋ ಒಳಗಡೆ ನೀವು ಕರೆಕ್ಟ್ ಆದಂಥ ಸತ್ಯಾಂಶ ರಿಪೋರ್ಟನ್ನು ಕೊಡಬೇಕಂತೇಳಿ ಆದೇಶವನ್ನು ಕೊಟ್ಟ ನಂತರ
ಸುಮಾರಾಗಿ 5 ಮಂದಿ ಹತ್ತತ್ರ ಅಲ್ಲಿ ನಾನು ಸ್ಪಾಟ್ಗೆ ಹೋದಂಥ ಟೈಮಲ್ಲಿ ಸುಮಾರಾಗಿ 2-3 ಮಂದಿ ಆಸ್ಪತ್ರೆದಲ್ಲೇ ಇನ್ನು ಶವಗಳು ಹಂಗೆ ಇದ್ದವು. ಇನ್ನು 3 ಮಂದಿ ಆಲ್ರೆಡಿ ಹಳ್ಳಿಗಳಿಗೆ ಶವಗಳನ್ನು ತೊಗೊಂಡೋಗಿದ್ರು, ಬಾಡಿಗಳೆಲ್ಲ ತೊಗೊಂಡೋಗಿದ್ರು. ಅಲ್ಲಿ ನಾನು ಹೋಗಿ ಅವ್ರಿಗೆ ತಕ್ಷಣ ಏನು ಸರ್ಕಾರದಿಂದ ಸುಮಾರಾಗಿ 5 ಲಕ್ಷ ರೂಪಾಯಿ ಪರಿಹಾರ ಹಣ, ಸರ್ಕಾರದಿಂದ ಘೋಷಣೆ ಮಾಡಿದಂಥ 5 ಲಕ್ಷ ರೂಪಾಯಿ ಪರಿಹಾರ ಹಣ ಜೊತೆಲಿ 1 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ, ಇನ್ನೊಂದು ಸಣ್ಣ ಪುಟ್ಟ ಗಾಯಗಳಾದಂಥ 25,000 ರೂಪಾಯಿ, ಪೂರ್ತಿ ಗಾಯಗಳಾದಂಥ 50,000 ರೂಪಾಯಿ ಕೊಟ್ಟು ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಪುನಃ ಅವ್ರಿಗೆ ಚಿಕಿತ್ಸೆ ಪಡೆದ ಸಲುವಾಗಿ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಪಡೆದಂಥ ಕೆಲಸ ಕೂಡ ಮಾಡಿದ್ವಿ. ಜೊತೆಲಿ ನಾನು ಯಾರ್ಯಾರು ಈ ಘಟನೆಯಲ್ಲಿ ಸಾವಾಗಿದ್ರು ಅವರೆಲ್ಲರ ಮನೆಗಳಿಗೆ ನಾನೇ ಖುದ್ದಾಗಿ ಹೋಗಿ, 5 ಮಂದಿ ಯಾರು ತೀರ್ಕೊಂಡೋಗಿದ್ರು ಅವರೆಲ್ಲರ ಮನೆಗಳಿಗೆ ನಾನೇ ಹೋಗಿ ಅವ್ರ ಹತ್ರ ಕುಂತು ನೋಡಿ ಇದು ದುರಂತ ಆಗಿದೆ ಅನ್ನೋ ಟೈಮಲ್ಲಿ ಅವ್ರು ಹೇಳಿದ್ರು, ಅಣ್ಣವ್ರು ಇದೆಲ್ಲ ಕೂಡ ಖಾಸಗಿ ಬಸ್ಗಳು ನಮ್ಗೆ ಓಡಾಡ್ತಿದ್ವು, ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ವ, ಸರ್ಕಾರಿ ಬಸ್ಗಳು ಬರ್ತಾ ಇಲ್ಲ ಅಂತೇಳಿ ಅವರು ದೂರದ ಮೇರೆಗೆ ನಾನು ತಕ್ಷಣ ಅವ್ರಿಗೇನು ಒಂದು ಆದೇಶವನ್ನು ಮಾಡಿದ್ದೀನಿ ಅಂದ್ರಿಗಿನ ಅಲ್ಲಿ ಆಲ್ರೆಡಿ ನಮ್ಮ ಏನು ಪಾವಗಡ ಮತ್ತು ವೈನ್ ಹೊಸಕೋಟೆ ಗ್ರಾಮಕ್ಕೆ ಹತ್ತತ್ರ ಸುಮಾರಾಗಿ 14 ವಾಹನಗಳು 24 ಚಾಲಕರು ಇವೆಲ್ಲ ಕೂಡ ಅವರು ಪಾವಗಡ ಮತ್ತು ವೈನ್ ಹೊಸಕೋಟೆ ಈ ಭಾಗದಲ್ಲೆಲ್ಲ ಕೂಡ ತಕ್ಷಣ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಆಲ್ರೆಡಿ ಬಸ್ಸುಗಳು ಕೂಡ ಓಡಾಡೋಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಸುಮಾರಾಗಿ ಇನ್ನು 40 ಮಂದಿ ಹೆಚ್ಚುವರಿ ಟ್ರಿಪ್ಗಳಂದ್ರಿಗಿನ ಸುಮಾರಾಗಿ ಈ 14 ಬಸ್ಸುಗಳು 26 ಬಸ್ಸುಗಳು ಇವಾಗ ಅಡ್ಡಾಡ್ತಾ ಇದ್ದಾವೆ. ಇನ್ನು ಹೆಚ್ಚುವರಿ ಬಸ್ಸುಗಳು ಕೂಡ ನಾನು ಕೊಡೋಂಥ ಕೆಲಸ ಕೂಡ ಮಾಡಿದ್ದೀನಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತೆ ಅವ್ರಿಗೆ ತಕ್ಷಣ ಅದೆಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ನಾನೇ ಮುಖ್ಯಮಂತ್ರಿಗಳು ಹೇಳಿರೋ ಕಾರಣ ನಾನು ಹೋಗಿದ್ದೀನಿ, ಸ್ವತಃ ನಾನೇ ವೀಕ್ಷಣೆ ಮಾಡಿದ್ದೀನಿ, ಸರ್ವೆ ಮಾಡಿದ್ದೀನಿ, ಪ್ರಾಥಮಿಕ ವರದಿಯನ್ನು ತೊಗೊಂಡಿದ್ದೀನಿ. ಅಲ್ಲಿದ್ದಂಥ ಅಧಿಕಾರಿಗಳನ್ನ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕಿಂತ ಈ ಓವರ್ಲೋಡ್ ಆಗೋಂಥ ಟೈಮಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ಇದ್ರೋ ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಆದೇಶವನ್ನು ಕೂಡ ಓಡಿಸೋಂಥ ಕೆಲಸ ನಾನು ಮಾಡಿದ್ದೀನಿ. ಒಂದೇ ನಿಮಿಷ, ಏನು ಅವ್ರಿಗೆ ಸಮಸ್ಯೆನೇ ಅರ್ಥ ಆಗಿಲ್ಲ. ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ, ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ ಎರಡು ಇರ್ತವೆ. ಯಾವುದೋ ಕಾಲದಲ್ಲಿ ನ್ಯಾಷನಲೈಸ್ ಮಾಡಿಬಿಟ್ಟಿದ್ದಾರೆ. ಈಗ ಎಲ್ಲ ಊರುಗಳಿಗೂ ರಸ್ತೆಗಳು ಚೆನ್ನಾಗಾಗಿದೆ. ನ್ಯಾಷನಲೈಸ್ ಆಗಿರೋದ್ರಿಂದ ಅಲ್ಲಿ ಖಾಸಗಿಯವರು ಹೋಗಂಗಿಲ್ಲ, ಇವ್ರು ಬಸ್ ಹಾಕಂಗಿಲ್ಲ. ನ್ಯಾಷನಲೈಸ್ ಆಗಿಲ್ಲ ಅಲ್ಲಿ, ಅವರು ಓವರ್ಲ್ಯಾಪಿಂಗ್ ಅಂತಾರೆ, ಇಲ್ಲ ಇಂಟರ್ಸೆಪ್ಟಿಂಗ್ ಅಂತಾರೆ. ಹಾಗಾಗಿ ಏನಾಗುತ್ತೆ, ಆಟೋ ರಿಕ್ಷಾದಲ್ಲಿ, ಟೆಂಪೋನಲ್ಲಿ ಬಸ್ ಸ್ಟಾಪ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರಿಗೂ ದುಡ್ಡು ಕೊಡಬೇಕು, ಈ RTN ಅವ್ರಿಗೂ ದುಡ್ಡು ಕೊಡಬೇಕು, ಪೊಲೀಸವ್ರಿಗೂ ದುಡ್ಡು ಕೊಡಬೇಕು. ಫಿಟ್ನೆಸ್ಸು ನೋಡೋದಿಲ್ಲ. ಇವ್ರದ್ದು ಭಾಳ ಈಸಿ ಮೆಥಡ್, ಸತ್ತವ್ರ ಮನೆಗೆ ಹೋಗಿ ಮಾತಾಡೋದು, 5 ಲಕ್ಷ 10 ಲಕ್ಷ ಟ್ರೆಜರಿಯಾಗಿರೋ ದುಡ್ಡೆಲ್ಲ ಇದಕ್ಕೆ ಆಗೋಗುತ್ತೆ. ಎಷ್ಟು ವರ್ಷ ಆಯ್ತು ಕೇಳಿ, ನೀವು ಪರ್ಮಿಟ್ಸ್ ಕೊಡ್ತಿರಲ್ಲ, ST ಅದು ಟ್ರಾನ್ಸ್ಪೋರ್ಟ್ RT ಅದು, ನಿಮ್ಮ ಇದನ್ನು ವಿಮರ್ಶೆ ಮಾಡಿ ಎಷ್ಟು ವರ್ಷಗಳಾಗೋಗಿದೆ. 60ನೇ ಇಸ್ವಿಯಲ್ಲಿ ಮಾಡಿದ ನ್ಯಾಷನಲೈಸೇಷನ್ನು ಎಷ್ಟು ರಸ್ತೆಗಳಾಗಿದೆ, ಎಷ್ಟು ಜನ ಸಾಯೋದು ನಿಮ್ಗೆ ಲೆಕ್ಕ ಇಲ್ಲ, ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ. ದಯಮಾಡಿ ಲಾ ಮಿನಿಸ್ಟ್ರು ನೀವು ಕೂತ್ಕೊಂಡು ಒಂದು 10 ನಿಮಿಷ ನಿಮ್ಮ ಆಫೀಸರ್ಸ್ನ ಕರೆಸಿ, ಸ್ಟ್ರಾಂಗ್ ವೆಸ್ಟೆಡ್ ಇಂಟ್ರೆಸ್ಟ್ ಇದರಲ್ಲಿ ಒಂದು ಎಲ್ಲ ರಾಜ್ಯಕ್ಕೆಲ್ಲ ಸೇರಿದ್ರೆ ಒಂದು 50 ಜನ ಇದ್ದಾರೆ ಆಪ್ರೇಟರ್ಸು. ಅವ್ರಿಗೆ ರೂಲ್ಸ್ ಬದಲಾಯಿಸೋಕ್ಕೆ ಬಿಡೋದಿಲ್ಲ. ಪ್ರೈವೇಟ್ ಅವನಿಗೆ ಆಪ್ರೇಟ್ ಮಾಡೋಕ್ಕೆ ಬಿಡಲ್ಲ, KSRTC ಅವ್ರು ಬಸ್ ಆಪ್ರೇಟ್ ಮಾಡಲ್ಲ, ಜನ ಪ್ರೈವೇಟ್ನಲ್ಲಿ ಹೋಗ್ತಾರೆ, ಓವರ್ಲೋಡ್ ಆಗ್ತಾರೆ, ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಚೆಕ್ ಮಾಡಿ ಸತ್ರ ಇವರು ಹೋಗೋದು ಪರಿಹಾರ ಕೊಡಿ. ಸಚಿವರು ಆಯ್ತು ಬೇಡ, ಈಗ ಉಳಿದವ್ರು ಬೇಡ. ಒಂದು ನಿಮಿಷ ಅವ್ರ ಉತ್ತರ ಕೇಳಿ ಆಮೇಲೆ. ಏನು ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬಗ್ಗೆ ಅವರು ಪ್ರಶ್ನೆ ಎತ್ತಿರೋ ಕಾರಣ ನಾನು ಮೊದಲನೇದಾಗಿ ಅಲ್ಲಿ ಹೋದಂಥ ಟೈಮಲ್ಲಿ ನೋಡಿರೋದು ಇಷ್ಟೇ, ಅವ್ರು ಇನ್ಶೂರೆನ್ಸ್ ಏನನ್ನ ಲ್ಯಾಬ್ಸ್ ಆಗಿ ಇನ್ಶೂರೆನ್ಸ್ ಇಲ್ಲಾರ್ದಂಥ ಗಾಡಿಯನ್ನು ನಡೆಸ್ತಾ ಇದ್ದಾರೆ, ಅಕಸ್ಮಿತವಾಗಿ ಫಿಟ್ನೆಸ್ ಇಲ್ಲಾರ್ದಂಥ ಏನನ್ನ ಗಾಡಿ ನಡೆಸ್ತಾ ಇದ್ದಾರೆ, ಇಲ್ಲಿ ಪರ್ಮನೆಂಟ್ ಇಲ್ಲಾರ್ದಂಥ ಗಾಡಿ ನಡೆಸ್ತಾ ಇದ್ದಾರೆ ಅನ್ನೋದಂಥ ಟೈಮಲ್ಲಿ ಇದು ವೆಹಿಕಲ್ ಫಿಟ್ನೆಸ್ಸಲ್ಲಿ ಕೂಡ ಫಿಟ್ನೆಸ್ ಇದೆ ಅಂತೇಳಿ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ, ವೆಹಿಕಲ್ ಇನ್ಶೂರೆನ್ಸ್ ಕೂಡ ಕಟ್ತಾ ಇದ್ದಾರೆ, ಜೊತೆಲಿ ಪರ್ಮಿಟನ್ನು ಕೂಡ ಇಟ್ಕೊಂಡು ಗಾಡಿ ಅಡ್ಡಾಡಿಸ್ತಾ ಇದ್ದಾರೆ. ನನ್ನ ವಾದ ಏನಂದರೆ, ಅವರು ಇಷ್ಟೊಂದು ಓವರ್ಲೋಡ್ ಹಾಕೊಂಡು ಬರೋಂಥ ಟೈಮಲ್ಲಿ ತುಂಬ ಕರುಸಿರೋ ಕಾರಣ ಅಲ್ಲಿ ಸ್ಲೋ ಆಗಿದ್ದರೆ ಜೀವ ಉಳಿಸ್ಬೋದಾಯಿತು. ಅವನು ಓವರ್ ಸ್ಪೀಡಾಗಿ ಹೋಗಿರೋ ಕಾರಣ ಇದು ಆಕ್ಸಿಡೆಂಟ್ ಆಗಿದೆ. ಫಿಟ್ನೆಸ್ ಸರ್ಟಿಫಿಕೇಟು, ಇನ್ಶೂರೆನ್ಸು, ನಂತರ ಪರ್ಮಿಟ್ 3 ಆ ಗಾಡಿಗೆ ಇದೆ. ಅಲ್ಲ, ಅವರು ಅದೆಲ್ಲ ಹೇಳಿದ್ದು ನ್ಯಾಷನಲೈಸ್ಡು ಪ್ರೈವೇಟಿನ ಇಶ್ಯೂ ಇದೆಯಲ್ಲ, ಅದು ಸಮಸ್ಯೆ ಇದೆ ಅಂತ. ಅದನ್ನು ನೋಡಿ, ಅದ್ರ ಬಗ್ಗೆ ಏನು ಅಂತ ನೋಡಿ. ಆಯ್ತು ಅಧ್ಯಕ್ಷರೇ. ಕುಮಾರ್ ಬಂಗಾರಪ್ಪನವರು. ಅಧ್ಯಕ್ಷರೇ ಆಡಳಿತ ಪಕ್ಷ ಆಗಬೇಡ್ರಿ. ಇದ್ದಾಗಲೂ ಹೇಳಿ ಸಾಕಾಯ್ತು, ಮಾಡಲಿಲ್ಲ. ಇದನ್ನು ನೀವು ಯೋಚನೆ ಮಾಡ್ಬೇಕು, ಜನಪರವಾಗಿ ಯೋಚನೆ ಮಾಡಬೇಕು. FC ಕೊಡೋದ್ರಲ್ಲಿ ದುಡ್ಡು ತಗೊಳ್ತಾರೆ, ಆ ಸೈಜ್ ಕಲ್ಲುಗಳು ಹಾಕೊಂಡು ಬರ್ತಾರೆ, ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಡುತ್ತೆ ಅನ್ನೋ ಭಯ ಆಗುತ್ತೆ. ಅದು ಯಾವತ್ತೂ 50ನೇ ಇಸ್ವಿಯಲ್ಲಿ
ಕೊಟ್ಟಿರ್ತಕ್ಕಂಥ ಇಂಜಿನ್ನದು. ನಾನು ದಯಮಾಡಿ ಇದನ್ನು ಸರ್ಕಾರ ಪ್ರತಿಪಕ್ಷ ಅನ್ನೋದು ಮರ್ತು ಬಿಡಿ. ನಿಮ್ಮ ರೂಲ್ ಇದು ಕೊಡ್ತಿರಲ್ಲ, RTO ಲೈಸೆನ್ಸ್ ಕೊಡ್ತಿರಲ್ಲ ಡಿಸ್ಟ್ರಿಕ್ಟ್ನಲ್ಲಿ, ಎಲ್ಲ ಕಡೆ KSRTC ಅವ್ರ ಅಬ್ಜೆಕ್ಷನ್. ಇದು ಇಂಟರ್ಸೆಪ್ಷನ್ ಅಂತಾರೆ, ಇಲ್ಲ ಓವರ್ಲ್ಯಾಪಿಂಗ್ ಅಂತಾರೆ. ಎಷ್ಟು 10 ಮೀಟ್ರ್ ಇದ್ರೆ ಓವರ್ಲ್ಯಾಪಿಂಗ್ ಅಂತಾರೆ, 20 ಮೀಟ್ರ್ ಇದ್ರೆ ಇಂಟರ್ಸೆಪ್ಟ್. KSRTC ಅವ್ರ ಬಸ್ ಹಾಕಂಗಿಲ್ಲ, ನೀವು ಪರ್ಮಿಟ್ ಕೊಡಂಗಿಲ್ಲ. ಅವಾಗ ಏನಾಗ್ತಾರೆ? ಇದು ನೀವು ಲಿಂಗೇಶ್ ಬೇಡ, ತಮ್ಮಣ್ಣವರು ಕೇಳ್ತಿದ್ದಾರೆ, ಅವ್ರು ಸಾರಿಗೆ ಮಂತ್ರಿ ಇದ್ದವರು. ತಮ್ಮಣ್ಣವರು ಕೇಳ್ತಿದ್ದಾರೆ, ಬೇಡ ಲಿಂಗೇಶ್ ಅವರು ಬೇಡ. ಕೂತ್ಕೊಳ್ಳಿ 10 ನಿಮಿಷ. ಲಾ ಮಿನಿಸ್ಟರ್ ಅವರು ಕೂತ್ಕೊಂಡು ಒಂದು 10 ನಿಮಿಷ. ಅಶೋಕ್ ಅವರು ಸಾರಿಗೆ ಸಚಿವರು ಇದ್ರು, ಅಶೋಕ್ ಅವರು, ಶ್ರೀರಾಮುಲು ಅವರು, ಲಾ ಮಿನಿಸ್ಟರ್ ಎಲ್ಲ ಕೂತ್ಕೊಂಡ್ರೆ ಬಗೆಹರಿಯುತ್ತೆ ಅಂತ. ನಿಮಗೆ ಸ್ವತಃ ಬಸ್ ನಿಮಿಷ, ನಿಮಗೆ ಸ್ವಹಿತ ಇಲ್ಲ. ಇದುವರೆಗೂ ಬಂದಂತ ಎಲ್ಲರನ್ನೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಬುಕ್ ಮಾಡಿಕೊಡ್ತಾ ಇದ್ರು. ನೀವು ಧೈರ್ಯ ಮಾಡಿ, ನಾವು ನಿಮ್ಗೆ ಸಲಹೆ ಕೊಡ್ತೀವಿ. ತಮ್ಮಣ್ಣವರು ಏನೋ ಹೇಳ್ತಾ ಇದ್ದಾರೆ, 1 ನಿಮಿಷ. ಸಾರಿಗೆ ಸಚಿವರಾಗಿದ್ರು. ಬ್ಲಾಕ್ ಸ್ಪಾಟ್ಗಳು ಅಷ್ಟೇ ಕಾರಣ ಅಲ್ಲ. ನಾನು ಸಾರಿಗೆ ಇಲಾಖೆಯಲ್ಲಿದ್ದೆ. ಅದಕ್ಕೆ ಕಾರಣ ವಾಹನಗಳಿರ್ತಕ್ಕಂಥ ದೋಷಗಳು ಕಾರಣ ಇದೆ. ಈ ಆಕ್ಸಿಡೆಂಟ್ ಆಗಬೇಕಾದ್ರೆ ಇಲ್ಲಿ ಎಡಗಡೆ ಹೋಯ್ತು, ಟರ್ನ್ ಆಗೋಯ್ತು, ಬಿದ್ದೋಯ್ತು, ಬಲಗಡೆ ಬಿದ್ದೋಯ್ತು ಅಂಥೇಳಿ ಈ ಥರ ಕೇಸ್ಗಳು ಬರ್ತಾನೆ ಇರ್ತದೆ. ನಾನು ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳನ್ನ ಕೇಳಿದೆ, ವೀಲ್ ಅಲೈನ್ಮೆಂಟು ಮಾಡ್ತಾರೆ, ಯಾತಕ್ಕೆ ಮಾಡ್ತಾರೆ ವೀಲ್ ಅಲೈನ್ಮೆಂಟು ಅಂತ ಕೇಳಿದ್ರೆ ಎಷ್ಟೋ ಜನ ಅಧಿಕಾರಿಗಳಿಗೆ ಯಾಕೆ ವೀಲ್ ಅಲೈನ್ಮೆಂಟು ಅಂತಲೇ ಗೊತ್ತಿಲ್ಲ. ಸರ್, ಟೈರ್ ಒಂದು ಕಡೆ ಸೌದೋಗ್ತಿದೆ ಸರ್, ಅದೇ ಪ್ರಮುಖನ, ಇನ್ನೇನು ಕಾರಣ ಇಲ್ವಾ? ರಸ್ತೆಯಲ್ಲಿ 2 ಥರ ಕರ್ವ್ಗಳಿದೆ, ಲೆಫ್ಟ್ ಹ್ಯಾಂಡ್ ಕರ್ವ್, ರೈಟ್ ಹ್ಯಾಂಡ್ ಕರ್ವ್ ಅಂತ 2 ಕರ್ವ್ಗಳಿರ್ತವೆ. ಆ ಬಸ್ ಓಡುವಂಥ ಸಂದರ್ಭದಲ್ಲಿ ಲೆಫ್ಟ್ ಹ್ಯಾಂಡ್ ಕರ್ವ್ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ಎಡಗಡೆ ಇದು ಚಕ್ರದ ಮೇಲೆ ಭಾರ ಬರ್ತಾಯಿದೆ, ಬಲಗಡೆ ಚಕ್ರ ಸವರ್ಕೊಂಡು ಹೋಗ್ತಾಯಿದೆ ರಸ್ತೆನ. ಹಾಗೆ ಓಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ವೀಲ್ ರಾಡು ಬೆಂಡ್ ಆಗ್ತಾ ಹೋಗ್ತದೆ. ಒಂದು ಕಡೆ ಜಾಸ್ತಿ ಕರ್ವ್ ಯಾವ ಕಡೆ ಜಾಸ್ತಿ ಇದೆ ಆ ಕಡೆ ವೀಲ್ ರಾಡ್ ಬೆಂಡ್ ಆಗ್ತಾ ಹೋಗ್ತದೆ. ಆ ಬೆಂಡ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಡ್ರೈವರ್ನ ಅಜಾಗರೂಕತೆ ಇದ್ದರೆ ತಕ್ಷಣ ಅದನ್ನು ವೀಲ್ನ ಟರ್ನ್ ಮಾಡೋಕ್ಕಾಗೋದಿಲ್ಲ. ಅವನಿಗೆ ಬೈ ಫೋರ್ಸ್ ಅವನು ಟರ್ನ್ ಮಾಡಬೇಕು. ಅದರಿಂದ ವೀಲ್ ಅಲೈನ್ಮೆಂಟ್ ಮಾಡಿದ್ರೆ, ವೀಲ್ ರಾಡು ಪರ್ಫೆಕ್ಟಾಗಿ ಇದಾಗಿದ್ದರೆ, ಅಲೈನ್ಮೆಂಟ್ನಲ್ಲಿದ್ದರೆ ಆಕ್ಸಿಡೆಂಟ್ ಕಡಿಮೆ ಆಗೋದಿಲ್ಲ. ಇದರಿಂದ ಇದಾಗುತ್ತೆ. ನಾನು KSRTCನಲ್ಲಿ ಅದೇ ಇದು ಮಾಡಿದೆ. ಎಷ್ಟಿದೆ ನಮ್ಮ ವೀಲ್ ಅಲೈನ್ಮೆಂಟ್ ಸೆಕ್ಷನ್ ಇಲ್ಲಿ ಅಂದರೆ ಯಾವುದು ಒಂದೂ ಇಲ್ಲ, ವೀಲ್ ಅಲೈನ್ಮೆಂಟ್ ಇದೇ ಇಲ್ಲ. ನಾನು ಹೇಳಿದೆ ಎಷ್ಟಾಗುತ್ತೆ ಒಂದು ವೀಲ್ ಅಲೈನ್ಮೆಂಟ್ ಮಾಡಬೇಕಾದ್ರೆ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆಗ್ತದೆ. ಒಂದು 50 ವೀಲ್ ಅಲೈನ್ಮೆಂಟ್ ಮಾಡಿ ಇದು ಪಾವಗಡದ ಆಕ್ಸಿಡೆಂಟ್ ಹಿನ್ನೆಲೆಯಲ್ಲಿ ಆ ವೀಲ್ ಅಲೈನ್ಮೆಂಟ್ ಇದು ಸರಿ ಇದೆ. ನಿಮ್ಮ RTOಗಳು ಏನಾದ್ರು ಕಡಿಮೆ ಮಾಡೋದು ಸಾಧ್ಯ ಇಲ್ಲ ಶ್ರೀರಾಮುಲು ಅವರು. ಓಕೆ, ಬರೀ ಡ್ರೈವರ್ಗಳ ಮೇಲೆ ಕೂತ್ಕೊಂಡ್ರೆ ಆಗೋದಿಲ್ಲ. ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಲ್ಲಿ. ಬಹುಶಃ ಈಗ ನಾನು ಅಧಿಕಾರವನ್ನು ವಹಿಸ್ಕೊಂಡ ನಂತರ ನಮ್ಮ ಟೋಟಲ್ ಸಾರಿಗೆ ಇಲಾಖೆಯಲ್ಲಿ ಪೇಪರ್ಲೆಸ್ ಆಫೀಸ್ ಮಾಡಿಬಿಡ್ತೀನಿ ಸರ್. ಯಾರು ಕೂಡ ಪರ್ಮಿಟ್ ತೊಗೊಳಕ ಲೈಸೆನ್ಸ್ ಅದೆಲ್ಲ ಬೇಡ. ಈಗ ಇದನ್ನ ಹೇಳ್ರಿ, ಅದ್ರ ಜೊತೆಯಲ್ಲಿ ಕೂಡ ನಾನು ಏನ್ ಹೇಳ್ತೀನಿ, ಹಿರಿಯರಾದ ಸೇಫ್ಟಿ ಬಗ್ಗೆ ಹೇಳ್ರಿ, ವೆಹಿಕಲ್ ಸೇಫ್ಟಿ, ಓವರ್ಲೋಡ್ ಆಗಂತ ವಿಚಾರ, ಇದ್ರ ಬಗ್ಗೆ ವೀಲ್ ಅಲಾಟ್ಮೆಂಟ್ ವಿಚಾರ ಇವೆಲ್ಲ ಕೂಡ ಹೇಳಿದ್ದಾರೆ. ಹೇಳ್ತೇನೆ, 82ನೇ ಇಸ್ವಿಯಲ್ಲಿ ಸದ್ಯೋಜಾತಪ್ಪ ಅಂತ ಒಬ್ಬರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು. ಅವರು ಬೇಡಿಕೆಗಳ ಮೇಲೆ ಮಂತ್ರಿ ಅವ್ರ ಉತ್ತರ ಏನು ಕೊಟ್ಟರು ಗೊತ್ತಾ? ಈ ಇಲಾಖೆ ನನ್ನ ಕೈಗೆ ಬರೋಷ್ಟೊತ್ತಿಗೆ ಸಾಕಷ್ಟು ಕೆಟ್ಟೋಗಿತ್ತು, ನಾನು ತಗೊಂಡ ಮೇಲೆ ಏನಾದರೂ ಆಗಿದ್ರೆ ಇಂಪ್ರೂವ್ಮೆಂಟ್ ಅಷ್ಟೇ, ಆದ್ದರಿಂದ ನನ್ನ ಬೇಡಿಕೆ ಮಂಜೂರು ಮಾಡಿ ಅಂತ. ನಾವು ಬೇಕಾದ್ರೆ ಕಟ್ತಾ ತರಿಸಿ ನೋಡಿ. ನಾನು ಪ್ರತಿ ಕ್ಷಣ ನೀವು ಡಿಫೆನ್ಸಿಗೆ ಬೀಳಬೇಡಿ, ನೀವು ಸ್ವಲ್ಪ ಒಂದು ಹೆಜ್ಜೆ ಮೇಲೆ ಬರಬೇಕು. ಇವು ಮೂಲಭೂತ ದೋಷಗಳು. ನಾವು ಕಾನೂನು ಮಂತ್ರಿಗಳು ಒಂದು 10 ನಿಮಿಷ ಅದು ನಮ್ಮನ್ನು ಕೂತ್ಕೊಂಡು ಮಾತಾಡಿದ್ರೆ ನಾವು ನಿಮಗೆ ರಾಜ್ಯದ ಹಿತದೃಷ್ಟಿಯಿಂದ ಸಲಹೆಗಳು ಕೊಡ್ತೀವಿ. ಯೋಚನೆ ಮಾಡಿ ಏನು ಸಲಹೆಗಳನ್ನು ಕೊಟ್ಟಾರ ಸಲಹೆಯನ್ನು ಸ್ವೀಕಾರ ಅಂತ ಮಾಡಿ. ಈಗ ರಮೇಶ್ ಕುಮಾರ್ ಅವರು ಹೇಗಾದ್ರೂ ಲಾ ಮಿನಿಸ್ಟರ್ ಎಬ್ಸ್ಬೇಕು ಅಂತ ನೋಡಿದ್ರು, ಲಾ ಮಿನಿಸ್ಟರ್ ಹೇಳ್ತಾ ಇಲ್ಲ. ಹಂಗಾಗಿ ಓಕೆ, ಕುಮಾರ್ ಬಂಗಾರಪ್ಪನವರು ಬೆಲ್ಲದವ್ರು ಆಮೇಲೆ ಬೇಡಿಕೆಗಳ ಮೇಲೆ ಮಾತಾಡುವಾಗ ಮಾತಾಡ್ರಿ ಏನಾದ್ರು ಇದ್ರೆ. ಓಕೆ, ಕುಮಾರ್ ಬಂಗಾರಪ್ಪನವರು ಲಾಸ್ಟ್. ಶುಕ್ರವಾರ ಸಾಯಂಕಾಲದಿಂದ ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ಈ ಬಂಗಾಲ್ ಕೊಲ್ಲಿನಲ್ಲಿ ವಾಯು ಇದಾಗಿಬಿಟ್ಟು ಭಾಳಷ್ಟು ಮಳೆಯಿಂದ ರಾಜ್ಯದಾದ್ಯಂತ ಮಳೆ ಹಾನಿ ನೆಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಆಗಿದೆ ಮತ್ತು ನಮ್ಮ ಸೊರಬ ಕ್ಷೇತ್ರದಲ್ಲಿ ಈ ಕಡೆ ಶಿಕಾರಿಪುರ ಶಳಕೊಪ್ಪದ ಭಾಗಕ್ಕೂ ಕೂಡ ಭಾಳಷ್ಟು ರೀತಿಯಲ್ಲಿ ಹಾನಿ ಆಗ್ತಾಯಿದೆ. ಹಾಗಾಗಿ ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ, ಸೊರಬ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಸ್ಬಾ ಹೋಬಳಿ, ಆನವಟ್ಟಿ ಹೋಬಳಿ ಮತ್ತು ಚಂದ್ರಗುತ್ತಿ ಹೋಬಳಿ ಕಡೆಗೆ ಒಬ್ಬರು ಜೀವನ ಕಳ್ಕೊಂಡಿದ್ದಾರೆ ಮತ್ತು ಶಾಲೆಗಳು, ಕಟ್ಟಡಗಳು, ಸರ್ಕಾರಿ ಆಸ್ತಿಪಾಸ್ತಿಗಳು ಭಾಳಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ.
ಹಾಗಾಗಿ ಈಗಾಗಲೇ ಸರ್ವೆ ಕಾರ್ಯ ನಾವೆಲ್ಲರೂ ಕೂಡ ಸ್ಪಾಟ್ ಇನ್ಸ್ಪೆಕ್ಷನು ಮಾಡಿದ್ದೀವಿ, ಎಲ್ಲದನ್ನೂ ಕೂಡ ನಡೀತಾ ಇದೆ. ನಾನು ಮಾನ್ಯ ಕಂದಾಯ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸುಮಾರು ಎಲ್ಲ ಹತ್ರನೂ ರೋಡ್ ಬ್ಲಾಕ್ ಆಗಿದೆ, ರಾತ್ರಿ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ. ಎರಡು ನನ್ನ ವಿಚಾರಗಳು ಇದರಲ್ಲಿದ್ದಾವೆ. ಒಂದು ಪರಿಹಾರದ ವಿಚಾರ, ಅದನ್ನು NDRF ವತಿಯಿಂದ ಅಥವಾ SDRF ವತಿಯಿಂದ ಏನು ಮಾಡ್ತಾರೋ ಮಾಡಿ. ಇನ್ನೊಂದೇನು ಅಂದರೆ, ನಮ್ಮ ರೋಡ್ಸ್ಗಳು ಏನಿದೆ, ಹಳೆಯ ಮರಗಳಿದ್ದಾವೆ, ಭಾಳಷ್ಟು ಹಳೆ ಮರಗಳಿದ್ದಾವೆ. ಒಂದು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಕೂತ್ಕೊಂಡು PWD ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಅದನ್ನೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತಂದರೆ, ಪ್ರತಿ ಸರಿನೂ ಈ ಥರದ್ದು ಬಂದಾಗ ನೂರಾರು ವರ್ಷದ ಮರಗಳು ರಸ್ತೆ ಮೇಲೆ ಜನಕ್ಕೂ ತೊಂದರೆ, ಮತ್ತು ಅವೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಇದಿಲ್ಲ, ಎಲ್ಲವೂ ಕೂಡ ಹಳೆ ವೀಡ್ಸ್ ಎಲ್ಲ ಬಂದವು, ಎಲ್ಲ ಬಂದಿಲ್ಗೆಲ್ಲ ಕಟ್ಕೊಂಡು ಭಾಳಷ್ಟು ಇದಾಗಿದ್ದಾವೆ. ಅವನ್ನೆಲ್ಲವನ್ನು ಕ್ಲಿಯರ್ ಸಚಿವರು ಮತ್ತು ಈಗೇನು ಬೆಳೆ ಹಾನಿಯಾಗಿದೆ ಮತ್ತು ತೋಟ, ಅಡಿಕೆ, ಬಾಳೆ ಎಲ್ಲವೂ ಕೂಡ ಹಾನಿಯಾಗಿದ್ದಾವೆ, ತಕ್ಷಣ ನಮಗೆ ಪರಿಹಾರವನ್ನ ಕೊಡಬೇಕು. ಮತ್ತು ಅವ್ರು ಯಾರು ಒಬ್ರು ಜೀವ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನ ತಕ್ಷಣ ಕೊಡಿಸ್ಬೇಕು ಅಂತೇಳಿ ಕಂದಾಯ ಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಯ್ತು. ಮಾನ್ಯ ಅಧ್ಯಕ್ಷರೇ, ಸೊರಬ ತಾಲೂಕಿನಲ್ಲಿ ಬಿರುಗಾಳಿಯಿಂದ ಮರ ಬಿದ್ದು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾರೆ. ಅದೇ ರೀತಿ ಸುಮಾರು ಒಂದು 50 ಮನೆಗಳಿಗೆ ಹಾನಿಯಾಗಿದೆ. ಬೆಳೆ ಹಾನಿ ಒಟ್ಟು 265 ಹೆಕ್ಟೇರಷ್ಟು ಬೆಳೆ ಹಾನಿಯಾಗಿದೆ. ಕೃಷಿ 151, ತೋಟಗಾರಿಕೆ 114, ಶಾಲೆ 5, ಎಲೆಕ್ಟ್ರಿಕ್ ಕಂಬಗಳು 182, ಟ್ರಾನ್ಸ್ಫಾರ್ಮರ್ 8. ಇಷ್ಟು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಮಾನ್ಯ ಕುಮಾರ್ ಅವರು ನನ್ನ ಹತ್ರ ಕೂಡ ಪರ್ಸ್ನಲ್ಲಾಗಿ ಬಂದು ಮಾತಾಡಿದ್ದಾರೆ. ಸೊ ನಾನು ಈಗ ಅದನ್ನು ಡಿಸಾಸ್ಟರ್ ಮ್ಯಾನೇಜ್ ಕಾಯ್ದೆ ಅಡಿಯಲ್ಲಿ ಅವರೆಲ್ಲರಿಗೂ ಸತ್ತಿರೋವಂಥವ್ರಿಗೆ ಮತ್ತು ಬೆಳೆ ಹಾನಿಯಾಗಿಂಥವ್ರಿಗೆ ಕೂಡಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಡ್ತೀರಿ. ಮರದ್ದು ಒಂದು ಹೇಳಿದ್ದಾರೆ ಅವರು, ಅದನ್ನು ಆ ಮರದ್ದು ನಮ್ಮ PWD ಮಿನಿಸ್ಟರ್ ಜೊತೆ ಮಾತಾಡಿ ಎಲ್ಲೆಲ್ಲಿ ಮರದ್ದು ಸಮಸ್ಯೆ ಅಂದರೆ ಮರ ಬೀಳ್ತಾ ಇದೆ, ಅದನ್ನು ಗಮನ ಹರಿಸಿ ಆ ಏರಿಯಾದಲ್ಲಿ. ಓಕೆ, ಈಗ ಅಶೋಕ್ ಆಯ್ತು. ಇಲ್ಲ ಚರ್ಚೆ ಇಲ್ಲ, ಬೇಡ ಚರ್ಚೆ ಬೇಡ, ಸುಮ್ಮನೆ ಇದೆಲ್ಲ ಇಡೀ ರಾಜ್ಯದ ಮತ್ತೆ ಎಲ್ಲ ಕಡೆಗಿದೆ. ಕುಮಾರ್, ನೀವು ಹೇಳಿದ್ದಕ್ಕೆ ಅವರು ಉತ್ತರ ಹೇಳಿದರು. ಈಗ ಅಶೋಕ್ ಅವರು ತಾವು ಈಗ ಶ್ರೀ ನವೀನ್ ಶೇಖರಪ್ಪ ಗ್ಯಾನ್ಗೌಡ್ರ ಬಗ್ಗೆ ಅದು ಬಾಡಿ ಇವತ್ತು ಬಂದಿದೆ, ಅದ್ರ ಕುರಿತಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಸ್ಟೇಟ್ಮೆಂಟ್. ಸನ್ಮಾನ್ಯ ಅಧ್ಯಕ್ಷರೇ, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಬೆಳಗೇರಿ ಗ್ರಾಮದ ಶ್ರೀ ನವೀನ್ ಶೇಖರಪ್ಪ ಗ್ಯಾನಗೌಡರ್ ಅವರು ಉಕ್ರೇನಿನ ಕಾರ್ಕಿವ್ ರಾಷ್ಟ್ರೀಯ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಅಂತಿಮ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದರು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ದಿನಾಂಕ 1 ಮಾರ್ಚ್ 1ರಂದು ಶೆಲ್ ದಾಳಿಗೆ ಮೃತಪಟ್ಟಿರುತ್ತಾರೆ. ಇವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಬೆಳಗ್ಗೆ 3 ಗಂಟೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ವೀಕರಿಸಲಾಗಿದೆ. ನಂತರ ಅವರ ಚಳ್ಳಕೆರೆಗೆ ಅವರ ಪಾರ್ಥಿವ ಶರೀರವನ್ನು ಕಳಿಸ್ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಅದೇ ರೀತಿ ಉಕ್ರೇನ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಪೂರ್ತಿ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬಂದಿದ್ದಾರೆ. ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೆಲ್ಪ್ಲೈನನ್ನು ಮಾಡಿದ್ರಿ. ಹೆಲ್ಪ್ಲೈನ್ ಮುಖಾಂತರ ಆ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಕೇಂದ್ರ ಸರ್ಕಾರದ ಜೊತೆ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ಅವರು ವಿದೇಶಾಂಗ ಸಚಿವರ ಜೊತೆನೂ ಮಾತಾಡಿದ್ರಿ. ನಮ್ಮ ಕೇಂದ್ರ ಸರ್ಕಾರ 4 ಜನ ಸಚಿವರನ್ನು ಕೂಡ ಉಕ್ರೇನ್ನ ಸುತ್ತ ಇರುವಂಥ ದೇಶಗಳು ಕಳಿಸಿ ಅಲ್ಲಿಂದ ವಿಶೇಷ ವಿಮಾನಗಳ ಮುಖಾಂತರ ಭಾರತಕ್ಕೆ ತಂದಿದ್ದಾರೆ. ತಮಗೂ ಗೊತ್ತಿದೆ, ಈ ಭಾರತದ ಈ ಒಂದು ಅಭಿಯಾನದ ಅಡಿಯಲ್ಲಿ ಪಾಕಿಸ್ತಾನದ ಒಬ್ಬ ವಿದ್ಯಾರ್ಥಿನೂ ಕೂಡ ಭಾರತದ ಫ್ಲ್ಯಾಗ್ ಹಿಡ್ಕೊಂಡು ಅದರಿಂದ ಸೇವ್ ಆಗಿ ಬಂದು ಭಾರತದ ಪ್ರಧಾನಮಂತ್ರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ನಾವು ಕೂಡ ಕರ್ನಾಟಕದ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಈ ಒಂದು ಅಭಿಯಾನದ ಅಡಿಯಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಕರ್ನಾಟಕ ತಂದಂಥ ಮುಖ್ಯಮಂತ್ರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಓಕೆ, ಒಂದು ರಷ್ಯಾ ಉಕ್ರೇನ್ ಈ ಯುದ್ಧದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ
ನಿರೀಕ್ಷೆಗೂ ಮೀರಿ ಒಳ್ಳೆಯದನ್ನು ಮಾಡಿದೆ. ವಿಶೇಷವಾಗಿ ನವೀನ್ ಈ ಮೃತದೇಹ ತರುವ ಹಿನ್ನೆಲೆಯಲ್ಲಿ ಮಾಡಿರೋ ಶ್ರಮ, ಮುಖ್ಯಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದ ಎಲ್ಲ ಸಹಾಯ ಆಗಲಿ, ಅದು ಜನರ ಮನಸ್ಸಿನಲ್ಲಿ ಅದು ಶಾಶ್ವತವಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನಾಡು ಸಹ ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸ್ತದೆ. ಈಗ ವಿತ್ತೀಯ ಕಾರ್ಯಕಲಾಪಗಳು, ಬೇಡಿಕೆಗಳ ಮೇಲಿನ ಚರ್ಚೆ. ಡಾಕ್ಟರ್ ರಂಗನಾಥ್. ಮಾನ್ಯ ಸಭಾಪತಿಗಳು ತಮ್ಮ ಮಾತಿನಂತೆ ಭಾಳ ದಿನದ ನನ್ನ ಮನವಿನ ಪುರಸ್ಕರಿಸಿದ್ದಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ರಂಗನಾಥ್, ತಮ್ಮದಾದ್ಮೇಲೆ ಡಿ ಸಿ ತಮ್ಮಣ್ಣ ಅವರು ತಮ್ಮದಿದೆ. ಸಭಾಧ್ಯಕ್ಷರು, ಕರೆಕ್ಷನ್. ಯಾವುದೇ ಒಬ್ಬ ರೈತ ತನ್ನ ಬೆವರು ಸುರಿಸಿ ನಮಗೆಲ್ಲ ಬೆಲ್ಲವನ್ನು ಉಣಿಸಿ ಮಳೆ ಬಿಸಿಲಲ್ಲಿ ಶ್ರಮಿಸಿ ಜೀವನದವನ್ನೇ ಮುಡಿಪಾಗಿಟ್ಟಿರುವಂಥ ರೈತನ ಬಗ್ಗೆ ಬೆಂಬಲವಾಗಿ ನಿಲ್ಲದೇ ಇದ್ದರೆ ಆ ಒಂದು ಸರ್ಕಾರ ಏಳಿಗೆ ಆಗಲ್ಲ ಅನ್ನೋದನ್ನು ಇತಿಹಾಸ ತೋರಿಸಿದೆ. ಇವತ್ತು ಇಡೀ ವರ್ಷ ಎಷ್ಟೇ ಮಳೆಗಳಾಗಿದ್ದರೂ ಸಹ ರಾಗಿ, ಭತ್ತ ಮುಂತಾದ ಬೆಳೆಗಳನ್ನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ತಂದಿರೋಂಥದ್ದು ತಾವೆಲ್ಲ ನೋಡ್ತಾ ಬಂದಿದ್ದೀರಿ. ಸರ್ಕಾರ ಈ ವರ್ಷ ಜನವರಿ 1ರಿಂದ ರಾಗಿಯ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಮಾಡೋ ಅಂಥ ಪ್ರಕ್ರಿಯೆ ಶುರು ಮಾಡಿದ್ರು. ಬೆಳಗಾಮಲ್ಲಿ ನಮಗೆ ಮಾರ್ಚ್ವರೆಗೂ ಈ ಒಂದು ಖರೀದಿ ಕೇಂದ್ರ ತೆರೆದಿರುತ್ತೆ ಅನ್ನೋ ಒಂದು ಭರವಸೆನೂ ಸಹ ಕೊಟ್ಟಿದ್ರು. ಆದರೆ ಏಕಾಏಕಿ ಖರೀದಿ ಕೇಂದ್ರವನ್ನು ಜನವರಿ 21ನೇ ತಾರೀಕು ಬಂದ್ ಮಾಡಿಬಿಟ್ರು. ಇದನ್ನು ತಿಳಿಲಿಕ್ಕೆ ನಾನು ಸಹ ಸಾಕಷ್ಟು ಅಧಿಕಾರಿಗಳನ್ನು ಮತ್ತು ಮಂತ್ರಿಗಳನ್ನು ಸಂಪರ್ಕಿಸಿದ ಹಿನ್ನೆಲೆಯಲ್ಲಿ 2 ಲಕ್ಷ ಟನ್ನು ಕೊಂಡ್ಕೊಂಡಿದ್ದೇವೆ. ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಸದೃಢ ಇಲ್ಲ, ಆ ಕಾರಣಕ್ಕೋಸ್ಕರ ನಾವು ರಾಗಿನ ಖರೀದಿ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಂಥದ್ದು. ಇವತ್ತು ನಾನು ನನ್ನ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿನ ಮೇಲೆ ಸಾಕಷ್ಟು ಗೌರವ ಮತ್ತು ಅವರ ಬಗ್ಗೆ, ಅವರ ಕ್ರಿಯಾಶೀಲತೆ ಬಗ್ಗೆ ಭಾಳಷ್ಟು ಭರವಸೆ ಇಟ್ಕೊಂಡಿದ್ದೇವೆ. ತಾವು ಈಗ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಎಕಾನಮಿ ಈಸ್ ಅ ಪೀಪಲ್ಸ್ ಎಕಾನಮಿ. ನಾನು ತಿಳಿದಿರೋಂಥ ಆರ್ಥಿಕತೆ ಜನರು ಕೊಡೋಂಥ ಶಕ್ತಿ ಮೇರೆಗೆ ನಾನು ಮುಂದುವರಿತೇನೆ ಅನ್ನೋ ಮಾತನ್ನು ಹೇಳಿದ್ರು. ನಾವೆಲ್ಲ ತಿಳಿದಿರೋಂಥದ್ದು, ನನಗೂ ಸಾಕಷ್ಟು ಈ ಎಕಾನಮಿ ಬಗ್ಗೆ, ಆಯವ್ಯಯ ಬಗ್ಗೆ, ಈ ಆರ್ಥಿಕ ಸ್ಥಿತಿ ಬಗ್ಗೆ ನಾನು ಸಹ ಈ ಒಂದು ಶಾಸಕನಾದರ ನಂತರ ತಿಳ್ಕೊತಾ ಇದ್ದೇನೆ. ಒಬ್ಬ ರೈತ, ಕಟ್ಟಕಡೆಯ ರೈತ ಹಳ್ಳಿಲಿ ಅವನ ಜೋಬಲ್ಲಿ ಹಣವನ್ನು ದುಡಿದ್ರೆ ಮಾತ್ರ ಅವನು ಬದುಕಕ್ಕೆ ಸಾಧ್ಯ. ಏನಿವತ್ತು ಆಧುನಿಕ ಪ್ರಪಂಚ 75 ವರ್ಷದ ಸ್ವತಂತ್ರ ನಂತರನೂ ಸಹ ರೈತ ತನ್ನಲ್ಲಿ ಗುಡಿಸಲಲ್ಲಿ ಇರೋಂಥ ಒಂದು ಪ್ರಮೇಯ ಪರಿಸ್ಥಿತಿಯಿಂದ ಈಚೆ ಬರಲಿಕ್ಕಾಗಿಲ್ಲ. 24 ಗಂಟೆ ಉಚಿತವಾಗಿ ಕೊಡೋಂಥ ವಿದ್ಯುತ್ ಶಕ್ತಿನೂ ಬದುಕಲಿಕ್ಕಾಗಿಲ್ಲ. ಒಂದು ಮನೆ ಮುಂದೆ ಡಾಂಬರೀಕರಣ ಮಾಡಿ ಸುಲಲಿತವಾದ ರಸ್ತೆ ಕೊಡಲಿಕ್ಕಾಗಿಲ್ಲ. ಮಕ್ಕಳಿಗೆ ಓದಲಿಕ್ಕೆ ಎಲ್ಲ ರೀತಿಯ ಸರ್ಕಾರದ ಸವಲತ್ತುಗಳು ಸಾಕಷ್ಟಿದ್ರೂ ಇನ್ನೂ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೊಡಲಿಕ್ಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂಥ ಒಂದು ಹೊಸ ಬೆಳವಣಿಗೆ ಏನು, ಇವತ್ತು ಸಾಕಷ್ಟು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನದಾಗಿ ನಾವು ತುಮಕೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಈ ಬೆಂಗಳೂರು ನಗರದ ಆಸ್ಪಾಸ್ನೆಲ್ಲ ನಾವೆಲ್ಲ ಮಾನ್ಯ ಸಭಾಧ್ಯಕ್ಷರೇ ರಾಗಿ ಬೆಳಿತೀವಿ. ನಾವೆಲ್ಲ ನಂಬ್ಕೊಂಡಿರೋಂಥದ್ದು ಆ ಒಂದು ರಾಗಿಯ ಒಂದು ಕೃಷಿಯ ಉತ್ಪನ್ನದ ಮೇಲೆ. ಇವತ್ತು ಆ ಒಂದು ಸಂದರ್ಭದಲ್ಲಿ ಎಷ್ಟು ರಾಗಿ ಬೆಳೆದ್ರು ನಾವು ಕೊಂಡ್ಕೋತೇವೆ ಅನ್ನೋ ಒಂದು ಕಾರ್ಯಕ್ರಮ ತಂದಿರೋಂಥದ್ದನ್ನು ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಯಡಿಯೂರಪ್ಪ ಸಾಹೇಬರು ಒಂದು ವಾಗ್ದಾನನ ಕೊಟ್ಟಿದ್ದರು. ಇಂದಿನ ಸರ್ಕಾರದಲ್ಲಿ ಏನೇ ಇದ್ದರೂ ಆ ಒಂದು ಕಾರ್ಯಕ್ರಮಗಳನ್ನು ಮುಂದುವರಿಸ್ತೇನೆ ಅಂತ. ನಾವು ಸಹ ಎಲ್ಲೋ ಒಂದು ಕಡೆ ಆ ಭರವಸೆಲಿ ಇದ್ದೋ. ಇವತ್ತು BJP ಸರ್ಕಾರದಲ್ಲಿ ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ರಾಗಿಯ ಖರೀದಿ ಕೇಂದ್ರದ ಸ್ಥಗಿತಗೊಂಡಿರೋಂಥದ್ದು ಭಾಳಷ್ಟು ನೋವು ತಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಈ ವರ್ಷ ಸುಮಾರು
19 ಟನ್ನು ರಾಗಿನ ಬೆಳೆದಿದೆ ಕರ್ನಾಟಕದಲ್ಲಿ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ಆ ಮಳೆಯಲ್ಲಿ ಮತ್ತು ಸಾಕಷ್ಟು ಡ್ಯಾಮೇಜ್ಗಳು ಆಗಿದ್ದರೆ ಒಂದು 5 ಲಕ್ಷ ಟನ್ ಹೋಗಿರ್ಬೋದು ಮಾನ್ಯ ಸಭಾಧ್ಯಕ್ಷರೇ. ನಾವು ರೈತರುಗಳು ಉಪಯೋಗಿಸೋಂಥದ್ದು ಒಂದು 40%, ಶೇಕಡವಾರು 40% ಆದರೆ ಇನ್ನೂ 7-8 ಲಕ್ಷ ಟನ್ನು ರೈತರುಗಳು ಮನೇಲಿ ಸರ್ಕಾರದ ಕಡೆ ಮುಖ ಮಾಡಿಕೊಂಡು ನಮ್ಮನ್ನು ನೆಚ್ಕೊಂಡು ಹೇಗಾದರೂ ಮಾಡಿ ಇದನ್ನು ಖರೀದಿ ಮಾಡ್ತಾರೆ, ಅದ್ರಲ್ಲಿ ಬರೋಂಥ ದುಡ್ಡನ್ನು ಸಂಸಾರಕ್ಕೆ ಉಪಯೋಗಿಸ್ಕೋಬೋದು, ಬದುಕಿಗೆ ಉಪಯೋಗಿಸ್ಕೋಬೋದು ಅಂತ ನಿರೀಕ್ಷಿತರಾಗಿ ಕಾಯ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನಾನು ನಿನ್ನೆ ತಾನೇ ಫ್ರೈಡೆ ಚೆಕ್ ಮಾಡಿದೆ ಮಾನ್ಯ ಸಭಾಧ್ಯಕ್ಷರೇ, ಶುಕ್ರವಾರ 1,000 ಅರಸೀಕೆರೆ ಖರೀದಿ ಕೇಂದ್ರ 1,000 ಓಪನ್ ಆಕ್ಷನ್ ಸ್ಟಾಲ್, ಅದು 1,540 ರೂಪಾಯಿ ಟನ್ಗಿದೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು 7 ಲಕ್ಷ ಟನ್ನ ಖರೀದಿ ಮಾಡೋಂಥ ಸರ್ಕಾರದಿಂದ ರೈತರಿಗೆ ಹೋಗುವಂಥ ದುಡ್ಡಿನ ಒಂದು ಅಂದಾಜು ಮಾಡಿದ್ರೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಭರವಸೆ ಪಂಚಸೂತ್ರಗಳಲ್ಲಿ ರೈತರ ಆದಾಯನ ದ್ವಿಗುಣಗೊಳಿಸಬೇಕು ಅಂತ ಏನು ಮಾತು ಕೊಟ್ಟಿದ್ರು, ಅದರಲ್ಲಿ ನೀವು ಇವತ್ತು ದ್ವಿಗುಣ ಇರಲಿ, ಬದುಕಿಗೆ ಒಂದು ಸ್ವಾಭಿಮಾನದ ಒಂದು ಶಕ್ತಿನ ಕೊಡಲಿಕ್ಕೆ ಕುಂಠಿತರಾಗಿದೆ ಅನ್ನೋದನ್ನು 1,000 ಕೋಟಿ ರೂಪಾಯಿಯಷ್ಟು ರೈತರ ದುಡ್ಡನ್ನ ಕಸಿದಂಗಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. 1,000 ಕೋಟಿ ರೂಪಾಯಿ. ಇವತ್ತು ನಾವೆಲ್ಲ ಏನು ಈ ಸರ್ಕಾರ ದ್ವಿಗುಣಗೊಳಿಸ್ತೇವೆ ನಾವು ರೈತರ ಒಂದು ಉತ್ಪನ್ನನ, ಅವರ ಬದುಕನ್ನು ಅನ್ನೋದನ್ನು ಈ ಒಂದು ಉದಾಹರಣೆಯಲ್ಲೇ ನಾವು ಕಾಣ್ಬೋದು. ಹಾಗೆಯೇ ನಾವು ನಂಬ್ಕೊಂಡಿರೋಂಥ ಇನ್ನೊಂದು ಕೃಷಿ ಅಂದರೆ ಜೋಳ, ಭತ್ತ. ಇವತ್ತು ಭತ್ತ 5 ಲಕ್ಷ ಟನ್ ಖರೀದಿ ಮಾಡಿದೆ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ. ಅದು 1,940 ರೂಪಾಯಿ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಉಳಿದ 35 ಲಕ್ಷ ಟನ್ನು ರೈತರ ಮನೇಲಿದೆ. ಸರ್ಕಾರನ ನಂಬ್ಕೊಂಡು ಬದುಕ್ತಾ ಇದ್ದಾರೆ, ನಮ್ಮ ಕಡೆ ಮುಖ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಇವಾಗ ಸೋನಾ ಮಸೂರಿ 1,546 ರಾಯಚೂರಲ್ಲಿ, ರಾಜಹಂಸ 1,654, IR64 1,546. ನಾವು ಒಂದು ಟನ್ಗೆ 400 ರೂಪಾಯಿ ಕೊಡೋಂಥದ್ರಲ್ಲೂ ಸೋಲ್ತಾ ಇದ್ದೀವಿ ಅಂದರೆ ಸರ್ಕಾರದ ಪ್ರವೃತ್ತಿ ಮತ್ತು ಅದರ ಕ್ರಿಯಾಶೀಲತೆ ಮತ್ತು ಅದರ ಗಮನ ಯಾವ ಕಡೆ ಇದೆ ಅನ್ನೋದನ್ನು ಪ್ರಶ್ನೆ ಮಾಡೋಂಥ ಸಂದರ್ಭ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೀಗೇನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿಕೊಂಡು ಕೃಷಿಯ ಬಗ್ಗೆ ನೋಡ್ತಿರೋಂಥ ಸಂದರ್ಭದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನೋಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಅದು ಪರ್ ಕ್ಯಾಪಿಟಲ್ ಇನ್ಕಮ್ನ ಕಂಪೇರ್ ಮಾಡ್ತಾರೆ. ವಿ ಆರ್ ಅಟ್ ದಿ ಲೋಯೆಸ್ಟ್ ಲೆವೆಲ್ 3.26 ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಚೀಫ್ ಮಿನಿಸ್ಟರ್ ಬಜೆಟಲ್ಲಿ ಹೇಳಿದ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೋರ್ ದೆನ್ 60% ಪರ್ ಕ್ಯಾಪಿಟಲ್ ಇಂಡೆಕ್ಸ್ ಆಫ್ ದ ಫಾರ್ಮರ್ ಹ್ಯಾಸ್ ರೆಡ್ಯೂಸ್ಡ್. ಒಂದು ಕೃಷಿ ಕುಟುಂಬ ಆದಾಯ 96,000 ರೂಪಾಯಿ ಇದೆ ಮಾನ್ಯ ಸಭಾಧ್ಯಕ್ಷರೇ. 2018-19 ಅಂಕಿ ಅಂಶ ಅಂದರೆ 4 ಜನ 5 ಜನ ಇರೋಂಥ ಕುಟುಂಬ ತಿಂಗಳಿಗೆ 8,000 ರೂಪಾಯಿ ಅಷ್ಟು ದುಡಿಯೋಂಥ ಒಂದು ಶಕ್ತಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೈತನ ದುಡಿಮೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತ ಇದೆ ಮಾನ್ಯ ಸಭಾಧ್ಯಕ್ಷರೇ. ರಾಷ್ಟ್ರೀಯದಲ್ಲಿ ಅದು ಪ್ರತಿ ವರ್ಷ ಈ ಒಂದು ಕೃಷಿಯೇತರರ ಬಗ್ಗೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು. ಯಾಕೋ ಏನೋ ಕೇಂದ್ರ ಸರ್ಕಾರದವರು ಈ ರಿಪೋರ್ಟ್ ಕೊಡೋಂಥದ್ರಲ್ಲಿ ಹಿಂಜರಿತಾ ಇದ್ದಾರೆ, ಯಾವ ಕಾರಣಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಹಾಗೆಯೇ ಬಡತನದ ರೇಖೆ ನಾನು ಈ ಒಂದು ಸದನದಲ್ಲಿ ತರಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕಡು ಬಡತನದ ರೇಖೆ ಇಡೀ ಪ್ರಪಂಚದಲ್ಲಿ $1.25 ಅಂದರೆ 110 ರೂಪಾಯಿ ಕೆಳಗಡೆ ಇದ್ದರೆ ಅದು ಕಡು ಬಡತನ ರೇಖೆ ಅಂತ ಕನ್ಸಿಡರ್ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ನಾವು ಅದಕ್ಕಿಂತ ಭಾಳಷ್ಟು ಕಡಿಮೆ ಇದ್ದೇವೆ ಅನ್ನೋದನ್ನು ನೋವಿನ ಸಂಗತಿನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಭಾಳಷ್ಟು ಬಾರಿ ರೈತರ ಆದಾಯ ಅವನ 100% ಶೇಕಡವಾರು ಯೋಚನೆ ಮಾಡೋಂಥದ್ದು ಸಂದರ್ಭದಲ್ಲಿ ಯಾವ ರೀತಿ 100% ರೂಪಾಯಿನ ಅರ್ನ್ ಮಾಡ್ತಾನೆ ಅಂದರೆ ದುಡಿತಾನೆ ಅಂತ ವಿಂಗಡಿಸಿದಾಗ ಅವನ ಕೂಲಿ
20% ಇರಬೇಕು, ಮಿಕ್ಕಿದ ಆದಾಯ 80% ಇರಬೇಕು ಮಾನ್ಯ ಸಭಾಧ್ಯಕ್ಷರೇ. ಆದರೆ ಇವತ್ತಿನ ಪರಿಸ್ಥಿತಿಲಿ ಈಶ್ವರಪ್ಪ ಸಾಹೇಬರು ಇವತ್ತಿನ ಪರಿಸ್ಥಿತಿಲಿ 43% ರೈತ ಕೂಲಿಯ ಆದಾಯದಲ್ಲಿ ಬದುಕ್ತಾ ಇದ್ದಾನೆ. ಅದು ನಮಗೆ ಶ್ರೇಷ್ಠ ತರಂಥದ್ದಲ್ಲ. ಅದು 43%. ನಮ್ಮ ಮಾಧುಸ್ವಾಮಿ ಸಾಹೇಬರು ಬಂದರು ಈಗ. 43% ಕೂಲಿಯ ಆದಾಯದಲ್ಲಿ ಒಬ್ಬ ರೈತ ದುಡಿತಾ ಇದ್ದಾನೆ ಅಂದರೆ ಅದು ನಮ್ಮ ದೇಶದ, ನಮ್ಮ ರಾಜ್ಯಕ್ಕೆ ಅವಮಾನ ಆಗೋಂಥ ಒಂದು ಪರಿಸ್ಥಿತಿ ಅನ್ನೋದನ್ನು ನಾನು ಸದನದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನಮ್ಮ ಈಶ್ವರಪ್ಪ ಸಾಹೇಬರು ಹೇಳ್ತಿದ್ರು ನರೇಗಾ ಏನು UPA ಸರ್ಕಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟಂಥ ಒಂದು ಕೊಡುಗೆ, ಇವತ್ತು ಅದನ್ನು ಅವಲಂಬಿಸೋಂಥ ಒಂದು ಪರಿಸ್ಥಿತಿ, ನಾವು ಅದಕ್ಕೆ ಎದೆ ತಡ್ಕೊಂಡು ಹೇಳೋಂಥ ಪರಿಸ್ಥಿತಿ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು, ನಿಜ. ಇವತ್ತು 150 ಮ್ಯಾಂಡೇಸ್ ಏನು ಕೊಡ್ತಾ ಇದ್ದೀರಿ, ಶೇಕಡವಾರು 100ಕ್ಕೆ 100ರಷ್ಟು ಉಪಯೋಗ ಆಗ್ತಿರೋಂಥದ್ದು ನಿಜ. ಅದು ಬರಲಾಗಿ ಭಾಳಷ್ಟು ಜನ ರೈತರಿಗೆ ಬದುಕು ಬದಲಾವಣೆ ಆಗಿರೋದು ನಿಜ. ಆದರೆ ಅದನ್ನು ನಂಬ್ಕೊಂಡು ನಾವು ಅದು ಚೆನ್ನಾಗಿದೆ ಅಂತ ತಿಳಿದು ನಾವು ಖುಷಿ ಪಡೋಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಹ ತಾವು ಅರ್ಥ ಮಾಡ್ಕೋಬೇಕು ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಡಾಕ್ಟರು ಅಡ್ಮಿಟ್ ಮಾಡ್ಕೊಂತಿದ್ದಾರೆ. ಅವರು UPA ಸರ್ಕಾರ ನಡೆಸಿದ್ದು ಮನಮೋಹನ್ ಸಿಂಗ್ ಅಲ್ಲ, ಸೋನಿಯಾ ಗಾಂಧಿ ಅಂತ. ಒಂದ್ ನಿಮಿಷ ಡಾಕ್ಟ್ರೆ, ಒಂದ್ ನಿಮಿಷ ಏನೋ ಹೇಳ್ತಾರೆ ಕೇಳ್ರಿ, ಆಮೇಲೆ ಏನಾದ್ರು ಹೇಳ್ಬೋದು. ಸೋನಿಯಾ ಗಾಂಧಿ ಅವರ ಡೈರೆಕ್ಷನ್ ಅಲ್ಲಿ ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಅದೇ ಹೇಳ್ತಾ ಇರೋದು ನೀವು ಮನಮೋಹನ್ ಸಿಂಗ್ ಚೇರ್ಪರ್ಸನ್ ಆಗಿ ಮಾಡಿರೋಂಥದ್ದು ಸೋನಿಯಾ ಗಾಂಧಿ ಅವರು ಕೊಟ್ರ ಅಂತ ಹೇಳಿ. ಓಕೆ ಬೆಲ್ಲದವರು ಮನಮೋಹನ್ ಸಿಂಗ್ ಬೆಲ್ಲದ್ ಅವ್ರು ಮಾತಾಡ್ತಿದ್ದಾರೆ, ಮಾತಾಡ್ಲಿ ನೀವು ಕೇಳ್ಕೊಳ್ಳಿ, ಆಮೇಲೆ ನಿಮಗೂ ಮಾತಾಡ್ಲಿಕ್ಕೆ ಅವಕಾಶ. ನೀವು ಏನಾದ್ರು ಹೇಳ್ಬೋದು ಇಲ್ಲೋ? ಮಾನ್ಯ ಸಭಾಧ್ಯಕ್ಷರೇ, ಇಡೀ ದೇಶದಲ್ಲಿ ರೈತರ ಸಾಲದ ಪ್ರಮಾಣ 18 ಲಕ್ಷ ಕೋಟಿ ಆಗಿರೋಂಥದ್ದು ಸಹ ಇದು ನೋವಿನ ಅಂಶ ಅಂತ ಹೇಳಲಿಕ್ಕೆ ನಾನು ದುಃಖ ಆಗ್ತಿದೆ. ಇವತ್ತು ಮೊನ್ನೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮ್ ಅವರು 53% ರೈತರ ಸಾಲ ಹೆಚ್ಚಾಗಿದೆ ಅನ್ನೋದನ್ನು ಸಹ ಸ್ಟೇಟ್ಮೆಂಟನ್ನು ಇವತ್ತು ನಾನು ಸದನದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಸರ್ಕಾರದ ಪಂಚಸೂತ್ರದಲ್ಲಿ ರೈತರ ಬಗ್ಗೆ ಚಿಂತನೆ ಮಾಡಬೇಕು, ರೈತರ ಬಗ್ಗೆ ಆದಾಯ ದ್ವಿಗುಣಗೊಳಿಸಬೇಕು, ಅವರು ಕೃಷಿನ ಅವಲಂಬಿಸಿರೋದನ್ನ ಆಚೆ ತರಬೇಕು ಅನ್ನೋ ಒಂದು ಆಸೆಲಿ ಭಾಳಷ್ಟು ಕಾಳಜಿ ವಹಿಸಿರೋಂಥದ್ದು ಸಹ ನೋಡ್ತಾ ಇದ್ದೀನಿ. ನಾನೇ ನಿಮ್ಮನ್ನು ತೆಗಳ್ತಾ ಇಲ್ಲ ಮುಜುಗರ ಉಳಿಸಲಿಕ್ಕೆ ನಾನು ತಯಾರಿಲ್ಲ. ಆದರೆ ಇವತ್ತು ಕೃಷಿ ಅವಲಂಬಿತ ಶೇಕಡವಾರು 41%ಇಂದ 20% ತರಲಿಕ್ಕೆ ಹೊರಟಿದ್ದೇವೆ ಅಂತ ಸರ್ಕಾರದವರು ವಾಗ್ದಾನ ಕೊಡ್ತಾ ಇದ್ದಾರೆ. ನಾನು ಇವತ್ತು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವ ರೀತಿ ನೀವು ರೈತ ತನ್ನ ಕೃಷಿ ಮತ್ತು ಭೂಮಿನ ನಂಬ್ಕೊಂಡಿರೋಂಥ ಕಸುಬಿನಿಂದ ಈಚೆ ತರಲಿಕ್ಕೆ ನಿಮ್ಮ ಆಲೋಚನೆ ಏನು, ನಿಮ್ಮ ದಾರಿ ಏನು, ನಿಮ್ಮ ದೂರದೃಷ್ಟಿ ಏನು ಅನ್ನೋದನ್ನು ನನಗಂತೂ ಅದ್ರ ಬಗ್ಗೆ ಕನ್ವಿನ್ಸ್ ಆಗಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ತಾವು ಇವತ್ತಿನ ದಿನ ಕೊರೋನಾ ಹಿನ್ನೆಲೆಯಲ್ಲಿ ಭೂಮಿಯ ಬಗ್ಗೆ ಅವಲಂಬಿತರಾದಂಥ ರೈತರ ಬದುಕು ಯಾವ ರೀತಿ ಅದು ತನ್ನ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನು ಶಕ್ತಿ ಕೊಡ್ತು ಅನ್ನೋದನ್ನು ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ನೋಡಿದೋ. ನಾವು ಒಬ್ಬ ಯುವಕ 25,000 30,000 ದುಡಿತಾ ಇದ್ದನು, ಅವನು ಹಳ್ಳಿಗೆ ಬಂದು ಕೊರೋನಾ ಸಂದರ್ಭದಲ್ಲಿ ಅರ್ಧ ಎಕರೆನೋ 1 ಎಕರೆನೋ ಎಲ್ಲೋ ಬದುಕು ತೋರಿಸಿರೋಂಥದ್ದು, ಅವಲಂಬಿತವಾಗಿದ್ದಂಥದ್ದು, ಆ ಒಂದು ಭೂಮಿ ಆ ಒಂದು ಯುವಕನಿಗೆ ಒಂದು ಜೀವನ ಕೊಡ್ತು ಅನ್ನೋದನ್ನು ಸಹ ಇವತ್ತು ನಾನು ನೆನೆಸ್ಕೋಬೇಕು. ಆದರೆ ಇವತ್ತು ನೀವು ತರೋಂಥ ತಿದ್ದುಪಡಿ 79AB ಅದರ ದುಷ್ಪರಿಣಾಮ ಬಗ್ಗೆ ಆಲೋಚನೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಸಹ ನಾನೊಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಿರೋಂಥ ಶಾಸಕನಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊನ್ನೆ ಇದೇ ಒಂದು ವಿಚಾರದಲ್ಲಿ ವಿಧೇಯಕ ತಂದಾಗ CT ರವಿಯವರು ಹೇಳಿದ್ರು, ನಾವು ಕಾಫಿ ಎಸ್ಟೇಟು ಯಾರು ಬೇಕಾದ್ರೆ ಬಂದು ಕೊಂಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಹಳ್ಳಿಲಿ ಅಷ್ಟು ವಿದ್ಯಾವಂತರು ಇಲ್ಲ. ಅವರು ಏನೋ ಒಂದು ನನಗೆ ಸಾಲನೋ ಸೋಲನೋ, ನನಗೆ 1 ಎಕರೆ ಇದೆ 2 ಎಕರೆ ಇದೆ ಅನ್ನೋದನ್ನು ಕನ್ಸಿಡ್ಕೊಂಡು ಅದನ್ನು ಜೀವನ ತಳ್ತಾ ಇರ್ತಾನೆ, ಸವಿತಾ ಇರ್ತಾನೆ.
ನೀವು ಏಕಾಏಕಿ 79AB ಯಾರೋ ಗುಜರಾತಲ್ಲಿರೋರಿಗೆ, ಬಾಂಬೆಲಿರೋರಿಗೆ, ಇಲ್ಲ ಅಂಬಾನಿಗೆ, ಅದಾನಿಗೆ ಮಾರಬೇಕು ಅಂತ ಕನ್ಸಿಡ್ಕೊಂಡು ನೀವು ನಮ್ಮಲ್ಲಿರೋಂಥ ಅವಿದ್ಯಾವಂತ ರೈತರಿಗೆ ಆ ಒಂದು ಏನೋ ಒಂದು ಸಿಗೋಂಥ 15 ಲಕ್ಷನೋ 10 ಲಕ್ಷನೋ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳಿ ಅವನು ಮಾರಿದ ದುಡ್ಡನ್ನ ಬಳಸ್ಕೊಳ್ಳೋಷ್ಟು ವಿದ್ಯಾವಂತ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಈಗ ನೀವು 25 ಲಕ್ಷ ಒಂದು ಎಕರೆಗೆ ಏನಾರ ಹೆಚ್ಚಿನ ರೀತಿ ಸಿಕ್ಕಿದ್ರೆ ಅವ್ನು ಬ್ಯಾಂಕಲ್ಲಿ ಇರೋದು ನೋಡಿ ಅವ್ನ ಮೊಮ್ಮಗ ಬಂದು ನಾನು ಲಾರಿಗೆ ಬಾಡಿಗೆ ತಗೋತೇನೆ, ಕಾರ್ ಬಾಡಿಗೆ ತಗೋತೇನೆ ಅಂತ ತೆಗೆದುಕೊಂಡು 5 ವರ್ಷದಲ್ಲಿ ಈ ಕಡೆ ಜಮೀನು ಇಲ್ಲ, ಈ ಕಡೆ ಬ್ಯಾಂಕಲ್ಲಿ ದುಡ್ಡು ಇಲ್ಲ, ಈ ಕಡೆ ಲಾರಿನೂ ಅವ್ನ ಮನೆ ಮುಂದೆ ಕೆಟ್ಟೋಗಿರೋ ನಿಂತಿರೋಂಥದ್ದು ನಿದರ್ಶನ ನೋಡೋಂಥ ಸಂದರ್ಭ ಇವತ್ತು 79AB ಕಾಣಿಸ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ದೆಹಲಿಲಿ ಎಷ್ಟೇ ಕಠಿಣವಾಗಿರೋಂಥ ರಾಜಕೀಯದ ನಾಯಕರಿದ್ರೂ ಸಹ ರಸ್ತೆಯಲ್ಲಿ ಒಬ್ಬ ರೈತನ ತನ್ನ ಪ್ರತಿಭಟನೆ ಮೂಲಕ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆಲ್ಲಬಹುದು ಅನ್ನೋದನ್ನು ಮೊನ್ನೆ ತೋರಿಸಿರೋಂಥದ್ದೇ ಒಂದು ನಿದರ್ಶನ. ನಾನೆಲ್ಲ ಒಂದು ಕಡೆ ನಮ್ಮ ಸರ್ಕಾರದಲ್ಲೂ ಈ ಒಂದು ವಾಪಸ್ ತೆಗೆದುಕೋತಾರೆ ವಿಧೇಯಕ ಅಂತ ನಾನು ಬಯಸ್ಕೊಂಡಿದ್ದೆ. ಅದ್ರ ಬಗ್ಗೆ ಯಾವುದು ಆಲೋಚನೆ ಮಾಡ್ತಾ ಇಲ್ಲ, ಯಾವ ಕಾರಣಕ್ಕೆ ಅಂತ ನಾನು ಮಾಧುಸ್ವಾಮಿ ಸಾಹೇಬ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೆಲ್ಲ ತಾತ್ಕಾಲಿಕವಾದಂಥ ಗೆಲುವು ಅಂತ ಅನ್ಕೋತೇನೆ. ಇವತ್ತೇನೋ ನೀವು ರೈತರುಗಳು ಭಾಳಷ್ಟು ಸಂತೋಷ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಿ, ಆದರೆ ಇನ್ನು 3-4 ವರ್ಷದಲ್ಲಿ ಇದರ ಕಾನೂನಿನಡಿ ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವೆಲ್ಲ ನೋಡೋಂಥ ಸಂದರ್ಭ ಬರುತ್ತೆ ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಆ ತಿದ್ದುಪಡಿಗಳನ್ನು ಏನು ರೈತರ ವಿರೋಧ ಕಾನೂನುಗಳನ್ನು ವಾಪಸ್ ಪಡೀಲಿಕ್ಕೆ ಮನವಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರು, ಮಾನ್ಯ ಸಭಾಧ್ಯಕ್ಷರೇ, ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅನ್ನೋದನ್ನು ಒಂದೊಂದು ಹಂತದಲ್ಲೂ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಮಾನ್ಯ ಸಚಿವರ ಮುಂದೆ ಕೇಳ್ಕೊಳ್ಳೋಂಥದ್ದು. ಬಜೆಟಲ್ಲಿ 250 ರೂಪಾಯಿ ಪರ್ ಎಕರ್ ಡೀಸೆಲ್ಗೆ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 1 ಎಕರೆಯಲ್ಲಿ ಒಬ್ಬ ರೈತ 1 ಟನ್ ರಾಗಿ ಬೆಳೀಲಿಕ್ಕೆ ನಾನು ಬುಕ್ ಇಟ್ಕೊಂಡು ಲೆಕ್ಕ ಹಾಕ್ಬಿಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ, 4200 ರೂಪಾಯಿ ಖರ್ಚಾಗುತ್ತೆ. ನೀವು ಕೊಡೋದು ಒಂದು ರಾಗಿಗೆ 1 ಟನ್ಗೆ 3377 ರೂಪಾಯಿ, ಅಂದರೆ 87 ರೂಪಾಯಿ ಒಂದು ಎಕರೆಗೆ 1 ಟನ್ಗೆ ಜಾಸ್ತಿ ಮಾಡಿದ್ದೀರಾ. ನೀವು ಒಂದು ಕಡೆ ದ್ವಿಗುಣಗೊಳಿಸ್ತಾ ಇದ್ದೀವಿ, ರೈತರಿಗೆ ಜಾಸ್ತಿ ಮಾಡಿದ್ದೀವಿ ಅಂತ ಪ್ರಚಾರ ತಗೊಳ್ಳೋಂಥ ಸಂದರ್ಭ ಉಪಯೋಗಿಸ್ಕೊಳೋದಕ್ಕೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೈತರಿಗೆ ಗೊತ್ತಿಲ್ಲದಂಗೆ ನೀವು ನಿರ್ಬಂಧಗಳನ್ನು ಏಕಾಏಕಿ ಹಾಕಿದ್ದೀರಿ. ಒಂದು ಕಡೆ ರೈತ 5 ಎಕರೆ ಮೇಲೆ ಇರೋವಂಥದ್ದನ್ನು ಕೊಡಲಿಕ್ಕಾಗಲ್ಲ ಅನ್ನೋದನ್ನು ಒಂದು ಕಡೆ ವಿಭಾಗ ಮಾಡ್ತಾಯಿದ್ದೀರಿ, ಇನ್ನೊಂದು ಕಡೆ 5 ಎಕರೆಗೆ 20 ಟನ್ ಮೇಲೆ ತೆಗೆದುಕೊಳ್ಳೋದಿಲ್ಲ ಅಂತ ಕಡೆ ಇನ್ನೊಂದು ಕಡೆ ನಿರ್ಬಂಧ ಮಾಡ್ತಿದ್ದೀರಿ, ಇನ್ನೊಂದು ಕಡೆ ಕಪ್ಪು ರಾಗಿನ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನೋದನ್ನು ಕಡಿವಾಣ ಹಾಕ್ತಿದ್ದೀರಿ, 1% ಡ್ಯಾಮೇಜ್ ರಾಗಿ ಆಗಿರೋದನ್ನೂ ಸಹ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ದೀರಿ, 2% ಡಸ್ಟ್ ಇರೋದನ್ನೂ ರಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತೀರಿ. ನಿಮ್ಮ ಉದ್ದೇಶ ಏನು? ನಾನು ಒಬ್ಬ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ರೈತರಿಗೆ ಇಂದಿನ ಕೊಟ್ಟಂಥ ಒಳ್ಳೆ ಕಾರ್ಯಕ್ರಮಗಳ ಬಗ್ಗೆ ನಾವು ಸಹಕಾರ ಇದೆ ಅಂತ ಹೇಳಿ ಇಂದಿನ ಬಾಗಿಲಲ್ಲಿ ಈ ನಿರ್ಬಂಧಗಳನ್ನು ಹಾಕಿ ನಮಗೆ ಎಲ್ಲೋ ಒಂದು ಕಡೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋ ಒಂದು ವಿಚಾರನ ನಾನು ಸರ್ಕಾರಕ್ಕೆ ಮಾನ್ಯ ಸಭಾಧ್ಯಕ್ಷರ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಂದಿನ ಸರ್ಕಾರದಿಂದ ಭಾಳಷ್ಟು ಮಾಧುಸ್ವಾಮಿ ಸಾಹೇಬರು ಕೂತ್ಕೋಬೇಕು, ಗುರುಗಳು ಚೂರು ಮಾತಾಡ್ಕೊತೀನಿ, ನಾವೇನೋ ಒಂದು ಸ್ವಲ್ಪ ಎಲ್ಲರಿಗೂ ಸರ್ಕಾರಕ್ಕೆ ನಿಮ್ಮ ಮೂಲಕ ಹೇಳ್ಬೇಕಲ್ವೇ. ಸಾಹೇಬ್ರು ಅವರು ಮಾಡಿದ್ದನ್ನೇ ರಾಗಿ ಅದಕ್ಕೋಸ್ಕರನೇ ಮಾಡಿದ್ರು, ಎಲ್ಲರಿಗೂ ಉಪಯೋಗ ಆಗಲಿ ಅಂತ ರಾಗಿ ಮಾಡಿದ್ರೆ ನೀವು ಅರ್ಧ ಎಗರಿಸ್ಬಿಟ್ರೆ ಈಗ ಎಕ್ವಿಪ್ಮೆಂಟ್ಸು ಏನು ಟ್ರ್ಯಾಕ್ಟ್ರು ಕೊಡೋದು, ನಾನಾ ಥರ ರೊಟೇಟ್ರುಗಳು ಕೊಡೋದು, ನಾನಾ ಥರ ಎಕ್ವಿಪ್ಮೆಂಟ್ಸ್ ಕೊಡೋದ್ರೆ ಒಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ. ಮಾನ್ಯ ಸಭಾಧ್ಯಕ್ಷರು, ರೈತನಿಗೆ ನೀವು ಸರ್ಕಾರದ ಒಳ್ಳೆ ಉದ್ದೇಶದಲ್ಲಿ ಏನು ತಲುಪಿಸ್ಬೇಕು ಅಂತಿದ್ದೀರಿ ಅದು ತಲುಪ್ತಾ ಇಲ್ಲ ಅನ್ನೋದನ್ನು ಸಹ ಇವತ್ತು ನಾನು ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಜಲಸಂಪನ್ಮೂಲ ವಿಚಾರ, ಮೇಕೆದಾಟು, ಎತ್ತಿನಹೊಳೆ, ಅಪ್ಪರ್ ಕೃಷ್ಣ, ಮಹದಾಯಿ ಎಲ್ಲನೂ ವಿವಾದನೆ. ಯಾವುದು ನೀರು ಕೇಳಿ ವಿವಾದ, ಅದು ನೀರು ಕೇಳಿ ಇಲ್ಲ ವಿವಾದ ಇದೆ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿದೆ, ಅಲ್ಲಿ ಕೋರ್ಟಲ್ಲಿದೆ, ನಾವೇನು ಮಾಡಲಿಕ್ಕಾಗಲ್ಲ ಅಂತ. ಮಾನ್ಯ ಸಭಾಧ್ಯಕ್ಷರೇ,
ಮೇಕೆದಾಟು ಇವತ್ತು ನನ್ನ ತುಮಕೂರು ಜಿಲ್ಲೆಗೆ ಭಾಳಷ್ಟು ಅತ್ಯಮೂಲವಾದಂಥ ಆ ಯೋಜನೆ. ಇವತ್ತೇನು 64 TMC ನೀರನ್ನು ಶೇಖರಣೆ ಮಾಡಬೇಕು, ಏನು 500-400 ಮೆಗಾವ್ಯಾಟು ಕರೆಂಟಿನ ಉತ್ಪಾದನೆ ಮಾಡಬೇಕು. ಆ ಶೇಖರಣೆ ಆದ ನೀರು ಬೇಸಿಗೆ ಕಾಲದಲ್ಲಿ ನಾವು ತಮಿಳುನಾಡಿಗೆ ಪರಿಪೂರ್ಣತೆಯಲ್ಲಿ ನೀರು ಬಿಡೋವಂಥ ಒಂದು ಅಂಶದಲ್ಲಿ ಎಲ್ಲೋ ಒಂದು ಕಡೆ ಹೇಮಾವತಿ, ಕಬಿನಿ, ಕಾವೇರಿ, ಆರಂಗಿ ಈ ನೀರುಗಳನ್ನು ನಮಗೆ ತಾಲೂಕು ಜಿಲ್ಲೆಗಳಲ್ಲಿ ನಾವು ಹೇಮಾವತಿ ಅವಲಂಬಿತ ತಾಲೂಕು. ಸಾಕಷ್ಟು ಬಾರಿ ನಾನು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಕಿತ್ತಾಡಿದ್ದೀನಿ. ಈಗ ತಾವು ಒಂದೇ ಒಂದು ಮಾನ್ಯ ಸಭಾಧ್ಯಕ್ಷರೇ, ಈ ವಿವಾದ ನಮಗೂ ಮತ್ತು ತಮಿಳುನಾಡಿಗೂ ಭಾಳ ವರ್ಷದಿಂದ ಇದೆ. ಯಾವ ಕಾರಣಕ್ಕೋಸ್ಕರ ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ಹಣ, ನಮ್ಮ ಜನ, ಯಾವ ಕಾರಣಕ್ಕೋಸ್ಕರ ಪದೇ ಪದೇ ತಮಿಳುನಾಡರ ಪರ್ಮಿಷನ್ ತೆಗೆದುಕೋಬೇಕು ಮಾನ್ಯ ಸಭಾಧ್ಯಕ್ಷರು? ಅವರೇನು ಕಾವೇರಿ ನೀರನ್ನು ಮನೆಗೆ ಕೊಡ್ಬೇಕಾರೆ ಕೃಷ್ಣಗಿರಿಯಿಂದ ಹಿಡಿದು ನಾನಾ ಜಿಲ್ಲೆಗಳು ಕೊಡ್ಬೇಕಾರೆ ಯಾವ ಥರ ಕೇಳಿದ್ರಾ? ಆಯಿತು, ಸುಪ್ರೀಂ ಕೋರ್ಟರು ಎಲ್ಲ ಕಾವೇರಿ ವಿವಾದನ ಡಿಕ್ಲೇರ್ ಮಾಡಿದ್ದಾರೆ. 175 TMC ನೀರನ್ನು ಹಂಚಿಕೆ ಆಗಬೇಕು ಅಂತ. ಇಲ್ಲಿ ಇನ್ನೇನಿದೆ? ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಹೊರತು ಏನು ಸ್ಟೇ ಏನು ಕೊಟ್ಟಿಲ್ವಲ್ಲ. ಇವತ್ತಿನ ದಿನ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಿಂದ, ನಮ್ಮ ಕರ್ನಾಟಕ ರಾಜ್ಯದಿಂದ 25 MP ಕೊಡಿಸಿದಾರಲ್ಲ. ಯಾರು ಇದಕ್ಕೆ ಅಡ್ಡಿ ಬರ್ತಾ ಇದ್ದಾರೆ? ಹೇಳ್ಕೋಬೋದಲ್ಲ ಇವರು 25 ಜನ MP ನಾವು ಮೇಕೆದಾಟಿನ ಒಂದು ಅನುಮತಿನ ಕೊಡಿಸಿದ್ದೇವೆ, ಪರಿಸರದೊಂದು ಮಾತ್ರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಅದೃಷ್ಟ ಅಲ್ವೇ? ಇದಕ್ಕಿಂತ ಇನ್ನೇನು ಸಂತೋಷ ಸಿಗುತ್ತೆ? ಇದೊಂದು ಸುವರ್ಣ ಅವಕಾಶ. ಯಾವ ಕಾರಣಕ್ಕೋಸ್ಕರ ಇವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ತೆಗೆದುಕೊಳಕ್ಕಾಗ್ತಿಲ್ಲ? ಇವತ್ತು ಪ್ರಧಾನಿ ಮಂತ್ರಿಗಳು ಮೋದಿಯವರು ಏನಾರು ಆಗಬೇಕಾದ್ರೆ ಶೇಕಡವಾರು 20% ಕರ್ನಾಟಕ ರಾಜ್ಯದ ಜನತೆ ಓಟ್ ಹಾಕಿರೋದನ್ನ ಮರಿಕೂಡ್ದು. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೇಳೋಂಥದ್ದು ಏನು, ಕೇವಲ ಪರಿಸರ ಅನುಮತಿನ ಕೊಡಿಸೋಂಥದ್ದು 3 ವರ್ಷ ಬೇಕಾ ಮಾನ್ಯ ಸಭಾಧ್ಯಕ್ಷರೇ? ತಮಿಳ್ನಾಡಿನ ಬಗ್ಗೆ ಹೇಳ್ತಾರೆ. ತಮಿಳ್ನಾಡಿನ ಏನು ಯಾರು ಮೋದಿಯವರು ಏನು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಕೇರಳದಿಂದನೂ ಆಗಿಲ್ಲ, ಪಾಂಡಿಚೇರಿಯಿಂದನೂ ಆಗಿಲ್ಲ. ಒಳ್ಳೆ ಸುವರ್ಣಾವಕಾಶ, ಇದನ್ನು ಬಳಸ್ಕೋಬೇಕು. ಅವರು ಬಳಸ್ಕೊಂಡು ಇದನ್ನು ಈ ಒಂದು ಸಂದರ್ಭದಲ್ಲಿ ಡಬಲ್ ಇಂಜಿನ್ ಬೇರೆ ಇದೆ, ಇದನ್ನು ಯಾವುದಾರ ರೀತಿಯಲ್ಲಿ ಈ ಸಂಕಷ್ಟದಿಂದ ಈಚೆ ತಂದು ನನ್ನ ರಾಜ್ಯಕ್ಕೆ ಮತ್ತು ನನ್ನ ಒಂದು ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಯಾಕೆಂದರೆ ಬಜೆಟಲ್ಲಿ 1,000 ಕೋಟಿ ಅಲಾಟ್ ಮಾಡಿದ್ದಾರೆ. ಮೇಕೆದಾಟು ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆಯ ಒತ್ತಡದನೋ ಇಲ್ಲ, ಅವರು ಹೇಳ್ತಿದ್ರು ಕಾಂಗ್ರೆಸ್ ಅವರು ನೀವು ಪುನಶ್ಚೇತನ ಮಾಡ್ಕೊಳಕ್ಕೆ ಮಾಡ್ತಾಯಿದ್ದೀರಿ ಪಾದಯಾತ್ರೆ ಅಂತ. ನನಗೇನೋ ಅವತ್ತಿನ ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೆ ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ಪ್ರತಿಯೊಂದು ದಾರಿಲೂ ಕೇಳ್ಕೊಂಬರ್ತಿದ್ದೆ, ಯಾವ ಪಾರ್ಟಿ ಅರ್ಚಕರು ಸಮೇತ ನೀವು ಮಾಡ್ತಾ ಇರೋಂಥದ್ದು ಒಳ್ಳೆ ಉದ್ದೇಶ, ಇದು ನೀರಿಗೋಸ್ಕರ ಹೋರಾಟ ಮಾಡ್ತಿರೋಂಥದ್ದು, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅನ್ನೋ ಮಾತನ್ನು ಸಹ ಹೇಳ್ತಾ ಇದ್ದೀನಿ. ಅಜ್ಜಿ ತಾತಂದಿರು ಭಾಳಷ್ಟು ಜನ ಈ ಒಂದು ವಿಚಾರದಲ್ಲಿ ನೀರು ಬೇಕು ಅನ್ನೋದನ್ನು ಹೇಳಿರೋಂಥದ್ದನ್ನು ನಾನು ಇವತ್ತು ಸರ್ಕಾರಕ್ಕೆ ಗಮನಕ್ಕೆ ನಿಮ್ಮ ಮೂಲಕ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1,000 ಕೋಟಿ ರೂಪಾಯಿನ ಅನುದಾನ ಎತ್ತಿಡ್ದಿದ್ದೀನಿ ಅಂತಾರೆ. ನಾನು ಮೊನ್ನೆ ಮಾತಾಡ್ತಿದ್ದೆ, ಯಾರೋ ರೇಗಿಸ್ತಿದ್ರು, 1,000 ಕೋಟಿ ಕನ್ನಡಿಲಿ ಇದ್ದಂಗೆ ಅದು, ನೀವು ನೋಡ್ತಾ ಇರಿ ಅಲ್ಲಿ 1,000 ಕೋಟಿ ಇದೆ, ದುಡ್ಡಿದೆ ಅಂತ ತೋರಿಸ್ದಂಗೆ ಅಂತ. ಸೊ ಹಾಗಾಗಿ ನೀರಿನ ವಿಚಾರದಲ್ಲಿ ಇವತ್ತಿನ ದಿನ ಎತ್ತಿನಹೊಳೆ ಬೈಲ್ಗುಂಡ್ಲು ಡ್ಯಾಮು ಯಾವ ಕಾರಣಕ್ಕೋಸ್ಕರ ಅದನ್ನು ಎಲ್ಲರೂ ಕರೆಸಿ ಕೂತು ಅದ ಒಂದು ವಿವಾದನ ಯಾವ ರೀತಿ ನಮ್ಮ ಮಾನ್ಯ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಭಾಳಷ್ಟು ಈಸ್ ವೆರಿ ಗುಡ್ ಇನ್ ಇಸ್ ಜಾಬ್ ಸರ್. ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ನಾನು ಆದಷ್ಟು ಕೆಲವು ವಿವಾದಗಳನ್ನು ಗಮನಿಸ್ತಾ ಇರ್ತೀನಿ. ನಮಗೆಲ್ಲ ಗುರುಗಳಿದ್ದಂಗೆ ಅವರು. ಯಾವ ಕಾರಣಕ್ಕೋಸ್ಕರ ಇದನ್ನು ಸೆಟ್ಲ್ ಮಾಡಿಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಾನು ಇವತ್ತೇನೋ 3,000 ಕೋಟಿ ಕೊಟ್ಟಿದ್ದೀನಿ ಅಂತ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದು ಪೈಪ್ಲೈನ್ಗೆ ಸೀಮಿತ ಆಗ್ತಾ ಇದೆ. ಪೈಪ್ಲೈನ್ ಅಂದರೆ ನಾನು ಕಾಂಟ್ರಾಕ್ಟರ್ ತಿಳ್ಕೊತಾ ಇದ್ದೀನಿ, ಭಾಳ ಈಸಿ ವೇ. ಅದು ಮಣ್ಣನ್ನು ತೆಗಿಯೋದು, ಪೈಪ್ಲೈನ್ ಹಾಕೊಂಡು ಹೋಗ್ತಾ ಇರೋದು, ಯಾವುದು ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಡ್ಯಾಮು ಇಲ್ಲ, ಸಿವಿಲ್ ವರ್ಕು ಇಲ್ಲ, ಏನೂ ಇರೋಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಕಾನೂನು ಸಚಿವರು ತಮ್ಮ
ಕೌಶಲ್ಯವನ್ನು ಉಪಯೋಗಿಸ್ಕೊಂಡು ಇದನ್ನು ಒಂದು ಡ್ಯಾಮು ನಿಮ್ಮ ಟೈಮಲ್ಲಿ ಆಗಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ. ಹಾಗೆಯೇ ಮಾದಾಯಿ ಗೋವಾ, ಈಗ ಗೋವಾ ರಿಸಲ್ಟ್ ಬಂತು, ಅಲ್ಲೂ ನಿಮ್ಮ ಸರ್ಕಾರ ಇದೆ, ಕರ್ನಾಟಕ ನಮ್ಮ ಸರ್ಕಾರ ಇದೆ, ಸೆಂಟ್ರಲಲ್ಲಿ ನಮ್ಮ ಸರ್ಕಾರ ಇದೆ, BJP ಸರ್ಕಾರ. ಟ್ರಿಪಲ್ ಇಂಜಿನ್ ಆಗಿಬಿಟ್ಟಿದೆ. ಐ ಥಿಂಕ್ ಅದೇನು ಈಗ ಮೋಸ್ಟ್ ಈಸಿಯೆಸ್ಟ್ ವೇ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಅನ್ಕೋತೇನೆ. ಸೊ ಹಾಗಾಗಿ ಅದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಈಗ ನನ್ನ ಜಿಲ್ಲೆದ ವಿಚಾರ, ಮಾನ್ಯ ಸಭಾಧ್ಯಕ್ಷರು, ಸುಮಾರು 25 ವರ್ಷ ಏನು ಹೇಮಾವತಿ ನೀರು ಅಲ್ಲಿಂದ ಎಲ್ಲ ಮಡಿಕೇರಿಯಿಂದೆಲ್ಲ ಬರುತ್ತೆ ಮಾನ್ಯ ಸಭಾಧ್ಯಕ್ಷರು, 36 TMC ಗೊರೂರು ಡ್ಯಾಮಲ್ಲಿ ಬಂದು ನಿಲ್ಲುತ್ತೆ. ಯಾವಾಗಲೂ ತುಮಕೂರು ಜಿಲ್ಲೆಗೆ 24 TMC ಕೊಡಬೇಕು, ತೆಗೆದುಕೊಳ್ಳೋಕ್ಕೆ ಆಗಿಲ್ಲ. ಐ ಥಿಂಕ್ ಯು ವಿಲ್ ಎಂಡಾರ್ಸ್ ಮೈ ಸ್ಟೇಟ್ಮೆಂಟ್. ನಮ್ಮ ಮಾನ್ಯ ಕಾನೂನು ಸಚಿವರು ಸಾಹೇಬ್ರು, ಇಂದಿನ ಜಿಲ್ಲಾವರಿ ಸಚಿವರು, ಅದರಲ್ಲಿ ಕುಣಿಗಲ್ ನಮ್ಮ ತಾಲೂಕು ಮಾನ್ಯ ಸಭಾಧ್ಯಕ್ಷ 200 ಕಿಲೋಮೀಟ್ರ್ ಇದೆ ಗೊರೂರು ಡ್ಯಾಮಿಂದ. ಒಂದಿನೂ ನಮ್ಗೆ ಕೊಡಬೇಕಾದಂಥ 3000 MCFT ನೀರು ಕೊಡೋಕ್ಕೆ ಆಗಿಲ್ಲ. ಪಾಪ ಈ ವರ್ಷ ನಾನು ಥ್ಯಾಂಕ್ ಹಿಮ್, ಅವರು ಭಾಳ ಶ್ರಮ ಹಾಕಿ ನನ್ನ ಕಳಕಳಿಯ ಮನವಿಗೆ ಎಲ್ಲ ರೀತಿಲೂ ನನಗೆ ಹೆಲ್ಪ್ ಮಾಡಿ ಒಂದು 32 ಕೆರೆಗಳು ತುಂಬಿಸೋಂಥ ಒಂದು ಅವಕಾಶ ಆಯಿತು. ಒಂದು, ನಾನು ಈ ಸಂದರ್ಭದಲ್ಲಿ ಇಂದಿನ ಸರ್ಕಾರ ಮತ್ತು ಜಲಸಂಪನ್ಮೂಲ ಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರನ್ನ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಅವತ್ತು 9 ಕೋಟಿ ಕೊಟ್ಟಿದ್ದಕ್ಕೆ ಡಿಸಿಲ್ಟಿಂಗ್ ಮಾಡೋಕ್ಕಾಗಿದ್ದು ಮಾನ್ಯ ಸಭಾಧ್ಯಕ್ಷ. 25 ವರ್ಷದಿಂದ YK ರಾಮಯ್ಯನವ್ರು ಕಟ್ಟಿದಂಥ ಚಾನಲ್ಲು, ಏನು ನನ್ನಷ್ಟು ಎತ್ತರ ಸಿಲ್ಟ್ ಬೆಳೆದು ಬಿಟ್ಟಿತ್ತು, ಮರಗಳು ಬೆಳೆದು ಬಿಟ್ಟಿದ್ದು, ಅದನ್ನು ಕ್ಲೀನ್ ಮಾಡೋದೇ 2 ವರ್ಷ ತಗೋತು. ಅದು ಕ್ಲೀನ್ ಆಡಿದ್ಮೇಲೆ 30% ಎನ್ಹಾನ್ಸ್ಮೆಂಟ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್. ಬಟ್ ಆದರೂ ಸಹ ವಿ ಆರ್ ಶಾರ್ಟ್ ಫಾಲ್ ಆಫ್ 75% ಆಫ್ ವಾಟರ್ ವಾಟ್ ವಿ ರಿಕ್ವೈರ್. ನಮಗೆ ನಮ್ಮಕ್ಕೇನಿದೆ 3000 MCFT ನೀರನ್ನು ತೆಗೆದುಕೊಳ್ಳೋಕ್ಕೆ ಆಗಿಲ್ಲ. ನಾನು ಅದಕ್ಕೇ ನಮ್ಮ ಸಂಸದರು DK ಸುರೇಶ್ ಸಾಹೇಬ್ರು ಅವರ ಒಂದು ವ್ಯವಸ್ಥೆಯಲ್ಲಿ ಏನಾರ ಮಾಡಿ ಇಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಒಂದು 200 ಕಿಲೋಮೀಟ್ರಲ್ಲಿ ಭಾಳಷ್ಟು ತಾಲೂಕುಗಳು ಆದಿ ಬರಬೇಕು ನೀರು. ಒಂದು 100 ಗೇಟ್ ಇದೆ ಮಾನ್ಯ ಸಭಾಧ್ಯಕ್ಷರ. ನಾನು ಫಸ್ಟು ಹೊಸ್ದಾಗಿ ಉರುಪಲ್ಲಿ ಏನು ಎಲ್ಲ ಫುಲ್ 200 ಕಿಲೋಮೀಟ್ರಲ್ಲಿ ಒಂದು 150 ಕಿಲೋಮೀಟ್ರ್ ಡೈಲಿ ಹೋಗುವೆ. ನೀರು ಬರ್ತೈತೆ ಅಂತ ನಾವು ಇಲ್ಲಿ ಕೂತ್ಕೊಂಡು ತುಪ್ಪ ಬರುತ್ತೆ ಅಂತ ಕಾಯ್ತಿದ್ರೆ ಏನಲ್ಲಿ 200 ಜನ ರೈತರುಗಳು ಓಪನ್ ಮಾಡಿಬಿಡೋರು ಮಧ್ಯರಾತ್ರಿ. ಇವತ್ತು ನನಗಿದು ಸಾಕಾಗೋಗಿ ಇದು ಆಗೋದಿಲ್ಲ ಅಂಥೇಳಿ ನನಗೆ ಹೊಸ್ದಾಗಿ 200 ಕಿಲೋಮೀಟ್ರ್ ಯಾರು ತಡೆ ಇಲ್ದೆಲ್ಲ ಕೊಡಿಸಿ ನನಗೆ ಅಂಥೇಳಿ ಅಂದಿನ ಜಲಸಂಪನ್ಮೂಲ ಮಂತ್ರಿಗಳು DK ಶಿವಕುಮಾರ್ ಸಾಹೇಬರು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿ 6ನೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ನನಗೆ ಲಿಂಕ್ ಕೆನಾಲನ್ನು ಅಪ್ರೂವಲ್ ಆಯಿತು ಬುದ್ಧಿ. ನಾನು ಭಾಳ ಸಂತೋಷ ಆಯಿತು. ನನ್ನ ಸಂದರ್ಭದಲ್ಲಿ ನನ್ನ ಟೈಮಲ್ಲಿ ಹೆಂಗೋ ಒಂದು ಇತಿಹಾಸ ಸೃಷ್ಟಿ ಆಯಿತು ಅಂದರೆ ನನ್ನ ದುರ್ದೈವ ಸರ್ಕಾರ ಬದಲಾವಣೆ ಆಯಿತು. ನನಗೆ ಎದುರುಗಡೆ ಮಾಧುಸ್ವಾಮಿಯವ್ರು ದೊಡ್ಡ ಭೂತು ಥರ ಕಾಣಿಸ್ಬಿಟ್ರು. ಇಲ್ಲ ಆಗೋದಿಲ್ಲ ಕೊಡೋಕ್ಕೆ ಅಂತಂದರು. ನಾನು ಕೇಳ್ತಿರೋದೇನು, ನನಗೆ ಬರೋಂಥ 3000 TMC ಅಷ್ಟು ನೀರನ್ನು ಏನು ರೋಡ್ ಕೆಳಗಡೆ ಪೈಪ್ಲೈನಲ್ಲಿ ಯಾರೂ ತಡೆ ಇಲ್ದಲ್ಲೇ ತೀದ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಕೇಳಿದೆ. ಅದೊಂದು ವಿಚಾರದಲ್ಲಿ ಮಾತ್ರ ಯಾಕೋ ಏನೋ ನನ್ನ ಮೇಲೆ ಅಡ್ಡವಾಗಿ ನಿಂತುಬಿಟ್ಟಿದ್ದಾರೆ ಮಾಧುಸ್ವಾಮಿ ಸಾಹೇಬರು. 3000 MCFT, ದಟ್ ಈಸ್ 3 TMC, ದಟ್ ಈಸ್ 6 ಆಫ್ ಕುಣಿಗಲ್ ಕೆರೆ. ಸೊ ಹಾಗಾಗಿ ಇವತ್ತಿನ ದಿನ ನಾನು ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರ ಕೇಳೋಂಥದ್ದು, ನೀವೇನು ಕೊಡ್ಬಿಡಿ ನನಗೆ ಅದೊಂದು ಲಿಂಕ್ ಏನೋ ಒಂದು ಕೊಡಿಸ್ಬಿಟ್ಟು ನನ್ನ ಟೈಮಲ್ಲಿ ಒಂದು ಮಾಡಿ ನಮಗೇನೋ ಒಂದು ಮಾಡೋದು ಅನ್ನೋದನ್ನು BJP ಸರ್ಕಾರಕ್ಕೆ ಕ್ರೆಡಿಟ್ ತೊಗೊಳ್ಳಿ. ಒಂದು 2 ಲಕ್ಷ ಜನಕ್ಕೆ ರೈತರಿಗೆ ಜೀವದಾನ ಕೊಟ್ಟಂಗೆ ಆಗುತ್ತೆ. ನಾವೆಲ್ಲ ವಿಲ್ ಸರೆಂಡರ್. ನಾನು ಬೇಕಾದ್ರೆ ಮಾಡಿಕೊಟ್ಟಾದ್ಮೇಲೆ ನಾನು ಆಯಿತು ಸರ್ಕಾರ ಮಾಡಿಕೊಟ್ಟಾರೆ ಅಂತ ಹೇಳ್ಬಿಡ್ತೀನಿ. ಒಂದು ಇವತ್ತು ಹಾಗೇನೆ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕುಣಿಗಲ್ ತಾಲೂಕು ನಮ್ಮ ಕಡೆ ಇರೋಂಥದ್ದು ಹಾಲು ಮತ್ತು ಸಿಲ್ಕ್ ಆ್ಯಂಡ್ ಮಿಲ್ಕ್. ಇವತ್ತೇನು ನಮ್ಮಲ್ಲಿ ಕುಣಿಗಲಲ್ಲಿ ಸೀಡಿಂಗ್ಸ್, ಮೈಸೂರು ಸೀಡ್ಸ್ ಕ್ವೈಟ್ ಅಥೆಂಟಿಕೇಟೆಡ್, ಜಿನೈನು ಆ್ಯಂಡ್ ಪ್ಯೂರಿಟಿ, ಇಟ್ ಈಸ್ ನೋನ್ ಫಾರ್ ಇಸ್ ಪ್ಯೂರಿಟಿ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನೀವು ಫಾರ್ಮರ್ಸಲ್ಲಿ ನಾವು ಗೂಡು ಕಟ್ಟಂಥದ್ದು, ನೆಕ್ಸ್ಟ್ ಲೆವೆಲಲ್ಲಿ ರೀಲರ್ಸು ನೂಲು ಕಟ್ಟಂಥದ್ದು, ಅದ್ರ ನೆಕ್ಸ್ಟ್ ಲೆವೆಲಲ್ಲಿ ವೀಲರ್ಸು ನೇಕಾರರು. ಇದು ಇವತ್ತಿನ ದಿನ ನಂಬ್ಕೊಂಡಿರೋಂಥದ್ದು ನಮ್ಮ ಜಿಲ್ಲೆ ಮತ್ತು ಆಸುಪಾಸಿನಲ್ಲಿ ರಾಮನಗರ ಆ ಕಡೆ ಈ ಕಡೆ ಎಲ್ಲ.
ಈ ಒಂದು ಕುಣಿಗಲ್ ತಾಲೂಕು ಮತ್ತು ಮಾಗಡಿಯ ಸೀಡ್ ಏರಿಯಾ ಭಾಳಷ್ಟು ಇತಿಹಾಸ ಇದೆ. ಚೈನಾದವರು ಆಗಲಿಕ್ಕಿಂತ ಮುಂಚೆ ಕುಣಿಗಲ್ಲು ಮತ್ತು ಮಾಗಡಿಯ ಸೀಡ್ಸು ಭಾಳಷ್ಟು ಬೆಲೆ ಇರ್ತಿತ್ತು. ಈಗೇನಾಗಿದೆ, ಬಿತ್ತನೆಗೂಡು ಕೊರೋನಾ ಬಂದಾದಮೇಲೆ ಮತ್ತು ಸಾಕಷ್ಟು ಗಿಡಗಳ ಆರೋಗ್ಯದ ದೃಷ್ಟಿಯಲ್ಲಿ ಕಾಯಿಲೆಗಳು ಜಾಸ್ತಿ ಆಗಿರೋಂಥ ಹಿನ್ನೆಲೆಯಲ್ಲಿ 6 ಅಡಿ ಬೆಳಿಬೇಕಾದಂಥದ್ದು ಈಗ 5 ಅಡಿ ಮೇಲೆ ಬೆಳೀತಾ ಇಲ್ಲ ರೇಷ್ಮೆ ಗಿಡ. 2 ಅಡಿಗೆ ಅದೇನೋ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಮಾನ್ಯ ಸಭಾಧ್ಯಕ್ಷ, ನುಸ್ಲಿ ಅಂತ, ಆಮೇಲಿಂದ ಕೆಳಗಡೆ ನುಸ್ಲು ಪುಡಿ ಅಂತ ಏನೇನೋ ಒಂದು ಕಾಯಿಲೆಗಳು, 2 ಕಾಯಿಲೆಗಳು ಬರುತ್ತೆ. ಈಗ ರೈತರುಗಳು ಇವತ್ತೇನೋ ಹೇಳ್ತಿದ್ರು 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಮಾಡಲಿಕ್ಕೆ ಸೋತಿದ್ದಾರೆ ಅನ್ನೋದನ್ನ BJP ಸರ್ಕಾರದವರೇ ಒಪ್ಕೋತಾರೆ. ಮುಗಿಸಿ. ಆದರೆ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ನಮ್ಮ ಸೆಲ್ಫ್ ಒಂದು ಏನೋ ಒಂದು ಕಡೆ ನಮ್ಗೆ ಯಾವುದು ಬೇಡಪ್ಪ, ಈ ಸರ್ಕಾರಗಳು ರಾಜಕಾರಣಿಗಳು ನಂಬ್ಕೊಂಡು ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ನಾವು ಶುರು ಮಾಡಿದ್ವಲ್ಲ, ರೇಷ್ಮೆನೋ ಹಾಲಿನ ಒಂದು ಹಸುನ ಇಟ್ಕೊಂಡು ಮಾಡೋಂಥದ್ದು. ಆ ವಿಚಾರಕ್ಕೂ ಸರ್ಕಾರದಿಂದ ನನಗೆ ಸಹಾಯ ಸಿಗ್ತಾ ಇಲ್ಲ ಅನ್ನೋದನ್ನೇ ನೋವು. ಮಾನ್ಯ ಸಭಾಧ್ಯಕ್ಷರು, ಇನ್ನು 10 ನಿಮಿಷ ಸಭಾ ಸಿಲ್ಕ್ ಅಂಡ್ ಮಿಲ್ಕ್ 2 ಗಂಟೆ 1 ಗಂಟೆ ಕ್ಲೋಸ್ ಮಾಡಿ ಪ್ಲೀಸ್. ನಾನು ಮಾತಾಡಿದ್ದು ಎಷ್ಟು ಸಮಯ ಇದೆ, ಇನ್ನೂ ಮಾತನಾಡೋರು ದಯವಿಟ್ಟು. ಈಗ ಮಾನ್ಯ ಸಭಾಧ್ಯಕ್ಷರೇ, ಗೌರ್ಮೆಂಟ್ ಪಾರ್ಟಿಸಿಪೇಷನು ರೈತರಿಗೆ ದ್ವಿಗುಣ ಮಾಡ್ತೀವಿ ಅಂದರೆ ಸಿಲ್ಕಲ್ಲಿ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನಾನು ಕೇಳ್ಕೊತೀನಿ. ಈ ಬಜೆಟಲ್ಲಿ ಏನೋ ಜಾಸ್ತಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು, ಅದೇನು ಮಾಡ್ತಾರೋ. ಆದರೆ ನಾನು ಕೇಳೋಂಥದ್ದು ಒಂದು ವರ್ಡ್ ಏನೋ ಹೇಳಿದ್ದಾರೆ, ಅದರಲ್ಲಿ ಟನ್ಗೆ 10,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಭಾಳ ಖುಷಿ ಆಗೋಯ್ತು, ಟನ್ಗೆ 10,000 ಅಂತಂದರೆ ಒಳ್ಳೆ ದುಡ್ಡು ಅಂತ. ಆಮೇಲೆ ಲೆಕ್ಕ ಹಾಕ್ತೀನಿ, 1 kg 10 ರೂಪಾಯಿ. ಮಾನ್ಯ ಸಭಾಧ್ಯಕ್ಷರು, 1 kg ಬರೀ 10 ರೂಪಾಯಿ. ಏನು 10 ರೂಪಾಯಿ ಕೊಡೋದ್ರಿಂದ ಬದಲಾವಣೆ ಆಗಲ್ಲ. ಮಾನ್ಯ ಸಭಾಧ್ಯಕ್ಷರು, ರೈತರ ಜಾಬ್ಗೆ ದುಡ್ಡು ಹಾಕಬೇಕು ಅಂತಿದ್ದೀವಿ. ರೈತರಿಗೆ ದಿನನಿತ್ಯ ಅವ್ರು ದುಡಿಲಿಕ್ಕೆ ಏನಾರು ಒಂದು ಮಾಡೋಣ ಅಂತಿದ್ದೀವಿ. ನೀವು 1 ಟನ್ಗೆ 10 ರೂಪಾಯಿ ಕೊಟ್ಬಿಟ್ರೆ ಯಾವ ರೀತಿ ಬದಲಾವಣೆ ಆಗುತ್ತೆ? ಮಾನ್ಯ ಸಭಾಧ್ಯಕ್ಷರೇ, ಒಂದು ಕಡೆ ದೋಸೆ ತಿನ್ನೋಕೆ ಹೋದರೆ GST, ಒಂದು ಕಡೆ ಕಾಫಿ ಕುಡಿಯೋಕೆ ಹೋದರೆ GST. ಆ GST ದುಡ್ಡನ್ನ ಟ್ಯಾಕ್ಸು ಸೆಸ್ಸು ಹೇಳ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಸ್ಸು ನಿಮ್ಗೆಲ್ಲ ಬರಲ್ಲ ಅಂತ ಅದನ್ನ ಬೇರೆ ಮಾಡಿದ್ರು. ಮೊನ್ನೆ ಕೃಷ್ಣ ಬೈರೇಗೌಡರು ಬಹಳಷ್ಟು ಚೆನ್ನಾಗಿ ಹೇಳಿದ್ರು, ನನಗೂ ಅರ್ಥ ಆಗ್ತಿರ್ಲಿಲ್ಲ, ಬಹಳ ಸಮಂಜಸವಾಗಿ ಹೇಳಿದ್ರು. ಟ್ಯಾಕ್ಸ್ ಅಂದ್ರೆ ಏನು, ಸೆಸ್ ಅಂದ್ರೆ ಏನು ಅಂತ. ಇವತ್ತಿನ ದಿನ ನಮ್ಮ ದುಡ್ಡನ್ನ ತೆಗೆದುಕೊಂಡೋಗಿ ನೀವು ಹೆಸರು ಬರ್ಕೊಂಡು ಸೆಸ್ ಅಂತ ಬರ್ಕೊಂಡ್ಬಿಟ್ಟು ಕರ್ನಾಟಕದವ್ರು ನಾವು ದುಡ್ದಿರೋ 100 ರೂಪಾಯಿನ ವಾಪಸ್ ಕೊಡಿದ್ರೆ 18 ರೂಪಾಯಿ ಕೊಡ್ತೀರಿ. ಗುಜರಾತ್ ಅವ್ರಿಗೆ, ಉತ್ತರ ಪ್ರದೇಶವ್ರಿಗೆ 42 ರೂಪಾಯಿ 48 ರೂಪಾಯಿ ಕೊಡ್ತಾ ಇದ್ದೀರಿ. ಇದೆಷ್ಟು ಸರಿ? ಇದು ನಮ್ಮ ದುಡ್ಡನ್ನು ತೆಗೆದುಕೊಂಡೋಗಿ ಗುಜರಾತಿನ ಹಿಂದುಳಿದಿದೆಯಾ? ನಾವು ಈ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷ ಬೇಸರ ಆಗ್ಬಿಟ್ಟಿದೆ. ಒಕ್ಕೂಟ ಅನ್ನೋ ಪ್ರಶ್ನೆನ ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಡ್ತಾ ಇದೆ. ಬೇಕಾ? ನಾವು ಬೆಂಗಳೂರಲ್ಲಿ ಯಾರೋ ಹೊರಗಡೆಯಿಂದ ಬಂದಿರೋ ಜೈನ್ಸ್ಗೂ ಮೇಯರ್ ಮಾಡ್ಕೊಂಡು ಎಲ್ಲ ರೀತಿಲೂ ಯಾಕೋಸ್ಕರ ಈ ರೀತಿ ಮಾಡ್ತಿದ್ದೀರಿ? ಹಾಗಾಗಿ ಇಂಟ್ರೊಡ್ಯೂಸ್ ಮಾಡಕ್ ಇದು ಎನ್ಕರೇಜ್ ಮಾಡಿದವ್ರು ಯಾರು? ಚಿದಂಬರಂ. ಇದನ್ನ ನೀವೇನೋ ಹೆಸರು ಓಡಾಡ್ತಿದ್ರು. ನೀವು ನಮ್ಮಂತ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮಾತಾಡ್ಲಿಕ್ಕೆ. ಆಯ್ತಾಯ್ತು, ಮಾಡಿ. ಈಗ ಮಾನ್ಯ ಸಭಾಧ್ಯಕ್ಷರೇ, 2 ಕೋಟಿ ಜಾಬ್ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ನಾನ್ ಕೇಳ್ತಿರೋದು ಆಟೋಮೆಟಿಕ್ ರೀಲಿಂಗ್ ಮಿಷಿನ್ ಅಂತ ಚೈನಾ ಸ್ಟ್ಯಾಂಡರ್ಡ್ ಗೆ ಬಂದಿದೆ. ಮಾನ್ಯ ಸಭಾಧ್ಯಕ್ಷ, ಇದೊಂದು ಚೂರು ಕೇಳ್ಕೊಳ್ಳಿ ಬುದ್ಧಿ. ಆಟೋಮೆಟಿಕ್ ರೀಲಿಂಗ್ ಮಿಷಿನ್ ಅಂತ ಬಂದಿದೆ. ಈಗ ಅದೇನಾಗಿತ್ತು, ಮೊದಲೆಲ್ಲ ಸಬ್ಸಿಡಿ ಕೊಡ್ತಿದ್ರು 1 ಕೋಟಿಗೆ, ಈಗ ಸಬ್ಸಿಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಈ ಬಜೆಟಲ್ಲಿ ಚೈನಾ ಯಾವ ರೀತಿ ವೀವಿಂಗ್ ಥ್ರೆಡ್ಸು ಕ್ವಾಲಿಟಿ ಇರುತ್ತೆ, ಆಟೋಮೆಟಿಕ್ ರೀಲಿಂಗ್ ಮಿಷನಲ್ಲಿ ಇರುತ್ತೆ. ಅದನ್ನು ಸಬ್ಸಿಡಿ ಕೊಟ್ಟರೆ ಈ ಚೈನಾದಿಂದ ಏನೋ ವಿ ಹ್ಯಾವ್ ಅ ಟ್ರೇಡ್ ವಾರ್, ಅಟ್ಲೀಸ್ಟ್ ಜಪಾನಿಂದ ತರಿಸೋಂಥ ಒಂದು ವ್ಯವಸ್ಥೆ ಆಗಲಿ. ಇದರಿಂದ ವಿ ಕ್ಯಾನ್ ಗಿವ್ ಅ ಕ್ವಾಲಿಟಿ ವಿಚ್ ವಿಲ್ ಬಿ ಕಾಂಪಿಟೇಟಿವ್ ಇನ್ ದಿ ವರ್ಲ್ಡ್ ಮಾರ್ಕೆಟ್. ಸೊ ಅದನ್ನು ನಾನು ನಮ್ಮಲ್ಲಿ ಕೇಳ್ಕೊತೇನೆ. ಆಮೇಲಿಂದ ಸಣ್ಣದಾಗಿ ನನ್ನ ಹಳ್ಳಿಗಳಲ್ಲಿ ಏನು ಇವತ್ತಿನ ದಿನ ಟೆಕ್ನಾಲಜಿ ಇಂಪ್ರೂವ್ ಮಾಡೋದಾಗಲಿ, ಈ ಒಂದು ಕಾಯಿಲೆಗಳನ್ನು ಹೊರದೂಡಿಸೋದಾಗಲಿ, ಈ ಒಂದು ಡ್ರಿಪ್ ಇರಿಗೇಷನ್ ವಿಚಾರನ ಸಾಕಷ್ಟು ಜನ ನಾನು ಮಾತಾಡೋಕ್ಕೆ ಹೋಗಲ್ಲ. ಹಾಗೇನೆ ರೇರಿಂಗ್ ಹೌಸು ಉಳಿದ ವಿಚಾರ 1,60,000 ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರ. ಅದನ್ನು 3 ಲಕ್ಷದಿಂದ 5 ಲಕ್ಷ ಮಾಡಿದ್ರೆ ಒಳ್ಳೇದು ಅಂತ ನಾನು ಕೇಳ್ಕೊತೀನಿ. ಲಾಸ್ಟ್ ಮಿಲ್ಕ್, ಈಗ ಮಾನ್ಯ ಸಭಾಧ್ಯಕ್ಷ 3 ಮಿನಿಟ್ಸ್
ಐ ವಿಲ್ ನಾಟ್ ಟೇಕ್ ಮೋರ್ ದೆನ್ 3 minutes. ಮಿಲ್ಕ್ ವಿಚಾರ ಮಾನ್ಯ ಸಭಾಧ್ಯಕ್ಷ ಭಾಳ ಇಶ್ಯೂ ಇದು ಇದೆ. ಈಗ ಹಳ್ಳಿಲಿಂದ ಕರೋನಾದಲ್ಲಿ ಯಾರು ಗ್ಲಾಸ್ ತೊಳಿತಿದ್ದ, ಸೆಕ್ಯೂರಿಟಿ ಗಾರ್ಡು ಎಲ್ಲ ಒಂದು ಕಡೆ ಬ್ಯಾಂಕಲ್ಲಿ ಆಚೆ ನಿಂತ್ಕೊಂಡಿದ್ದನೋ ಅವನ್ನೆಲ್ಲ ಕರೋನಾಗೆ ಬಂದ್ಬಿಟ್ಟು ಹಸುನ ಕಟ್ಕೊಳಕ್ಕೆ ಬಂದ ಮಾನ್ಯ ಸಭಾಧ್ಯಕ್ಷರು. ನೀವು ಅವತ್ತಿಂದ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮಾಜಿ ಮುಖ್ಯಮಂತ್ರಿಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ₹2 ಅವರೇ ಇನಿಷಿಯೇಟ್ ಮಾಡಿದ್ದು, ಹೇಗಾದರೂ ಮಾಡಿ ಆ ಹೈನುಗಾರಿಕೆಗೆ ಸಹಾಯ ಮಾಡಬೇಕು. ಅದಾದಮೇಲೆ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ₹3 ಮಾಡಿಕೊಟ್ರು. ಸೊ ಅದ್ರ ಬದಲಾವಣೆ ನಮಗೆ ಆ ಹಳ್ಳಿಗಳಲ್ಲಿ ಕಾಣಿಸ್ತು. ನಾನು ಇವತ್ತಿನ ದಿನ ಆ ಮೇವಿಂದ ಹಿಡಿದು ಹುಲ್ಲಿಂದ ಹಿಡಿದು ಸಾಕಂತ ಪರಿಸ್ಥಿತಿಯಿಂದ ಹಿಡಿದು ಭಾಳಷ್ಟು ಬದಲಾವಣೆ ಇದೆ. KMF 13 ಸಂಘಟನೆಗಳಿದೆ, ಅದು ಕಪಿ ಮುಷ್ಟಿಲಿ ಈಚೆ ತರೋಂಥದ್ದು ಒಂದು ಕಡೆ ಆದರೆ ಅಲ್ಲಿ ಆಟೋಮೇಷನ್ ಯಾರು ಮಾಡ್ತಾ ಇಲ್ಲ ಬುದ್ಧಿ. ಇವತ್ತಿನ ದಿನ ಹಳ್ಳಿಲಿ ಫ್ಯಾಟ್ ಒಬ್ಬ ಏನೋ ಸೊಸೈಟಿ ಇದೆ, ಒಂದು ದೊಡ್ಡ ವಾಮ ಮಾರ್ಗ ಅದು. 50 ml ಸ್ಯಾಂಪಲ್ ತಗೋಬೇಕು, 100 ml ಸ್ಯಾಂಪಲ್ ತಗೋತಾನೆ ರೈತಂದು. ಫ್ಯಾಟ್ ಕಂಟೆಂಟ್ ಅವನೇನಾರ ಅವನ ಜೊತೆ ಸಹಕಾರ ಕೊಡಲಿಲ್ಲ ಅಂದ್ರೆ ಫ್ಯಾಟ್ ಕಂಟೆಂಟ್ ಇಲ್ಲ ಅಂತ ನಿಲ್ಲಿಸ್ಬಿಡ್ತಾನೆ. ಅವನೇನೋ ರೈತ ತನ್ನ ಭೀಕರವಾದಂಥ ಈ ಒಂದು ಕರೋನಾ ಹಿನ್ನೆಲೆಯಲ್ಲಿ ಬದುಕಲಿಕ್ಕೆ ಹೈನುಗಾರಿಕೆ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಆ ಕಾರಣಕ್ಕೋಸ್ಕರ ನನ್ನ ಸರ್ಕಾರಕ್ಕೆ ತಮ್ಮ ಮೂಲಕ ಬೋನಸ್ ಏನು ಡಿಕ್ಲೇರ್ ಮಾಡಿದ್ದೀರಿ ಅದನ್ನು ಎನ್ಹ್ಯಾನ್ಸ್ ಮಾಡಿ ಅಂತ ನಾನು ಕಳಿಕಳಿಯ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಈ ಒಂದು ಹಿಂದೆ ಕೊಡ್ತಾ ಇದ್ದ ಕ್ಷೀರ ಭಾಗ್ಯನೂ ಇವತ್ತು ಕಳೆದೋಗಿದೆ ಮಾನ್ಯ ಸಭಾಧ್ಯಕ್ಷರು. ಪೌಡ್ರು ಮಾಡ್ತಿದ್ರು, ಆ ಪೌಡ್ರನ್ನ ಮಾರಲಿಕ್ಕೆ ಮಾರ್ಕೆಟಿಂಗ್ ಆಗ್ತಾಯಿಲ್ಲ ಮಾನ್ಯ ಸಭಾಧ್ಯಕ್ಷರು. ರೈತನ ಬದುಕನ್ನ ಬದಲಾವಣೆ ಆಗ್ಬೇಕಂದ್ರೆ ನೀವು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡೋದು ಒಂದು ಕಡೆ ಆದರೆ ರೈತಿಗೆ ಆಟೋಮೇಷನ್ ಮಾಡೋದು ಬಹಳಷ್ಟು ಮುಖ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಈಗ ಮಾಡಿ ಅಂತ ಹೇಳಿದೆ ಮನೆ ಎರಡೇ ನಿಮಿಷ ಮನೆ ಹೆಲ್ತ್ ವಿಚಾರ. ಈಗ ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ಇದೊಂದು ಹೆಲ್ತ್ ವಿಚಾರ ಮಾತಾಡಲಿ ತಪ್ಪಾಗ್ಬಿಡುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಒಬ್ಬ ರೈತ ತನ್ನ ಆರೋಗ್ಯವನ್ನು ಕೆಟ್ಟಾಗ ಆಯುಷ್ಮಾನ್ ಭಾರತ್ ಕಾರ್ಡು, ಆ ಕಾರ್ಡಿನ ಇನ್ನೂ ಎಲ್ಲರಿಗೂ ಕೊಟ್ಟಿಲ್ಲ. ನಾವೇನೋ BPL ಕಾರ್ಡ್ ಹಿಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಆ ಸಂದರ್ಭದಲ್ಲಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮೇಜರ್ ಸರ್ಜರೀಸ್ ನಡೀಲಿಕ್ಕೆ ಕಷ್ಟ ಆಗ್ತಿದೆ. ಇರೋಂಥದ್ದು ವಿಕ್ಟೋರಿಯಾ ಹಾಸ್ಪಿಟ್ಲು, ಇರೋಂಥದ್ದು ಬೆಂಗಳೂರು ಬೋರಿಂಗ್ ಹಾಸ್ಪಿಟ್ಲು, KC ಜನರಲ್ ಹಾಸ್ಪಿಟಲ್, ಇನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚರ್ಚೆ ಮಾಡಿ ಏನು ಯಶಸ್ವಿನಿ ಯೋಜನೆ ತರಬೇಕು ಅಂತಿದ್ರೆ ಆ ವಿಚಾರದಲ್ಲಿ ನನ್ನ ಸಹಕಾರ ಇದೆ. ನನಗೆ ಬಹಳ ಸಂತೋಷ ಆಗ್ತಿದೆ. ಆದರೆ ಅದರಲ್ಲಿ ರೈತರಿಗೆ ಕೋಆಪರೇಟಿವ್ ಸೊಸೈಟಿ ಒಂದು ನಿಮಿಷ ಮಾನ್ಯ ಸಭೆ, ಕೋಆಪರೇಟಿವ್ ಸೊಸೈಟಿಲಿ ಇನ್ಕ್ಲೂಡ್ ಅಂತ ರೈತರಿಗೆ ಮಾತ್ರ ಮಾಡ್ತಾ ಇದ್ದಾರೆ. ಅವನೇನೋ ₹10 ₹20 ತಿಂಗಳು ಕಟ್ಟಂಥದ್ದು. ನಾನು ಕೇಳೋಂಥದ್ದು ಕೋಆಪರೇಟಿವ್ ಸೆಕ್ಟ್ರಲ್ಲಿ ಇಲ್ದಿರೋಂಥ ಫಾರ್ಮರ್ಸು ಸಹ ಈ ಒಂದು ಯಶಸ್ವಿನಿ ಭಾಗ್ಯದಲ್ಲಿ ಬರಲಿ ಅಂತ ನನ್ನ ಕಳಕಳಿಯ ಮನವಿ ಮಾನ್ಯ ಸಭಾಧ್ಯಕ್ಷರೇ. ಹಾಗೇನೆ ಕೋವಿಡ್ ಡೆತ್ತು ಇವತ್ತಿನ ದಿನ ಎಲ್ಲರಿಗೂ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ಕೋವಿಡ್ ಡೆತ್ತಲ್ಲಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಅಂತ. ಕೋವಿಡಿಂದ ಕೊಲಾಟ್ರಲ್ ಎಫೆಕ್ಟಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಹಾರ್ಟ್ ಡಿಸೀಸು, ಲಿವರ್ ಡಿಸೀಸು, ಕಿಡ್ನಿ ಡಿಸೀಸು. ಇವತ್ತಿನ ದಿನ ಏನು ಸರ್ಕಾರದಿಂದ ಕೊಡೋಂಥ ₹1 ಲಕ್ಷ ಡೆತ್ ಸರ್ಟಿಫಿಕೇಟ್ ಕೋವಿಡ್ ಇಲ್ಲ ಅಂದ್ರೆ ಕೊಡ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ನಾನು ಕೇಳೋಂಥದ್ದು ಕೋವಿಡ್ ರಿಲೇಟೆಡ್ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥದ್ದು ಮಾಡಬೇಕು ಮಾನ್ಯ ಸಭಾಧ್ಯಕ್ಷ. ನಮ್ಮ ಹಳ್ಳಿಲಿರುವಂಥದ್ದು ಪ್ರಾಬ್ಲಮ್ಸ್ನ ಹೇಳಲಿಲ್ಲ ಅಂದ್ರೆ ಇನ್ಯಾವಾಗ ಹೇಳಿ ಮಾನ್ಯ ಸಭಾಧ್ಯಕ್ಷ. ಈಗೆಲ್ಲ ನಿಮ್ಮ ನಾಯಕರು ಎಲ್ಲರೂ ಮಾತನಾಡಿದರೆ ಇನ್ನೊಂದು ವಿಚಾರ, ಈಗ ಎಲೆಕ್ಟ್ರಿಸಿಟಿ ವಿಚಾರ. ರೈತ ನಾವೆಲ್ಲ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಮಾರ್ಸ್ಗೆ ಸ್ಯಾಟಲೈಟ್ ಕಳಿಸ್ತೀವಿ. ಇನ್ನೂ ಹಳ್ಳಿಲಿ ನೀವು 24 ಗಂಟೆ ನೀವು ವಿದ್ಯುತ್ ಶಕ್ತಿ ಕೊಡ್ಲಿಕ್ಕಾಗಿಲ್ಲ. ಆಗಲೇ ಒಂದು ಡಿಸ್ಕಷನ್ ಆಯಿತು, ನಾವು ಸರ್ಪ್ಲಸ್ ಎನರ್ಜಿ ಇದ್ದೇವೆ, ಒಟ್ಟಿನಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ. ನಾನು ಕೇಳೋಂಥದ್ದು, ನೀವು 13,000 ಮೆಗಾವ್ಯಾಟು ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಮಾಡೋಂಥದ್ದನ್ನ ಒಳಗಡೆ ಇಂಟರ್ನಲ್ ಟ್ರಾನ್ಸ್ಮಿಷನ್ಗೆ ನೀವು ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಲ್ಲ ಅಂದರೆ ಯಾವ ಕಾರಣಕ್ಕೋಸ್ಕರ ಸರ್ಕಾರದ ವ್ಯವಸ್ಥೆಯಲ್ಲಿ ನೀವು ಬದಲಾವಣೆ ತರಲಿಕ್ಕೆ ಆಗ್ತಿಲ್ಲ? ಇವತ್ತಿಂದ ಹೌದು ಮಾಡಬೇಕು. ಯಾವ ತರ ಆಗಲಿ, ಹಿಂದೆ ಸರ್ಕಾರನಾಗಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 7 ಅವರು ಕರೆಕ್ಟ್ ಆಗಿ ಬರ್ತಿತ್ತು ಮಾನ್ಯ ಸಭಾಧ್ಯಕ್ಷರು. ಈಗ 4 ಅವರ್ ಮೇಲೆ ಸರ್ಕಾರ ಕೊಡಕ್ಕೆ ಕಷ್ಟ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷರು. DC ತಮ್ಮಣ್ಣವರು ಮಾನ್ಯ ಸಭೆ ಒಂದೇ ನಿಮಿಷ ಕಂಕ್ಲೂಡ್ ಮಾಡ್ತೀನಿ. ಇದೊಂದು ಲಾಸ್ಟ್ DC ತಮ್ಮಣ್ಣ ಸಾಹೇಬರು ಒಂದೇ ಲಾಸ್ಟ್. 8ನೇ ತರಗತಿ ಹುಡುಗರು ಮತ್ತು 10ನೇ ತರಗತಿ ಒಟ್ಟಿಗೆ ಇದ್ದಾರೆ. 8ನೇ ತರಗತಿ ಹುಡುಗರಿಗೆ ಎಗ್ ಕೊಡ್ತಾ ಇದ್ದೀರಾ, ಮೊಟ್ಟೆ ಕೊಡ್ತಾ ಇದ್ದೀರಾ ಮಾನ್ಯ ಸಭಾಧ್ಯಕ್ಷ ಮಾಧುಸ್ವಾಮಿ ಸರ್. 10ನೇ ತರಗತಿಯವರು ಪಕ್ಕದಲ್ಲಿ ಇದು ತಟ್ಟೆ ಹಂಚ್ಕೊಂಡು ಕೂತ್ಕೋತಾರೆ, ಆ ಮೊಟ್ಟೆ ನೋಡ್ಕೊಂಡು ಕೂತಿರ್ತಾರೆ. ದಯವಿಟ್ಟು ಆ ವಿಚಾರದಲ್ಲಿ ಈಶ್ವರಪ್ಪರು
ಇನ್ನು ಅಶೋಕ್ ಸಾಹೇಬ್ರು ಎಲ್ಲ ಇದ್ದಾರೆ. ಈ ಒಂದು ವಿಚಾರ ಇನ್ನು 2 ಸ್ಟ್ಯಾಂಡರ್ಡ್ ಅದೊಂದು ಎಕ್ಕೊಡೋ ವಿಚಾರನ ದಯವಿಟ್ಟು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊತೇನೆ. ಹಾಗೆ ಲಾಸ್ಟ್ ಒಂದು ವಿಚಾರ ಮಾನ್ಯ ಸಭಾಧ್ಯಕ್ಷ, ಇವತ್ತು ಕಾಶ್ಮೀರ್ ಫೈಲ್ಸ್ಗೆ ಟ್ಯಾಕ್ಸ್ ಕೊಟ್ಬಿಟ್ಟಿದ್ರಿ, ಟ್ಯಾಕ್ಸ್ ಫ್ರೀ ಅಂತ ಮಾಡಿದ್ರಿ, ಗುಡ್. ಆದರೆ ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಮರುಗಿದ್ರಲ್ಲ ಮಾನ್ಯ ಸಭಾಧ್ಯಕ್ಷ. ಕೊನೆ ಮೂವಿ ಏನೋ ಒಂದು ಕಡೆ ಸರ್ಕಾರದವರು ಅದನ್ನು ಕರ್ನಾಟಕ ರತ್ನ ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು. ಅವ್ರಿಗೆ ಯಾಕೆ ಟ್ಯಾಕ್ಸ್ ಫ್ರೀ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಹಿಂಜರಿತಾ ಇದ್ದೀರಿ? ಕೊಟ್ಬಿಡಿ, ಅದನ್ನು ಒಂದು ಆಗಲಿ ನಿಮ್ಮ ಕಡೆ. ನಾವು ವಿಲ್ ಪ್ರೈಸ್ ಬಿಜೆಪಿ ಗವರ್ಮೆಂಟ್ ಇಸ್ ಡೂಯಿಂಗ್ ವೆರಿ ಗುಡ್. ಈ ವಿಚಾರದಲ್ಲಿ ಓಪನ್ ಇದ್ದಾರೆ ಅಂತ ಆಯ್ತು, ಕನ್ಕ್ಲೂಡ್ ಮಾಡಿ ಪ್ಲೀಸ್. ಲಾಸ್ಟ್ ಜಲ್ ಮಿಷನ್ ನೀರು ವಿಚಾರ ಮಾನ್ಯ ಸಭಾಧ್ಯಕ್ಷ. ಡಾಕ್ಟರ್ ಡಿ ಸಿ ತಮ್ಮನವರು ಹೇಳಿ ಮಾತಾಡಿ. ಥ್ಯಾಂಕ್ ಯು ಮಾನ್ಯ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು. ನಾನು ಮೊದಲು ಈ ಕೃಷಿಯ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ದೇಶದ ಬೆನ್ನೆಲುಬು ಕೃಷಿ, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಭಾರತದ ರಾಷ್ಟ್ರೀಯ ಉತ್ಪನ್ನದಲ್ಲಿ 13% ಆದಾಯವನ್ನು ತರುವಂಥ ಈ ಕೃಷಿ ವಲಯ ಇವಾಗ ನಿರ್ಲಕ್ಷಿತ ಆಗಿದೆ. ಅದಕ್ಕೆ ಅನೇಕ ಕಾರಣಗಳಿದೆ. ಭಾರತದಲ್ಲಿ 50% ಭಾಗ ಕೃಷಿ ಯೋಗ್ಯವಾಗಿದ್ದು, ಸುಮಾರು 70% ಇದ್ದಂಥ ಕೃಷಿಕರು ಇವತ್ತಿನ ದಿವಸ 60ರಿಂದ 65% ಇಳಿದಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಭಾರತದಲ್ಲಿ 20 ಬಗೆಯ ಕೃಷಿ ಹವಾಮಾನ ವಲಯಗಳಿದೆ. ಅದರಲ್ಲಿ ಭಾರತದಲ್ಲಿ ಕಂಡುಬರುವಂಥ 60 ಬಗೆಯ ಕೃಷಿ ಯೋಗ್ಯ ಮಣ್ಣಿನಲ್ಲಿ 46 ಬಗೆಯ ಮಣ್ಣುಗಳು ಈ ಕೃಷಿ ಯೋಗ್ಯವಾದಂಥದ್ದು ಭಾರತದಲ್ಲಿದೆ. ಒಂದು ಅಂದಾಜಿನ ಪ್ರಕಾರ $182 ಬಿಲಿಯನ್ ಮೌಲ್ಯದ ಆಹಾರ ಮಾರುಕಟ್ಟೆ ಭಾರತದಲ್ಲಿದೆ ಮಾನ್ಯ ಅಧ್ಯಕ್ಷರೇ. ಭಾರತ ಆಹಾರ ಸ್ವಾವಲಂಬನೆಯಲ್ಲಿ ಸ್ವಾಯತ್ತತೆ ಪಡೆದಿದ್ದರೂ ಕೂಡ ಹೊರ ರಾಜ್ಯಗಳಿಗೆ ಹೋಲಿಸಿದರೆ ನಾವು ಹೆಚ್ಚಿನ ಇಳುವರಿ ಪಡೆಯುವುದರಲ್ಲಿ ವಿಫಲರಾಗಿದ್ದೀವಿ. ಇದಕ್ಕೆ ಅನೇಕ ಕಾರಣಗಳು ಇದೆ. ಅದರ ಬಗ್ಗೆ ಸರ್ಕಾರ ಸೂಕ್ತ ಗಮನ ಹರಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ತಜ್ಞರ ವರದಿಯ ಪ್ರಕಾರ ಈಗಾಗಲೇ 170 ದಶಲಕ್ಷ ಹೆಕ್ಟೇರ್ನಲ್ಲಿ ಇದ್ದಂಥ ಭತ್ತ ಗೋಧಿ ಬೆಳೆಯುವ ಕ್ಷೇತ್ರ 100 ದಶಲಕ್ಷ ಹೆಕ್ಟೇರ್ಗೆ ಇಳಿಕೆಯಾಗಿದೆ ಮಾನ್ಯ ಅಧ್ಯಕ್ಷರೇ. ಇದರ ಜೊತೆಗೆ ಕೃಷಿಯನ್ನು ಅವಲಂಬಿತರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ನೀರಾವರಿ ಸೌಕರ್ಯದ ಕೊರತೆ ಇದೆ. ಇವೆಲ್ಲ ಈ ಸವಾಲುಗಳಿಂದ ನಮ್ಮ ಕೃಷಿ ವಲಯ ಸಾಧಿಸಬೇಕಾದಂಥ ಸಾಧನೆಯನ್ನು ಮಾಡೋದಕ್ಕಾಗಲಿಲ್ಲ. ಅವೈಜ್ಞಾನಿಕವಾದಂಥ ನೀರಿನ ಬಳಕೆ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಕುಸಿದು ಇಳುವರಿಯ ಪ್ರಮಾಣ ಕಡಿಮೆ ಆಗ್ತಾಯಿದೆ ಮಾನ್ಯ ಅಧ್ಯಕ್ಷರೇ. 15 ವರ್ಷಗಳ ಹಿಂದೆಯೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಅದು ನಮ್ಮ ತಾಲೂಕು ಮತ್ತು ಮಳವಳ್ಳಿ ತಾಲೂಕಿನಲ್ಲಿ ಆಗಿರತಕ್ಕಂಥ ಒಂದು ಆಘಾತಕಾರಿ ವರದಿಯನ್ನು ನಾನು ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ SM ಕೃಷ್ಣ ಅವರ ಗಮನಕ್ಕೆ ತಂದಿದ್ದೆ. ಅದರ ಪ್ರಕಾರ ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ನೀರಿನಲ್ಲಿರ್ತಕ್ಕಂಥ pH ವ್ಯಾಲ್ಯೂ ಪ್ರಮಾಣ 9ರಿಂದ 9.5%, ಎಕ್ಸ್ಚೇಂಜಬಲ್ ಸೋಡಿಯಂ ಪರ್ಸೆಂಟೇಜು 70%ಕ್ಕಿಂತ ಹೆಚ್ಚಿರೋದು ಕಂಡುಬಂದಿತ್ತು. ಅನಂತರ ಅವರು ಕೃಷಿ ವಿಶ್ವವಿದ್ಯಾಲಯಕ್ಕೆ ವರದಿಯನ್ನು ತಯಾರು ಮಾಡೋದಕ್ಕೆ ಸೂಚಿಸಿದರು. ಆ ವರದಿನಲ್ಲೂ ಕೂಡ ನಿಜ ಅಂತ ತಿಳಿದು ಬಂದ ಮೇಲೆ ಜಲಸಂಪನ್ಮೂಲ ಇಲಾಖೆಯ ಕಾಡಾ ಇಲಾಖೆಗೆ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಅಂಥ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದರು. ನಮ್ಮ ತಾಲೂಕಿನಲ್ಲೂ ಕೂಡ ಕೆಲವು ಪ್ರದೇಶಗಳಲ್ಲಿ ಬಸಿ ನೀರಿನ ಕಾಲುವೆಗಳನ್ನು ಮಾಡೋದ್ರ ಮೂಲಕ ಪ್ರಯತ್ನ ಪಟ್ಟರು. ಆದರೆ ಹಣದ ಕೊರತೆಯಿಂದ ಕಾಡಾ ಇಲಾಖೆಯಲ್ಲಿ ಇವತ್ತು ಆ ಕಾಡಾ ಇಲಾಖೆ ಊರಿನಲ್ಲಿದೆಯೋ ಕಾಡಿನಲ್ಲಿದೆಯೋ ಎಲ್ಲೂ ಗೊತ್ತೇ ಆಗೋದಿಲ್ಲ. ಅದು ಕೊಡುವಂಥ ಅನುದಾನ ಯಾವುದಕ್ಕೂ ಸಾಲುವುದಿಲ್ಲ. ಹೀಗಾಗಿ ಆ ಕಾರ್ಯವನ್ನು ಕೈಬಿಟ್ಟರು. ಇವತ್ತು 21/3/22 ವಿಜಯವಾಣಿ ಪತ್ರಿಕೆ ಓದಿದ್ರೆ ಒಂದು ದೊಡ್ಡ ಆಘಾತಕಾರಿ ವರದಿಯಾಗಿದೆ ಮಾನ್ಯ ಅಧ್ಯಕ್ಷರೇ. 1 ಲಕ್ಷ ಎಕರೆಗೂ ಮೀರಿ ಇವತ್ತು ಸವಳಾಗಿರುವಂಥದ್ದು ವರದಿಯಾಗಿದೆ. ಇದೇ ಥರ
ನಾವು ಬೆಲೆ ಬಾಳುವಂಥ ಭೂಮಿಯನ್ನು, ವ್ಯವಸಾಯಕ್ಕೆ ಯೋಗ್ಯವಾಗಿರುವಂಥ ಭೂಮಿಯನ್ನು ನಾವು ಕಳ್ಕೊಂಡು ಹೋದರೆ ಮುಂದೆ ನಮಗೇನು ಉಳಿತದೆ, ನಮ್ಮ ಮುಂದಿನ ಜನಾಂಗಕ್ಕೆ ಏನು ಉಳಿತದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಈ ಸವಳು ಭೂಮಿ ಜವಳಾಗುವುದನ್ನು ತಪ್ಪಿಸೋದಕ್ಕೆ ಕೂಡಲೇ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತೇಳಿ ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಇತ್ತೀಚಿನ ಬಡ್ಜೆಟ್ನಲ್ಲೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಕಾಲೇಜುಗಳನ್ನ ಹೆಚ್ಚಾಗಿ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಬರೀ ಕೃಷಿ ಪದವೀಧರರನ್ನು ತಯಾರು ಮಾಡುವಂಥ ಒಂದು ಕಾರ್ಖಾನೆಗಳಾಗಿದೆ ಮಾನ್ಯ ಅಧ್ಯಕ್ಷರೇ. ನಾವು ಸಣ್ಣವರಾಗಿದ್ದಾಗ ನೋಡ್ತಾ ಇದ್ವಿ, ಕೃಷಿ ಅಧಿಕಾರಿ ಅಂದರೆ ಕೃಷಿ ಇಲಾಖೆಯಲ್ಲಿ ಕೆಳಮಟ್ಟದಲ್ಲಿದ್ದಂಥ ಅಧಿಕಾರಿಗಳು ಕಾಕಿ ಚಡ್ಡಿ ಹಾಕ್ಕೊಂಡು, ಹ್ಯಾಟ್ ಹಾಕ್ಕೊಂಡು ರೈತರ ಗದ್ದೆ ಹೊಲದ ಮೇಲೆ ಬಂದು ಪರೀಕ್ಷೆ ಮಾಡಿ ರೈತರಿಗೆ ಸಲಹೆ ಸಹಕಾರಗಳನ್ನು ಕೊಡ್ತಾ ಇದ್ದಂಥದ್ದನ್ನು ನಾವು ನೋಡಿದ್ವಿ. ಇವತ್ತಿನ ಕೃಷಿ ಪದವೀಧರರು ಯಾರೂ ಕೂಡ ಗದ್ದೆ ಬಯಲು ಮೇಲೆ ಬರೋದು ನಾವು ನೋಡೇ ಇಲ್ಲ, ನೋಡೋದಕ್ಕೂ ಸಾಧ್ಯ ಇಲ್ಲ. ಅದರಿಂದ ನನ್ನ ಸಲಹೆ ಏನು ಅಂತಂದರೆ, ಕೃಷಿ ಕಾಲೇಜುಗಳಿಗೆ ಬದಲಾಗಿ ಕೃಷಿ ಪಾಲಿಟೆಕ್ನಿಕ್ಗಳನ್ನ ಜಾಸ್ತಿ ಮಾಡಿ ಅವರು ರೈತರ ಹೊಲ ಗದ್ದೆಗಳ ಮೇಲೆ ಹೋಗಿ ರೈತರಿಗೆ ಸಲಹೆ ಕೊಡುವಂಥ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋದು ನನ್ನ ಆಗ್ರಹ ಮಾನ್ಯ ಅಧ್ಯಕ್ಷರೇ. ಇದ್ರ ಜೊತೆಗೆ ಇವಾಗ ತಯಾರಾಗಿರುವಂಥ ಕೃಷಿ ಕಾಲೇಜಿನಿಂದ ಬಂದಂಥ ಪದವೀಧರರು ಕೂಡ ನಿರುದ್ಯೋಗಿಗಳಾಗಿದ್ದಾರೆ. ಅವರಿಗೆ ನಾನು ಕೊಡೋ ಸಲಹೆ, ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಚಿಕಿತ್ಸಾಲಯವನ್ನು ಪ್ರಾರಂಭ ಮಾಡೋದಕ್ಕೆ ಅವ್ರಿಗೇನು ಬೇಕೋ ಧನ ಸಹಾಯ ಮಾಡಿ ಅವರಿಗೆ ಪ್ರತಿ ತಿಂಗಳು ಆದಾಯ ಬರುವಂತೆ ನೋಡಿ, ಮತ್ತು ಖಾಸಗಿಯವರಿಂದಲೂ ಕೂಡ ಅವರೇನು ಹೊಲಗದ್ದೆಗಳಿಗೆ ಹೋಗಿ ಅವರಿಗೆ ಸಲಹೆ ಕೊಡ್ತಾರೆ, ಅವರಿಂದ ಪ್ರೈವೇಟ್ ಡಾಕ್ಟರ್ಸು ಫೀಸ್ ಕಲೆಕ್ಟ್ ಮಾಡುವಾಗ ಇವ್ರಿಗೂ ಒಂದು ಅವಕಾಶವನ್ನು ಕಲ್ಪಿಸಿ ಮಾಡಿಕೊಟ್ರೆ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಸಲಹೆ ಮಾನ್ಯ ಅಧ್ಯಕ್ಷರೇ. ಇದನ್ನು ಕೂಡ ಸರ್ಕಾರ ತೀವ್ರವಾಗಿ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ನಾನು ಮೊದಲೇ ಹೇಳಿದಾಗೆ ದಿನೇ ದಿನೇ ಕೃಷಿ ಯೋಗ್ಯ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಹಾಗೂ ಇಳುವರಿ ಕಡಿಮೆ ಆಗ್ತಾ ಇರೋದ್ರಿಂದ ಡಾಕ್ಟರ್ ಸ್ವಾಮಿನಾಥನ್ ಅವರು ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೊಟ್ಟಂಥ ಸಲಹೆ, ಸ್ವಾಮಿನಾಥನ್ ಅವರು ಏನು ಹೇಳಿದ್ದಾರೆ, ನಿತ್ಯ ಹರಿದ್ವರ್ಣದ ಕ್ರಾಂತಿ ಇಂದಿನ ಅಗತ್ಯ ಅಂತ ಹೇಳಿದ್ದಾರೆ. ಹಾಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕಡಿಮೆ ನೀರನ್ನು ಬಳಸಿ ರಾಸಾಯನಿಕಗಳನ್ನು ದೂರ ಮಾಡಿ ಆರೋಗ್ಯಕರ ಆಹಾರ ಉತ್ಪಾದಿಸುವ 2ನೇ ಹಸಿರು ಕ್ರಾಂತಿ ಇಂದು ಅಗತ್ಯವಾಗಿದೆ ಅಂತೇಳಿ ಮಾನ್ಯ ಮಾಜಿ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದೆ. ಈ ಎರಡೂ ಸಲಹೆಗಳು ಭಾಳ ಸೂಕ್ತವಾದಂಥದ್ದು. ಇವತ್ತು ದಿವಸ ಈ ಎರಡೂ ಸಲಹೆಗಳನ್ನ ಅವಶ್ಯಕವಾಗಿ ನಮ್ಮ ರಾಜ್ಯ ಪಾಲನೆ ಮಾಡಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಮತ್ತು ಖರೀದಿ ಕೇಂದ್ರ ಮೊನ್ನೆನೂ ಕೂಡ ಚರ್ಚೆ ಆಯಿತು. ಮೊನ್ನೆ ಹಿರಿಯರಾದಂಥ ಯಡಿಯೂರಪ್ಪನವರು ಕೂಡ ಇದರಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟರು. ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ವೇರ್ಹೌಸಿಂಗ್ ಕಾರ್ಪೊರೇಷನ್ಗಳ ಮೂಲಕ ಗೋಡೌನ್ಗಳನ್ನ ಕಟ್ಟಿಸಿ ರೈತರು ಬೆಳೆದು ಬಂದಂಥ ಸಂದರ್ಭದಲ್ಲಿ ಬೆಲೆ ಕಡಿಮೆ ಇದ್ದರೆ ಅದನ್ನು ಆ ವೇರ್ಹೌಸಿಂಗ್ನಲ್ಲಿ ಸ್ಟಾಕ್ ಮಾಡಿ 75% ಅವತ್ತೇನು ಬೆಲೆ ಇರ್ತದೆ ಅದರಲ್ಲಿ ಹಣವನ್ನು ರೈತನಿಗೆ ಕೊಟ್ಟು ಉಳಿದ 25% ರೈತ ಯಾವಾಗ ಬೆಲೆ ಬಂದಾಗ ಮಾರೋದಕ್ಕೆ ಇಷ್ಟಪಡ್ತಾವೋ 10 ತಿಂಗಳ ಒಳಗಡೆ ಮಾರಾಟ ಮಾಡಿ ಉಳಿದ ಹಣವನ್ನು ಕೊಡುವಂಥ ವ್ಯವಸ್ಥೆ ಇತ್ತು. ಇವಾಗ ಆ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಯನ್ನು ಮರುಜಾರಿಗೆ ತರಬೇಕು ಅಂತೇಳಿ ನಾನು ಸರ್ಕಾರವನ್ನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಕೃಷಿಕರ ಸಮಸ್ಯೆ ಅನೇಕ ಸಮಸ್ಯೆಗಳಿದೆ ಮಾನ್ಯ ಸದಸ್ಯರೇ. ಅದರಲ್ಲಿ ಕೆಲವು ವಿಷಯಗಳಲ್ಲಿ ನನ್ನದೇ ಆದಂಥ ಕೆಲವು ಸಲಹೆಗಳನ್ನು ಕೊಡೋದಕ್ಕೆ ತಮ್ಮ ಮೂಲಕ ಇಷ್ಟಪಡ್ತೀನಿ ಮಾನ್ಯ ಸದಸ್ಯರೇ. ಕೃಷಿ ಪಂಪ್ ಸೆಟ್ಗಳಿಗೆ ಕನಿಷ್ಠ 15 ಗಂಟೆಗಳ ಸತತ ವಿದ್ಯುತ್ ಶಕ್ತಿ ಸರಬರಾಜು ಆಗಬೇಕು ಮಾನ್ಯ ಅಧ್ಯಕ್ಷರೇ. ಯಾವಾಗ ರಾತ್ರಿ 1-2 ಗಂಟೆ ಕೊಡ್ತಾರೆ, ಹಗಲೊಂದು 2 ಗಂಟೆ ಕೊಡ್ತಾರೆ, ರೈತ 24 ಗಂಟೆನೂ ಕೂಡ ಕಾಯ್ಕೊಂಡು ಕೂತಿರ್ಬೇಕಲ್ಲಿ ಯಾವಾಗ ವಿದ್ಯುತ್ ಶಕ್ತಿ ಬರ್ತದೆ ಅಂತ. ಇದು ಹೋಗಬೇಕು. ಕೃಷಿ ಪದಾರ್ಥಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು. ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಹನಿ ನೀರಾವರಿಗೆ 100% ಸಬ್ಸಿಡಿ, ತೋಟಗಾರಿಕೆಗೆ ಪ್ರೋತ್ಸಾಹ, ಹಾಗೆ ಜೈವಿಕ ಮತ್ತು ಸಾವಯವ ಗೊಬ್ಬರ ತಯಾರಿಕೆಗೆ ಪ್ರೋತ್ಸಾಹ, ಗದ್ದೆ ಬಯಲು ರಸ್ತೆಗಳ ಅಭಿವೃದ್ಧಿ. ಇದನ್ನು ಪದೇ ಪದೇ ಹೇಳ್ತಾನೆ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ರೈತ ಗದ್ದೆ ಬಯಲಿನಿಂದ ಅವನ ಪದಾರ್ಥನ ಸಾಗಿಸ್ಬೇಕಾದ್ರೆ ಅವನು ಕೂಲಿ ಕೊಟ್ಟೆ ಸತ್ತೋಗ್ತಾ ಇದ್ದಾನೆ. ಇವತ್ತು 500 ರೂಪಾಯಿ ಕೊಟ್ಟರು ನಮ್ಮ ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಸಿಗೋದಿಲ್ಲ. ಇವತ್ತು ರೈತನ ಆದಾಯ ಏನಾಗಿದೆ ಅಂದರೆ, ರಾಷ್ಟ್ರೀಯ ವರದಿ ಪ್ರಕಾರ ಕೂಲಿ ಮಾಡೋರಿಗಿನ್ನ ಕೆಳಮಟ್ಟದಲ್ಲಿದೆ ರೈತನ ಆದಾಯದ ಪ್ರಮಾಣ.
ಇದನ್ನು ನಾವು ಹೇಳೋದಲ್ಲ, ರಾಷ್ಟ್ರೀಯ ವರದಿ ಪ್ರಕಾರ ಇದು ಬಂದಿರತಕ್ಕಂಥದ್ದು. ಇದ್ರ ಜೊತೆಗೆ ನಾನು ಪ್ರಮುಖವಾಗಿ ಇನ್ನೊಂದು ಒತ್ತಾಯ ಮಾಡೋದೇನು ಅಂದರೆ, ಕುಟುಂಬದ ಒಬ್ಬ ನಿರುದ್ಯೋಗಿ ಯುವಕನಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತ, ರೈತ ಕುಟುಂಬಗಳಲ್ಲಿ ಒಂದು ಕುಟುಂಬಕ್ಕೆ ಒಂದು ನಿರುದ್ಯೋಗ ಭತ್ಯೆ ಒಬ್ಬ ಯುವಕನಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಮತ್ತು ಇನ್ನೊಂದು ಆತಂಕಕಾರಿ ಬೆಳವಣಿಗೆ ನಕಲಿ ಗೊಬ್ಬರಗಳ ಸರಬರಾಜು. ನಮ್ಮ ಮದ್ದೂರು ತಾಲೂಕಿನಲ್ಲಿ ಕಳೆದ 10-15 ವರ್ಷಗಳಿಂದ ಈ ನಕಲಿ ಗೊಬ್ಬರಗಳ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಸುಮಾರು 30 ಕೋಟಿಯಷ್ಟು ರಸಗೊಬ್ಬರ ಅವ್ಯವಹಾರ ಆಗಿರೋದು ವರದಿಯಾಗಿದೆ. ಆ ವರದಿನ ಕುಮಾರಸ್ವಾಮಿ ಅವರೇ ನಾನೇ ಮಾತನಾಡ್ತೀನಿ ಅಂತ ಹೇಳಿದರು. ಅವರು ಅದರ ಮೇಲೆ ಬೆಳಕು ಚೆಲ್ಬೋದು. ದಯಮಾಡಿ ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ನಕಲಿ ಗೊಬ್ಬರದ ವ್ಯವಹಾರನ ನಿಲ್ಲಿಸೋದಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು, ಅಂಥವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯ ಮಂಡನೆ ಮಾಡುವ ಸಂದರ್ಭದಲ್ಲಿ ಒಂದು ಬಸವಣ್ಣವರ ವಚನವನ್ನು ಹೇಳಿದ್ದಾರೆ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸುತ್ತು ನೋಡ. ಇದನ್ನು ನಮ್ಮ ರೈತನಿಗೂ ಕೂಡ ಇದನ್ನು ಅನ್ವಯಿಸ್ಬೋದು ಮಾನ್ಯ ಅಧ್ಯಕ್ಷರೇ. ಮರದ ಬೇರು ಅಗೋಚರ, ಬೇರಿನ ಕಾರ್ಯವೆಲ್ಲ ತನಗಾಗಿ ಅಲ್ಲ ಮರಕ್ಕಾಗಿ. ಅಂತೆಯೇ ರೈತನ ದುಡಿಮೆಯೂ ತನಗಾಗಿ ಅಲ್ಲ ದೇಶಕ್ಕಾಗಿ. ಆದರೆ ರೈತನ ಸಾಧನೆ ಸಿದ್ಧಿ ಮಾತ್ರ ಮರದ ಬೇರಿನಂತೆ ಅಗೋಚರ. ಇವೆರಡಕ್ಕೂ ಕೂಡ ಒಂದು ಸಾಮ್ಯತೆ ಇದೆ ಮಾನ್ಯ ಅಧ್ಯಕ್ಷರೇ. ಆದ್ದರಿಂದ ಈ ರೈತ ಅನ್ನದಾತ ಅನ್ನೋದು ಈ ದೇಶದ ಬೆನ್ನೆಲುಬು ಅನ್ನೋದು ಇದರಿಂದ ಸಾಬೀತಾಗ್ತದೆ. ಮಾನ್ಯ ಅಧ್ಯಕ್ಷರೇ, 1933ರಲ್ಲಿ ಹೇಳಿ 1900 ತಮಿಳ್ ಪೊಯೆಟು ತಿರುವಲ್ ಅವರು ಒಂದು ಮಾತು ಹೇಳಿದ್ದಾರೆ. ದಿ ತಮಿಳ್ ಪೊಯೆಟ್ ತಿರುವಳ್ಳವರ್ in 1033 AD has stated that they alone live who live by tilling the soil, and all others follow in their train and eat the bread of dependence. ಇದು ಅಂದು ಸತ್ಯ, ಇಂದು ಸತ್ಯ, ಮುಂದೆನೂ ಕೂಡ ಸತ್ಯ. ಈ ರೈತನಿಲ್ಲದೆ ಈ ಜಗತ್ತಿನಲ್ಲಿ ಯಾರೂ ಕೂಡ ಬದುಕೋಕ್ಕಾಗೋದಿಲ್ಲ. ಅದರಿಂದ ರೈತನ ಏನಿದೆ, ರೈತನ ರಕ್ಷಣೆ ಮಾಡುವಂಥ ಕೆಲಸ, ರೈತನಿಗೆ ಸರಿಯಾಗಿ ಅವನಿಗೇನು ಬೇಕೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಸರ್ಕಾರದ್ದಾಗಬೇಕು ಅಂತ ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀನಿ ಮಾನ್ಯ ನಾಯಕರೇ. ಆದರೆ ನಾವು ಇವತ್ತೆಲ್ಲ ನೋಡ್ತಾ ಇರ್ತಕ್ಕಂಥದ್ದು, ರೈತನ ನೆರವಿಗೆ ಬರೋದಕ್ಕೆ ಬದಲಾಗಿ ಬರೀ ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ಹಣವನ್ನು ಪ್ರತಿ ವರ್ಷ ಖರ್ಚು ಮಾಡಿ ಪತ್ರಿಕೆಗಳ ಮೂಲಕ, ಮಾಧ್ಯಮದ ಮೂಲಕ ಸಾಧನೆಯನ್ನು ಬಿಂಬಿಸುವಂಥ ಕೆಲಸ ನಡೀತಾ ಇದೆ. ಸಾಧನೆ ಅದಾಗಿದ್ದದೇ ಪ್ರಚಾರಕ್ಕೆ ಬರಬೇಕು, ಬರೀ ಪತ್ರಿಕೆಗಳು ಬಂದರೆ ಪ್ರಚಾರ ಆಗೋದಿಲ್ಲ. ಅದರಿಂದಲೇ DVG ಅವರು ಒಂದು ಮಾತನ್ನು ಹೇಳಿ ನಾನು ಈ ಕೃಷಿ ಇದನ್ನು ಮುಗಿಸ್ತೀನಿ ಮಾನ್ಯ ಅಧ್ಯಕ್ಷರೇ. ಜಗಕ್ಕೆಲ್ಲ ಬೆಳಕಿಯುವ ಸೂರ್ಯ ಚಂದ್ರರಿಗಿದು ಸದ್ದುಗದ್ದಲಿವಿಲ್ಲ, ಇಳಿಯಿಂದ ಬೀಜ ಮೊಳವೆಂದು ತಮಟೆ ಸದ್ದುಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಒಲೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇದನ್ನು ಹೇಳ್ತಾ ಈ ಕೃಷಿ ವಲಯದಲ್ಲಿ ರೈತರಿಗೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ನಂಬಬೇಕು, ಅವರ ನೆರವಿಗೆ ಬರಬೇಕು. ಅದರ ಮೂಲಕ ಕೃಷಿ ವಲಯ ಉತ್ತಮ ಸ್ಥಿತಿಗೆ ಬರಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ತಮಣ ಸರ್, ಇನ್ನು ತಮಣ ಸರ್ ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ. ಈಗ ನಮ್ಮ ತಾಲೂಕು ಮಳವಳ್ಳಿ ತಾಲೂಕಿನ ಈ ನಕಲಿ ರಸಗೊಬ್ಬರದ ಬಗ್ಗೆ ಅದಕ್ಕೆ ನಾನು ಎದ್ದೆ ಅಷ್ಟೇ. ನಾನು ಹೆಚ್ಚು ಮಾತನಾಡಲ್ಲ, 30 ಸೆಕೆಂಡ್ ಮಾತಾಡ್ತೀನಿ ಅಷ್ಟೇ. ಮೊದಲು ನಾವು ಪತ್ತೆ ನೀವು ಮಾತಾಡೋ ವಿಸ್ತೃತವಾಗಿ ಮಾತಾಡಿ, ಈಗ ಕಂಪ್ಲೀಟ್ ಮಾಡಲಿ, ಸಮಯ ಇಲ್ಲ. ನೀವು ಮಾತಾಡೋ ವಿಸ್ತೃತವಾಗಿ ಮಾತಾಡಿ, ಕ್ಲಿಯರಾಗಿ ಮಾತಾಡಿ, ನಿಮ್ಗೆ ಅವಕಾಶ ಸಿಕ್ಕ ಮಾತಾಡೋಂತಾರೆ. ಎರಡೇನು ಮುಗಿಸ್ಬಿಡ್ತಾ ಇದ್ದೆ ಅಷ್ಟೇ. ಮೊನ್ನೆ ಅಧ್ಯಕ್ಷರೇ, ನಾನೇನು ಹೇಳ್ತೀನಿ ಅಂದರೆ ಅವ್ರ ಮೇಲೆ ಇನ್ನೂ ಕ್ರಮ ಜರುಗಿಸ್ಲಿಲ್ಲ ಅಂತಕ್ಕಂಥದ್ದು ಹೇಳಕ್ಕೆ ಹೋದೆ ಅಷ್ಟೇ, ಏನಿಲ್ಲ. ಆಯ್ತಾಯ್ತು, ಅದನ್ನು ವಿತ್ ಡಾಕ್ಯುಮೆಂಟ್ಸ್ ಕೊಡೋಣ. ಅದೇನು ಡಾಕ್ಯುಮೆಂಟ್ಸ್ ಇದ್ರೆ ಸರ್ಕಾರ ಕೊಡಿ. ಅಧ್ಯಕ್ಷರೇ, ರೈತನಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದರೆ ಅನ್ನ ಕೊಡೋ ರೈತನಿಗೆ ಅನ್ನದಲ್ಲಿ ಒಂದು ರೀತಿ ನಾವೇ ವಿಷ ಹಾಕೋ ರೀತಿಯಲ್ಲಿ ಆಯಿತು. ಅಲ್ಲ, ಅದಕ್ಕೋಸ್ಕರ ಬೇಸರದಿಂದ ಹೇಳ್ತಾ ಇದ್ದೀವಿ ಅಷ್ಟೇ. ಸತತವಾಗಿ ಆಗ್ತಾ ಇದ್ದಾರೆ, ನೀವು ಮಾತಾಡಿ. ರಾಜಕೀಯ ಪ್ರಭಾವ ಇರುವಂಥವ್ರೆ ಸರ್ ಇದು. ಮಾನ್ಯ ಅಧ್ಯಕ್ಷರೇ, ಕೃಷ್ಣೆ ಮಹದಾಯಿ ಮೇಕೆದಾಟು ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಯಾಕೆಂದರೆ ಈ ನಮ್ಮ ಹಿರಿಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಇನ್ನೂ ಅನೇಕ ಎಲ್ಲ
ಹಿರಿಯ ಸದಸ್ಯರುಗಳು ಈ ಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾನು ಮಾತಾಡೋದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಾವೇರಿಯ ಕಣ್ಣೀರ ಕತೆ ಮತ್ತು ವ್ಯಥೆ, ನಮ್ಮ ವ್ಯಥೆ, ಇದನ್ನು ಮಾತ್ರ ನಾನು ತಮ್ಮ ಗಮನಕ್ಕೆ ತರಬಯಸೋದಕ್ಕೆ ಈ ಸದನಕ್ಕೆ ತರಬಯಸೋದಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ಈ ಕಾವೇರಿ ಜಲಾನಯನ ಯೋಜನೆ ಅಂದರೆ ನಮ್ಮ ಕನ್ನಂಬಾಡಿ ಕಟ್ಟೆ ಅಂತ ಹೇಳ್ತೀವಿ, ಕೃಷ್ಣರಾಜ ಸಾಗರ, ಇದು 2000 ಇಸ್ವಿಗೆ ಹಿಂದೆಯೇ ಯೋಜನೆ ತಯಾರಾಗಿತ್ತು. ಆದರೆ ನಮ್ಮನ್ನು ಆಳ್ದಂಥ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು ನನ್ನ ಸಂಪತ್ತನ್ನು ವೃದ್ಧಿ ಮಾಡೋದಕ್ಕಿಂತ ಜನರ ಸಂಕಷ್ಟಕ್ಕೆ ನೆರವು ಆಗಬೇಕು, ಅವರಿಗೆ ಅನ್ನದಾತನಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ 2011ರಲ್ಲಿ ಈ ಅಣೆಕಟ್ಟೆಯನ್ನು ಪ್ರಾರಂಭ ಮಾಡಿ 1911ರಲ್ಲಿ ಪ್ರಾರಂಭ ಮಾಡಿ 1932ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಮುಗಿಸಿದ್ರು. 1934ರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಹೊಲಗದ್ದೆಗಳಿಗೆ ನಾಲೆಗಳ ಮೂಲಕ ನೀರು ಹರಿದು ಬಂತು ಮಾನ್ಯ ಅಧ್ಯಕ್ಷರೇ. ಈ ನೀರು ನಮಗೆ ಸರಬರಾಜು ಹಾಕೋ ಶುರುವಾಗಿ ಸುಮಾರು 88 ವರ್ಷಗಳು ಕಳೆದಿವೆ. ಆದರೆ 1300 ಕಿಲೋಮೀಟ್ರ್ ಇರ್ತಕ್ಕಂಥ ವಿ ಸಿ ನಾಲೆಯ ಜಾಲ ಏನಿದೆ ಅದು ಇಲ್ಲಿವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಧುನೀಕರಣ ಆಗಿಲ್ಲ. ನೀರು ಬಿಟ್ಟರೆ ಕೆಳಗಡೆ ಬರೋದೇ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕು ಮತ್ತು ಮಳವಳ್ಳಿ ತಾಲೂಕು ಎರಡೂ ಕೂಡ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗ. ನಮ್ಗೆ ಅಲ್ಲಿಂದ ನೀರು ಬಿಟ್ಟರೂ ಕೂಡ ಕೊನೆಯ ಭಾಗದಲ್ಲಿ 2ನೇ ಬೆಳೆಗೆ ನೀರು ಸಿಗೋದೇ ಇಲ್ಲ. ಬೆಳೆ ಹಾಕಿದಂಥ ರೈತರು ಕೂಡ ಎಷ್ಟೋ ಬಾರಿ ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಅಂದರೆ ರಾಜ್ಯದ ಜನತೆ ತಿಳ್ಕೊಂಡಿದ್ದಾರೆ ಅಂದರೆ ಮಂಡ್ಯ ಜಿಲ್ಲೆ ನೀರಾವರಿ ಪ್ರದೇಶಕ್ಕೆ ಒಳಪಡ್ತಂಥದ್ದು ಶ್ರೀಮಂತ ಜಿಲ್ಲೆ, ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನನ್ನ ಮದ್ದೂರು ಕ್ಷೇತ್ರ 50% ಮಾತ್ರ ನೀರಾವರಿ ಪ್ರದೇಶಕ್ಕೆ ಒಳಪಟ್ಟಿದೆ. ಇನ್ನು ಉಳಿದ 50 ಭಾಗ ಶಿಂಷಾ ನದಿಯಿಂದ ಕೆಳಗಿರ್ತಕ್ಕಂಥದ್ದು. ಉತ್ತರ ದಕ್ಷಿಣ 45 ಕಿಲೋಮೀಟ್ರು, ಪೂರ್ವ ಪಶ್ಚಿಮ 14 ಕಿಲೋಮೀಟ್ರು ಒಣಭೂಮಿ ಪ್ರದೇಶ, ಮಳೆ ಆಧಾರಿತ ಪ್ರದೇಶ, ಮಳೆ ಬಿದ್ದರೆ ಉಂಟು, ಇಲ್ಲದೇ ಇಲ್ಲ. ಆ ಥರ ಕ್ಷೇತ್ರ ಇದು ನಂದು. ಅಂಥದ್ರಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ಇದ್ದಾಗ ಸರ್ಕಾರದ ಗಮನಕ್ಕೆ ತಂದು ಈ ನಾಲಾ ಜಾಲವನ್ನು ಉತ್ತಮಪಡಿಸಬೇಕು, ಇದಕ್ಕೆ ಮಾಡರ್ನೈಸೇಷನ್ ಮಾಡಬೇಕು, ಲೈನಿಂಗ್ ಮಾಡಬೇಕು ಅಂಥೇಳಿ ಒಂದು ಯೋಜನೆ ತಯಾರು ಮಾಡಿ ಮೊದಲ ಹಂತದಲ್ಲಿ 522 ಕೋಟಿ ಮಂಜೂರು DPR ಆಗಿ ಪ್ರಸ್ತಾವನೆ ಮಂಜೂರಾಯ್ತು ಅಂತ ಅಧ್ಯಕ್ಷರೇ 2019ರಲ್ಲಿ. ಇದನ್ನು 2 ಹಂತಗಳಲ್ಲಿ ತೊಗೋಬೇಕು ಅಂತೇಳಿ 1500 ಕೋಟಿನಲ್ಲಿ ಉಳಿದ ಹಂತವನ್ನು 2ನೇ ಹಂತದಲ್ಲಿ ತೊಗೋಬೇಕು ಅಂತ ತೀರ್ಮಾನ ಆಗಿತ್ತು. ಅದರಲ್ಲಿ ಮೊದಲನೇ ಹಂತದಲ್ಲಿ 300 ಕೋಟಿಗೆ ಟೆಂಡರ್ ಕರೆದ್ರು ಮುಖ್ಯ ನಾಲೆನ ಆಧುನೀಕರಣ ಮಾಡೋದಕ್ಕೆ. ವರ್ಕ್ ಆರ್ಡ್ ಇಶ್ಯೂ ಮಾಡಿ 2 ವರ್ಷ 3 ತಿಂಗಳಾಗಿದೆ ಮಾನ್ಯ ಅಧ್ಯಕ್ಷರೇ. 17/12/2019ರಲ್ಲಿ ವರ್ಕ್ ಆರ್ಡ್ ಇಶ್ಯೂ ಮಾಡಿದ್ದಾರೆ. ಇನ್ನೂ ಕೂಡ ಕೆಲಸ ಪ್ರಾರಂಭ ಮಾಡೋಕ್ಕಾಗಲಿಲ್ಲ. ಇದೇ ಕೆಲಸನ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದಲ್ಲಿ ಪಿಕಪ್ ನಾಲೆಗಳನ್ನು ಆಧುನೀಕರಣ ಮಾಡಿದರೆ ನಮಗೆ ನೀರಾದರೂ ಸಲೀಸಾಗಿ ಉಳಿದ ನೀರಾದರೂ ಸೋರ್ ನೀರಾದರೂ ಬಂದು ನಮಗೆ ನೀರು ಸಿಗ್ತಾಯಿತ್ತು. ಈ ಯೋಜನೆನೇ ಯಾರಿಗಾಗಿ ತಯಾರು ಮಾಡಿದ್ರೋ ಗೊತ್ತಿಲ್ಲ, ಗುತ್ತಿಗೆದಾರರಿಗೆ ತಯಾರು ಮಾಡಿದ್ರೋ ಇನ್ನು ಯಾರಿಗಾಗಿ ತಯಾರು ಮಾಡಿದ್ರೋ ಗೊತ್ತಿಲ್ಲ. 2 ವರ್ಷ ಆದರೂ ಕೆಲಸ ಆಗಿಲ್ಲ. ಯೋಜನೆಗೆ ಮಂಜೂರು ಮಾಡಿದಂಥ 300 ಕೋಟಿ ಹಣ ಇವತ್ತೂ ಕೂಡ ಉಪಯೋಗ ಆಗಿಲ್ಲ. ಈ ಹಣನ ನಮ್ಮ ಕೆಳಭಾಗದ ಪಿಕಪ್ ನಾಲೆಗಳಿಗೆ ಕೊಟ್ಟಿದ್ರೆ ಇಷ್ಟೊತ್ತು ಕೆಲಸ ಮುಗಿದೋಗ್ತಾ ಇತ್ತು. ಅದನ್ನು ಕೂಡ ಮಾಡಿಲ್ಲ. ಅದರಿಂದ ದಯಮಾಡಿ ಇದನ್ನು ಪರಿಶೀಲನೆ ಮಾಡಬೇಕು ಕೂಡಲೇ. ಇನ್ನೂ 2 ವರ್ಷ ಆದ್ರೂ ಇದನ್ನು ಪ್ರಾರಂಭ ಮಾಡೋಕ್ಕಾಗೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಏಕೆಂದರೆ ಇದನ್ನು ಮಾಡಬೇಕಾದ್ರೆ 1 ವರ್ಷದ ಬೆಳೆನ ನಿಲ್ಲಿಸಬೇಕು, ಯಾರೂ ಹಾಕಬಾರ್ದು. ಅದಕ್ಕೆ ರೈತರು ಯಾರೂ ಒಪ್ಪೋದಿಲ್ಲ. ಅದರಿಂದ ಇಂಥ ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ಮಾಡೋದಕ್ಕೆ ಬದಲಾಗಿ ಇದೇ ಹಣನ ಬೇರೆ ಉಪಯೋಗವಾಗುವಂಥ ಯೋಜನೆಗೆ ನಮ್ಮಗಳ ಜೊತೆ ಶಾಸಕರುಗಳ ಜೊತೆ ಚರ್ಚೆ ಮಾಡಿ ಅದನ್ನು ಹಣ ಬಿಡುಗಡೆ ಮಾಡಲಿ, ಯೋಜನೆಗಳಿಗೆ ಬಿಡುಗಡೆ ಮಾಡಲಿ ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ 2 ಪ್ರಮುಖವಾದ ಕೆರೆಗಳಿದೆ. ನನ್ನ ಗ್ರಾಮಕ್ಕೆ ಸೇರಿದಂಥ 2 ಕಿಲೋಮೀಟ್ರ್ ದೂರದಲ್ಲಿ ಸೂಳೆಕೆರೆ ಅಂತ ಒಂದು ಸೂಳೆಕೆರೆ ಇದೆ. 985 ಎಕರೆ ವಿಸ್ತೀರ್ಣವಾದಂಥ ಒಂದು ದೊಡ್ಡ ಕೆರೆ ಮಾನ್ಯ ಅಧ್ಯಕ್ಷರೇ. ಸ್ವಾತಂತ್ರ್ಯ ಪೂರ್ವದಲ್ಲೇ ನಿರ್ಮಾಣ ಆದಂಥದ್ದು. ಆ ಕೆರೆಗೆ ಯಾವ ಜಲಾಶಯದಿಂದಲೂ ನೀರು ಬರುವುದಿಲ್ಲ. ಬರೋದು ಹಿಂದೆ ಬರ್ತಾ ಇರ್ತಕ್ಕಂಥ ಸೋರ್ ನೀರು, ಮಂಡ್ಯ ಜಿಲ್ಲೆಯಲ್ಲಿ ಬರ್ತಾ ಇರ್ತಕ್ಕಂಥ ಸೋರ್ ನೀರು, ಜೊತೆಗೆ ಮಂಡ್ಯ ನಗರತೆಯಲ್ಲಿ ಬರ್ತಕ್ಕಂಥ ಕೊಳಚೆ ನೀರು, ಮತ್ತು ಹಿಂದೆ ಮೈಸೂರು ಸಕ್ಕರೆ ಕಾರ್ಖಾನೆ ಉಚ್ಚರಾಯ ಸ್ಥಿತಿಯಲ್ಲಿದ್ದು ನಡೀತಾ ಇದ್ದಾಗ ಸಕ್ಕರೆ ಕಾರ್ಖಾನೆಯಿಂದ ಬರ್ತಿರ್ತಕ್ಕಂಥ ಕೊಳಚೆ ನೀರು ಸೇರಿ ಒಂದು ಹೆಬ್ಬಳ್ಳ ಅಂಥೇಳಿ ಬರ್ತಾಯಿತ್ತು.
ಇದು ನಮ್ಮ ಗ್ರಾಮದ ಪಕ್ಕದಲ್ಲೇ ಹರಿದು ಕೆಳಗಡೆ ಶಿಂಷಾ ನದಿಗೆ ಸೇರ್ತದೆ. ಅದರ ಮಧ್ಯೆ ಈ ಸೂಳೆಕೆರೆ ಇದೆ. ಸೂಳೆಕೆರೆಗೆ ಬರೋದು ಅಲ್ಲಿಂದ ಕೊಳಚೆ ನೀರು ಮತ್ತು ಸಕ್ಕರೆ ಕಾರ್ಖಾನೆಯಿಂದ ಬರುವಂಥ ಕೊಳಚೆ ನೀರು. ಇದನ್ನೇ ನಾವು 85 ವರ್ಷದಿಂದ ನಮ್ಮ ಜನ ಇವತ್ತೂ ಕೂಡ ವ್ಯವಸಾಯಕ್ಕೂ ಉಪಯೋಗಿಸಿದ್ದಾರೆ, ಕುಡಿದು ಬದುಕ್ತಾ ಇದ್ದಾರೆ. ಇದನ್ನೇ ನಾನು ಸೂಳೆಕೆರೆ ಅಚ್ಚುಕಟ್ಟು ಪ್ರದೇಶ ಸುಮಾರು 8,500 ಎಕರೆ ಅಚ್ಚುಕಟ್ಟು ಪ್ರದೇಶ ಇದೆ ಮಾನ್ಯ ಅಧ್ಯಕ್ಷರೇ ಈ ಕೆರೆಗೆ. ಇಲ್ಲಿವರೆಗೂ ಕೂಡ ಹೂಳೆತ್ತಿಲ್ಲ, ಅದರ ಅಭಿವೃದ್ಧಿ ಮಾಡಿಲ್ಲ, ಮತ್ತು ನಾಲೆಗಳ ಅಭಿವೃದ್ಧಿಯೂ ಕೂಡ ಆಗಿಲ್ಲ. ಇನ್ನು ಹೇಗೆ ರೈತನಿಗೆ ಅನುಕೂಲ ಆಗ್ತದೆ ಮಾನ್ಯ ಅಧ್ಯಕ್ಷರೇ? 88 ವರ್ಷದ ನಾಲಾ ಜಾಲ ಇದು, ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂದರೆ ಏನು ಅಮೃತ ಮಹೋತ್ಸವ ಮಾಡ್ಕೊಂಡು ನಾವು ಸುಖ ಪಡ್ತಾ ಇರೋದು? ಅದರಿಂದ ದಯಮಾಡಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈ ಸೂಳೆಕೆರೆ ನಾಲೆ ಅಭಿವೃದ್ಧಿ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು, ಮತ್ತು ಈ ನಾಲೆ ಆಧುನೀಕರಣ ಆಗಬೇಕು. ಅದಕ್ಕೂ ಕೂಡ ನಾವು ಇವಾಗಲೇ ಒಂದು ವರದಿಯನ್ನು ತಯಾರು ಮಾಡಿ ಸುಮಾರು 100ರಿಂದ 110 ಕೋಟಿ ಆಗ್ತಾಯಿದೆ ಅಂತೇಳಿ ಒಂದು DPRನ ತಯಾರು ಮಾಡಿದ್ದಾರೆ. ತಕ್ಷಣ ಇದಕ್ಕೆ ಹಣ ಬಿಡುಗಡೆ ಮಾಡಬೇಕು, ಈ ಸೂಳೆಕೆರೆ ನಾಲೆ ಅಭಿವೃದ್ಧಿ ಆಗಬೇಕು, ಸೂಳೆಕೆರೆ ಜೀರ್ಣೋದ್ಧಾರ ಆಗಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಆದರೆ ಮೊನ್ನೆ ತಾನೇ ಈ ವಿಧಾನಸಭೆಯಲ್ಲಿ ಮಾತಾಡ್ತಾ ಕೆಲವು ಗ್ರಾಮಗಳನ್ನು ಜಾತಿ ಸೂಚಕವಾದಂಥ ಗ್ರಾಮಗಳ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಮಗೆ ತಿಳಿದು ಬಂದಂಥ ಒಂದು ವರದಿ ಪ್ರಕಾರ ಯಾರೋ ದೊಡ್ಡ ಶ್ರೀಮಂತರ ಪ್ರೇಯಸಿಯಾಗಿದ್ದವಂಥವ್ರು ಇದು ಜನಗಳಿಗೆ ಉಪಯೋಗ ಆಗಲಿ ಅಂತ ತಮ್ಮ ಸಂಪತ್ತಿನಲ್ಲಿ ಕಟ್ಟಿಸಿರುವಂಥ ಕೆರೆ, ಇದಕ್ಕೆ ಸೂಳೆ ಅಂತ ಇವತ್ತಿನ ಕಾಲದಲ್ಲಿ ಇದಿರ್ತಕ್ಕಂಥ ಹೆಸರನ್ನ ಯಾಕೆ ಇಡಬೇಕು? ಯಾರು ಉಪಯೋಗಿಸ್ತಾ ಇದ್ದಂಥ ಪದನ ಯಾಕೆ ಇಡಬೇಕು? ಇದಕ್ಕೂ ಕೂಡ ಏನಾದ್ರೂ ಒಂದು ಅನ್ನಪೂರ್ಣೇಶ್ವರಿ ಕೆರೆ ಅಂತೋ ಇದೇ ಈ ಜನಗಳಿಗೆ ಕೋಟ್ಯಾಂತರ ಜನಕ್ಕೆ ಅನ್ನದಾನ ಮಾಡ್ತಾ ಇರ್ತಕ್ಕಂಥ ಈ ಹೆಸರಿನ ಕೆರೆ ಅದಕ್ಕೇನಾದರೂ ಮರುನಾಮಕರಣ ಮಾಡಿ ಅಂತೇಳಿ ನಾನು ಸರ್ಕಾರವನ್ನು ಒಂದು ಸೂಕ್ತ ಹೆಸರನ್ನಿಟ್ಟು ಮರುನಾಮಕರಣ ಮಾಡಿ. ಇಲ್ಲಿ ಇದೆ ಚನ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಸೂಳೆಕೆರೆ ಇದರ 4 ಪಟ್ಟಿದೆ. ಒಂದು ಜಲಾಶಯನೇ ಇದ್ದಾಗಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆ. ಇಂಥ ಕೆರೆಗಳನ್ನ ಮರುನಾಮಕರಣ ಮಾಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಇದ್ರ ಜೊತೆಗೆ ಮದ್ದೂರು ಕೆರೆ ಇದೂ ಅಷ್ಟೇ 965 ಎಕರೆಗೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಕೆರೆ. ಈ ಕೆರೆನೂ ಕೂಡ 100 ವರ್ಷಗಳಾದರೂ ಕೂಡ ಜೀರ್ಣೋದ್ಧಾರ ಆಗಿಲ್ಲ, ನಾಲೆಗಳ ಆಧುನೀಕರಣ ಆಗಿಲ್ಲ, ಕೊನೆ ಭಾಗಕ್ಕೆ ನೀರು ತಲುಪೋದಿಲ್ಲ. ಹೀಗಾಗಿ ರೈತರ ಅನುಕೂಲಕ್ಕೋಸ್ಕರ ಈ ಕೆರೆಯನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಮತ್ತು ನಮ್ಮ ಮದ್ದೂರು ಕ್ಷೇತ್ರದಲ್ಲಿ ಶಿಂಷಾ ನದಿಯಿಂದ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2001ರಲ್ಲಿ ಒಂದು ಬಾಣೋಜಿ ಪಂತ್ ಏತ ನೀರಾವರಿಯನ್ನು ಯೋಜನೆ ಮಾಡಿಸೋದು. ಇದಾಗಿ 20 ವರ್ಷ ಕಳೆದೋಯ್ತು. ಅದಕ್ಕೆ PVC ಪೈಪು ಪ್ರೀಸ್ಟೆಡ್ ಕಾಂಕ್ರೀಟ್ ಪೈಪ್ ಹಾಕಿದ್ದಾರೆ, ಜಾಯಿಂಟ್ ಎಲ್ಲ ಕಿತ್ತೋಗ್ತಾ ಇದೆ. ಪಂಪ್ ಸೆಟ್ಗಳೆಲ್ಲ ಇವಾಗ ಅದರ ಆಯುಷ್ಯ 15ರಿಂದ 20 ವರ್ಷ, ಅದರ ಆಯುಷ್ ಮುಗಿದಿದೆ, ಇವಾಗ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದನ್ನು ಕೂಡ ಪುನಶ್ಚೇತನಗೊಳಿಸಬೇಕು ಅಂತೇಳಿ 17 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆಗೆ DPR ತಯಾರಾಗಿ ಸರ್ಕಾರದಲ್ಲಿದೆ ಮಾನ್ಯ ಅಧ್ಯಕ್ಷರೇ. ಅದನ್ನು ಕೂಡ ಆದಷ್ಟು ಬೇಗ ಅನುಮೋದನೆ ಕೊಟ್ಟು ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಮತ್ತು ಇನ್ನು ನಾಲಾ ರಸ್ತೆಗಳು ತೆಗೆದುಕೊಂಡ್ರೆ ನಮ್ಮ ರೈತರಿಗೆ ನ್ಯಾಷನಲ್ ಹೈವೇ ಎಲ್ಲ ಇಂಪಾರ್ಟೆಂಟು, ಸ್ಟೇಟ್ ಹೈವೇ ಎಲ್ಲ, ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲ ಇಂಪಾರ್ಟೆಂಟು. ನಮ್ಮ ರೈತನ ಗದ್ದೆಯಿಂದ ನೇರವಾಗಿ ಮುಖ್ಯ ರಸ್ತೆಗಳಿಗೆ ಏನು ಬರ್ತಿದೆ ಆ ರಸ್ತೆಗಳೇ ಭಾಳ ಪ್ರಮುಖವಾದಂಥವು. ಅವೇ ಕೆಟ್ಟು ಕೂತಿವೆ, 2 ಟನ್ ಸಾಗಿಸೋದಕ್ಕಾಗೋದಿಲ್ಲ. ಇವತ್ತು ಲಾರಿಗಳಲ್ಲಿ ಒಳ್ಳೆ ಹೈವೇಸ್ ಆಗಿದೆ, MDR ಚೆನ್ನಾಗಾಗಿದೆ, 40ರಿಂದ 50 ಟನ್ ಸಾಗಿಸ್ಬೋದು. ಇವತ್ತೆಲ್ಲ ಮಾಡಿದ್ದೀವಿ, ಮಾಡಿಲ್ಲ ಅಂತ ಹೇಳೋದಿಲ್ಲ. ಆದರೆ ಪ್ರಮುಖವಾಗಿ ರೈತನಿಗೆ ಏನು ಬೇಕೋ ಅದನ್ನೇ ಮಾಡಿಲ್ಲ. ನಾವು ನಮ್ಮ ಸರ್ಕಾರದ ಆದಾಯಕ್ಕೆ ಏನು ಬೇಕೋ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಆದರೆ ರೈತನಿಗೆ ತನ್ನ ಗದ್ದೆಯಿಂದ ನೇರವಾಗಿ ಮುಖ್ಯ ರಸ್ತೆಗೆ ಬರಬೇಕಾದ್ರೆ ಇರ್ತಕ್ಕಂಥ ಗದ್ದೆ ಬಯಲು ರಸ್ತೆ ಇರ್ಬೋದು, ಇರಿಗೇಷನ್ ಟ್ರ್ಯಾಕ್ ರೋಡ್ಸ್ ಅಂತ ಏನು ನಾಲಾ ರಸ್ತೆಗಳು ಕರಿತೀವಿ, ಅದನ್ನು ವಿಶ್ವೇಶ್ವರಯ್ಯ ಕಾಲದಲ್ಲಿ 2012, 18, 20ರಲ್ಲೇ ಮೆಟಲ್ ರೋಡ್ ಮಾಡಿಸಿದ್ರು, ಟಾರ್ ರೋಡ್ ಮಾಡಿಸಿದ್ರು ಮುಖ್ಯ ನಾಲೆ ಮೇಲೆ. ಇವತ್ತು ನಾವು ಯಾವ ನಾಲಾ ರಸ್ತೆಯಲ್ಲೂ ಕೂಡ ಈ ಆಸ್ಫಾಲ್ಟ್ ರೋಡ್ ನೋಡೋದಕ್ಕಾಗೋದಿಲ್ಲ. ಇದು ಎಂಥ ದುರಂತ ಮಾನ್ಯ ಅಧ್ಯಕ್ಷರೇ. ಇದರ ಅಭಿವೃದ್ಧಿ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಹಾಗೆ ಸಣ್ಣ ನೀರಾವರಿಗೆ ಇಲಾಖೆ ಸಂಬಂಧಪಟ್ಟಂತೆ ಕೆರೆಗಳ ಜೀರ್ಣೋದ್ಧಾರಕ್ಕೆ ಮಾನ್ಯ ಮಂತ್ರಿಗಳು ಈ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹನಿ ನೀರಾವರಿ ಮತ್ತು ಇದಕ್ಕೆ ಮಾಡಿದ್ದಾರೆ, ನಾಲೆಗಳ ಆಧುನೀಕರಣ ಆಗಬೇಕು. ಮತ್ತು ಕೆರೆಗಳ ಸಮಗ್ರ ಅಭಿವೃದ್ಧಿಗೆ 500 ಕೋಟಿ ಇಟ್ಟಿದ್ದಾರೆ. ದುರಸ್ತಿ ಜೊತೆಗೆ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸೋದಕ್ಕೂ ಕೂಡ ಅದರಲ್ಲಿ ಪ್ರಪೋಸ್ ಮಾಡಿದ್ದಾರೆ. ಇದು ತುಂಬ ಸ್ವಾಗತಾರ್ಹ.
ನಾವು ಮೊದಲಿಂದ ಪ್ರಯತ್ನ ಮಾಡ್ತಾಯಿದ್ವಿ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸ್ರಿ ಅಂತ. ಅಂದರೆ ನಮ್ಮ ಇಲಾಖೆನವ್ರು ಇಲ್ಲ ನಮ್ಮ ತೂಬಿನ ಮಟ್ಟ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ಸಿಲ್ಟ್ ತೆಗಿತೀವಿ ಅಂತ. ನಾನು ಹೇಳ್ತಾ ಇದ್ದೆ, ಅಲ್ರಿ ಮಳೆಗಾಲ ಕಡಿಮೆ ಆಗಿದೆ, ತೂಬಿನ ಮಟ್ಟದಿಂದ 3 ಅಡಿ 1 ಮೀಟ್ರ್ ಕೆಳಗಡೆ ಇಳಿಸಿದ್ರೆ ಡೆಡ್ ಸ್ಟೋರೇಜ್ ಇರ್ತದೆ, ಅದು ಯಾವಾಗಲೂ ಇರ್ತದೆ. ಅದನ್ನು ರೈತ ಉಪಯೋಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಪಶು ಪಕ್ಷಿ ದನಕರುಗಳಿಗೆ ಕುಡಿಯೋ ನೀರಿಗಾರು ಆಗ್ತಾಯಿದೆ 1 ಮೀಟ್ರ್ ಡೆಡ್ ಸ್ಟೋರೇಜ್ ಇದ್ದರೆ. ಅದರಿಂದ ಅಂತರ್ಜಲ ವೃದ್ಧಿ ಆಗ್ತಾಯಿದೆ ಅಂದರೆ ಇಲ್ಲ ನಮ್ಗೆ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಇದು ಇವು ಸಣ್ಣ ನೀರಾವರಿ ಇಲಾಖೆ ಇದೊಂದು ಉತ್ತಮ ಕಾರ್ಯವನ್ನು ತಂದಿದ್ದಾರೆ. ಇದನ್ನು ಭಾರೀ ನೀರಾವರಿ ಇಲಾಖೆಯಲ್ಲೂ ಕೂಡ ಕಾರ್ಯಗತ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಮೊನ್ನೆ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡುವಾಗ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಅಭಿವೃದ್ಧಿಪಡಿಸ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇವಾಗ ಇಲ್ಲಿವರೆಗೆ ನಾವು ಗ್ರಾಮಗಳನ್ನ ನೋಡಿದ್ರೆ ಏನು ಅಭಿವೃದ್ಧಿ ಮಾಡಿದ್ದೀವಿ? ಒಂದು ಗ್ರಾಮದಲ್ಲಿ ಜನ ನೆಮ್ಮದಿಯಾಗಿ ಬದುಕಬೇಕು ಅಂದರೆ, ಆರೋಗ್ಯವಂತವಾಗಿ ಬದುಕಬೇಕು ಅಂತ ಅಂದರೆ ಮೊದಲು ಬೇಕಾದಂತೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ನಾನು ಅಧ್ಯಕ್ಷರೇ ಒಂದೇ ನಿಮಿಷ ಪ್ಲೀಸ್. ಅಮೃತ ಯೋಜನೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ, ಆದರೆ ಅಲ್ಲಿರ್ತಕ್ಕಂಥದ್ದು ಕೇಂದ್ರ ರಾಜ್ಯ ಇದೆಲ್ಲದರ ಯೋಜನೆಯಡಿಯಲ್ಲಿ ನೀವು ಕಾರ್ಯಗತಗೊಳಿಸಿದರೆ ಸ್ವಚ್ಛತೆ ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಆಗ ಮಾತ್ರ 25 ಲಕ್ಷ ಕೊಡ್ತೀವಿ ಅಂತ ಕನ್ನಡಿ ಇಟ್ಟಿದ್ದಾರೆ ಅಷ್ಟೇ. 25 ಲಕ್ಷ ಕೊಟ್ಟಿಲ್ಲ ಅನ್ನೋದನ್ನು ಮಾನ್ಯ ಅಧ್ಯಕ್ಷ ಗಮನಕ್ಕೆ ತರ್ತೇನೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಮಾನ್ಯ ಅಧ್ಯಕ್ಷರೇ. ನಾನು ಮದ್ದೂರು ಪಟ್ಟಣಕ್ಕೆ ನೀರು ತರುವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ 26 ಕೋಟಿನಲ್ಲಿ ಮದ್ದೂರು ಪಟ್ಟಣಕ್ಕೆ ನೀರು ತರುವಾಗ 59 ಹಳ್ಳಿಗಳಿಗೆ ಆ ಯೋಜನೆಯಲ್ಲಿ ತಯಾರು ಮಾಡಿ ನಾನು ನೀರು ಕೊಟ್ಟೆ. ಆವಾಗ ನನ್ನ ಕ್ಷೇತ್ರಕ್ಕೆ ಬರುವಂಥ 59 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ. ಆದರೆ ಇತ್ತೀಚಿನ ದಿನಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ಶಾಶ್ವತ ಜಲಮೂಲಗಳಿಂದ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯದ 5962 ಗ್ರಾಮ ಪಂಚಾಯತಿಗಳಲ್ಲಿ ಕೇವಲ 25% ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಇನ್ನು ಉಳಿದಂಥ 75% ಗ್ರಾಮ ಪಂಚಾಯತಿಗಳಲ್ಲಿ ಇನ್ನೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿಲ್ಲ. ಏನೋ ನಜೀರ್ ಸಾಬ್ ಅವರು ಇದಾಗಿದ್ದರು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕಾಲದಲ್ಲಿ ಏನು ತಂದಂಥ ಕೊಳವೆ ಬಾವಿ ವ್ಯವಸ್ಥೆ ಏನಿದೆ, ಈ ಕೊಳವೆ ಬಾವಿಯಿಂದ ನೀರೇ ನಾವು ಶುದ್ಧ ನೀರು ಅಂತ ಕುಡಿತಾ ಇದ್ದೀವಿ. ಯಾಕೆಂದರೆ ಇವತ್ತಿನ ದಿವಸ ಅಂತರ್ಜಲದಲ್ಲಿ ಸಿಗುವಂಥ ನೀರು ಅನೇಕ ಲವಣಾಂಶಗಳಿಂದ ಕೂಡಿದ್ದು, ಅದು ಕೂಡ ಆರೋಗ್ಯಕ್ಕೆ ಹಾನಿಕರ ಆಗಿದೆ. ಇವತ್ತಿನ ದಿವಸ ಕೊಳವೆ ಬಾವಿ ಕೂಡ ನಮಗೆ ಆರೋಗ್ಯಕರ ಆಗಿಲ್ಲ. ಅದನ್ನು ಕೂಡ ಇಂಪ್ರೂವ್ ಆಗಬೇಕು. ಮತ್ತು ತಮ್ಮಣ್ಣವ್ರು ಮುಗಿಸ್ಬೇಕು. ಇನ್ನೂ ಒಬ್ಬರಿದ್ದಾರೆ, ನಾವು ಊಟ ಲಂಚ್ ಬ್ರೇಕ್ಗಿಂತ ಮೊದಲು. 60% ಹೆಚ್ಚು ತಾಲೂಕುಗಳಲ್ಲಿ ನೀರು ವಿಷಮಯ ಆಗಿದೆ ಮಾನ್ಯ ಅಧ್ಯಕ್ಷರೇ. ಇದೇ ನನ್ನ ವರದಿಯಲ್ಲ, ರಾಷ್ಟ್ರೀಯ ವರದಿ ಪ್ರಕಾರ ಎಲ್ಲ 60% ಭಾಗಕ್ಕಿಂತ ಹೆಚ್ಚಿನ ತಾಲೂಕುಗಳಲ್ಲಿ ಈ ಕುಡಿಯುವ ನೀರು ಇಲ್ಲ ಕ್ಲೋರೈಡು, ನೈಟ್ರೇಟು, ಸಲ್ಫೈಟು, ಫ್ಲೋರೈಡು ಇದೆಲ್ಲವೂ ಸೇರಿ ಯಾವುದು ಕೂಡ ಕುಡಿಯೋದಕ್ಕೆ ಯೋಗ್ಯ ಆಗಿಲ್ಲ. ಅದಕ್ಕೋಸ್ಕರನೇ ಸಮ್ಮಿಶ್ರ ಸರ್ಕಾರ ಇದ್ದಾಗ 8/3/2019 ರಾಜ್ಯದಲ್ಲಿ 53,000 ಕೋಟಿಗಳ ವೆಚ್ಚದಲ್ಲಿ ಜಲಧಾರ ಯೋಜನೆ ಜಾರಿಗೆ ತರಲು ಮೊದಲ ಹಂತದಲ್ಲಿ ಮಂಡ್ಯ, ಕೋಲಾರ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಗೂ 4,000 ಕೋಟಿಗೆ ಮಂಜೂರಾತಿಯನ್ನು ನೀಡಲಾಯಿತು ಮಾನ್ಯ ಅಧ್ಯಕ್ಷರೇ. 50 LPCಡಿಯಿಂದ 85 LPCಡಿ ನೀರು ಕೊಡಬೇಕು, ಶುದ್ಧವಾದ ಕುಡಿಯುವ ನೀರು ಕೊಡಬೇಕು, ಹಂತವಾಗಿ ಕೊಡಬೇಕು ಅಂತೇಳಿ. ಓಕೆ. ಆದರೆ ನಮ್ಮ ಜಿಲ್ಲೆಗೆ ಕೊಟ್ಟಂಥ 1,500 ಕೋಟಿನಲ್ಲಿ 700 ಕೋಟಿನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಂಥ ಮಂಡ್ಯ, ಮಳವಳ್ಳಿ ಮತ್ತು ಮದ್ದೂರು ತಾಲೂಕು ಕೊಟ್ಟಿದ್ದನ್ನು ಬದಲಾವಣೆ ಮಾಡ್ಕೊಳ್ಳಿ ಪರವಾಗಿಲ್ಲ. KR-ಪೇಟೆ, ನಾಗಮಂಗಲ, ಪಾಂಡುಪುರ ಇದಕ್ಕೆ ಬದಲಾವಣೆ ಮಾಡ್ಕೊಂಡ್ರು. ಆದರೆ ನಮಗೆ ಕೊಟ್ಟಿದ್ದಂಥ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಈ ವರ್ಷದ ಬಡ್ಜೆಟ್ನಲ್ಲಿ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು, ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಈಗ ಮೊನ್ನೆ ಅಧ್ಯಕ್ಷರೇ ದಯಮಾಡಿ ಒಂದು 10 ನಿಮಿಷ ನನಗೆ. ಇಲ್ಲ 10 ನಿಮಿಷ ನಿಮ್ಗೆ ಮಾತಾಡೋಕೆ ಕೇಳಿದ್ದೆ, ನಮ್ಮ ಬೇಡಿಕೆ ಇಟ್ಟಿದ್ದೆ. ನಾನು ಮೊದಲೇ ನಿಮ್ಮ ಹತ್ರ ಎಲ್ಲರ ಹತ್ರ ನೋಡ್ರಿ ತಮ್ಮಣ್ಣವರೇ, ಇನ್ನೊಂದು 5 ನಿಮಿಷದಲ್ಲಿ 1 ನಿಮಿಷ. ನಾನು ನಿಮ್ಗೆಲ್ಲರಿಗೂ ಮೊದಲೇ ಮಾತಾಡೋಕ್ಕಿಂತ ಮೊದಲೇ ಎಷ್ಟು ಸಮಯ ಮಿತಿ ಹೇಳಿದ್ದೇನೆ. ಅದು ಡಬಲ್ ಆದ್ಮೇಲೂ ನೀವು ಟ್ರಿಬಲ್ ಆಗ್ತಾ ಬಂದ್ರು ನೀವು
ಜಲಜೀವನ್ ಮಿಷನ್ ಮುಗಿಸ್ಬೇಕು. ಅದಾಯ್ತು, ನೀವು ಹೇಳಿದ್ರಿ. ನೀವು ಈಗ ವಿಷಯ ಇದ್ದೇ ಇರುತ್ತೆ, ಅದು ಸಮಯ ಮಿತಿಯೊಳಗೆ ಮುಗಿಸ್ಬೇಕಲ್ಲ. ಅಲ್ಲಲ್ಲ ಒಂದು ನಿಮಿಷ, ನಾನು ಸರ್ಕಾರಕ್ಕೆ ನೀವು ಕನ್ಕ್ಲೂಡ್ ಮಾಡ್ಬೇಕು. ಕನ್ಕ್ಲೂಡ್ ಮಾಡಿ. ಜಲಜೀವನ್ ಮಿಷನ್ ಮಾಡ್ತಾ ಇದ್ದೀವಿ, ಸುಮಾರು 10,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಆಯ್ತು, ಅದನ್ನು ಹೇಳಿದ್ರಿ ಮೊದಲು. ಜಲಧಾರನೇ ಇಲ್ದೇನೆ ಜಲಜೀವನ್ ಮಿಷನ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ, ಅರ್ಥ ಏನಿದೆ? ಇವಾಗ ಎಲ್ಲ ಹಳ್ಳಿಗಳಲ್ಲೂ ಪೈಪ್ಲೈನ್ ಮೂಲಕನೇ ನೀರು ಕೊಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ್ರೆ ಮೀಟರ್ ಆಯಿತು, ಪುನಃ ಹಳೆ ಪೈಪ್ ಒಂದು ಕಿತ್ತಾಕಿ ಹೊಸ ಪೈಪ್ ಹಾಕೋದ್ರಲ್ಲಿ ಏನು ಅರ್ಥ ಇದೆ? ಇದನ್ನೇನಾದ್ರು ಗ್ರಾಮೀಣ ಜನರಿಗಾಗಿ ಮಾಡ್ತಾ ಇದ್ದೀವ? ಯಾರಾದರೂ ಕಾರ್ಖಾನೆಯಲ್ಲಿ ತಯಾರು ಮಾಡುವಂಥ ಪೈಪ್ ಪೈಪ್ ತಯಾರಿಕಾ ಕಂಪ್ನಿಗಳಿಗೆ ಅನುಕೂಲಕ್ಕೆ ಮಾಡ್ತಾ ಇದ್ದೀವ? ಇದು ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ಹಣನ ಜಲಧಾರೆಗೆ ಉಪಯೋಗಿಸಿದ್ರೆ ಶಾಶ್ವತವಾದ ನದಿ ಮೂಲಗಳಿಂದ ಉಳಿದಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಗ್ರಾಮಗಳಿಗೂ ನೀರನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಮನೆಯ ಅಧ್ಯಕ್ಷರೇ. ಮತ್ತು ಹಿಂದೆ ಸ್ವಚ್ಛ ಗ್ರಾಮ ಯೋಜನೆ ಜಾರಿಗೆ ಬಂತು SM ಕೃಷ್ಣ ಅವ್ರ ಕಾಲದಲ್ಲಿ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಸುವರ್ಣ ಗ್ರಾಮ ಯೋಜನೆ ಬಂತು, ಸಿದ್ದರಾಮಯ್ಯ ಗ್ರಾಮ ವಿಕಾಸ್ ಯೋಜನೆ ಜಾರಿಗೆ ಬಂತು. ಆದರೆ ಈ ಅವಧಿನಲ್ಲಿ 4 ವರ್ಷದಲ್ಲಿ ಯಾವ ಯೋಜನೆಯೂ ಜಾರಿಗೆ ಬರಲಿಲ್ಲ ಗ್ರಾಮಗಳ ಅಭಿವೃದ್ಧಿಗೆ. ಇನ್ನೇನು ಸ್ವಚ್ಛ ಗ್ರಾಮ ನಿರ್ಮಾಣ ಮಾಡೋದು ಆಗತ್ತೆ. ಮತ್ತು ಮನೆ ಅಧ್ಯಕ್ಷರೇ, ಮತ್ತು ಗ್ರಾಮೀಣ ರಸ್ತೆಗಳು ಇವತ್ತಿನ ದಿವಸ ಭಾಳ ದುಸ್ಥಿತಿನಲ್ಲಿದೆ. ಅದನ್ನು ಕಂಡೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸುಮಾರು ಗ್ರಾಮ ಯೋಜನೆ ಅಂತೇಳಿ 7,500 ಕೋಟಿ ವೆಚ್ಚದಲ್ಲಿ ತಯಾರು ಮಾಡೋಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ಲು ಆಗಿ ಅದು ಗೌರ್ಮೆಂಟ್ ಆರ್ಡ್ರೂ ಇಶ್ಯೂ ಆಯಿತು. ಆದರೆ ಇಲ್ಲಿವರೆಗೆ ತಯಾರು ಮಾಡಲೇ ಇಲ್ಲ, ಕ್ರಿಯಾ ಯೋಜನೆನೇ ಮಾಡಲಿಲ್ಲ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ನಾನು ಪತ್ರ ಬರೆದೆ, ಅದ್ರ ಮೇಲೆ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಕ್ರಿಯಾ ಯೋಜನೆ ತಯಾರು ಮಾಡೋದಕ್ಕೆ ಕ್ರಮ ವಹಿಸಿ ಅಂತ ಪತ್ರ ಬರೆದು ಒಂದು ಕಾಗದ ಹಾಕಿದ್ರು ಅಷ್ಟೇ. ಇಲ್ಲಿವರೆಗೆ ಏನೂ ಆಗಲಿಲ್ಲ. ಇವಾಗಿನ ಗ್ರಾಮಗಳ ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಭಾರತದ ಹೃದಯ ಹಳ್ಳಿಗಳಲ್ಲಿದೆ ಅಂತ ಹೇಳಿದಂಥವ್ರು ಮಹಾತ್ಮ ಗಾಂಧೀಜಿ. ಇವರ ಕನಸು ನನಸಾಗೋದು ಯಾವಾಗ ಎಂಬುದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಆದ್ದರಿಂದ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಲ್ಲಿ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಈ ಗ್ರಾಮಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಬೇಕು. ಇಲ್ಲಿವರೆಗೆ ₹1 ಬಿಡುಗಡೆ ಆಗಿಲ್ಲ. ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಆಗಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಇನ್ನು ಯಾವ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ. ಮತ್ತು ಗ್ರಾಮದ ಒಳಗಡೆ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ. ಎಲ್ಲರೂ ಕೇಳ್ತಾರೆ, ನಾವು SCP TSPನಲ್ಲಿ SCಗಳಿಗೆ ಮತ್ತು STಗಳಿಗೆ ನಾವು ರಸ್ತೆ ಅಭಿವೃದ್ಧಿ ಮಾಡಿದ್ದೀವಿ. ನಮ್ಮವ್ರು ಕೇಳ್ತಾರೆ, ನಾವೇನು ಪಾಪ ಮಾಡಿದ್ವಿ? ನಾವು ಇನ್ನೂ ಕೊಳಚೆನಲ್ಲೇ ನೀರಿನಲ್ಲೇ ಓಡಾಡ್ತಾ ಇದ್ವಲ್ಲ ನಮ್ಮ ರಸ್ತೆಗಳಲ್ಲಿ, ನಮಗೇನು ನಮ್ಮ ಈ ಏರಿಯಾನ ಅಭಿವೃದ್ಧಿ ಮಾಡೋದು ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ದಯಮಾಡಿ ಈ ಗ್ರಾಮಗಳ ಅಭಿವೃದ್ಧಿಗೂ ಕೂಡ ಇಂಥ ಯೋಜನೆಗಳನ್ನು ಜಾರಿಗೆ ತಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ. ಓಕೆ, ಧನ್ಯವಾದ ಮಹೇಶ್. ಅಧ್ಯಕ್ಷರೇ, ಮಹೇಶ್ ಹೇಳಿ. ತಮ್ಮಣ್ಣವ್ರು ಕುತ್ಕೋಬೇಕು. ತಮ್ಮಣ್ಣವ್ರು ಕುತ್ಕೋಬೇಕು. ಮಹೇಶ್ ಮಾತಾಡ್ತಾ ಇದ್ದಾರೆ. ತಮ್ಮ ಅವಧಿ ಮುಗೀತು. ಧನ್ಯವಾದ. ಥ್ಯಾಂಕ್ ಯು ತಮ್ಮಣ್ಣವರು. ಥ್ಯಾಂಕ್ ಯು. ಕುತ್ಕೊಳ್ಬೇಕು. ನೀವು ಇನ್ನೂ ಜಾಸ್ತಿ ಹೇಳ್ಸ್ಕೊಳ್ಬಾರ್ದು. ನನ್ನ ಹತ್ರ ನೀವು ಹಿರಿಯರಿದ್ದೀರಿ, ಇನ್ನೂ ಜಾಸ್ತಿ ನೀವು ಹೇಳ್ಸ್ಕೊಳ್ಬಾರ್ದು. ದಯವಿಟ್ಟು ಕುತ್ಕೊಳ್ಬೇಕು. ಈಗ ಮಹೇಶ್ ಶುರು ಮಾಡ್ತಾ ಇದ್ದಾರೆ. ನೋಡೋಣ ಆಮೇಲೆ ಯಾವಳರು ನೋಡೋಣ ಅವಕಾಶ ಮಾಡಿಕೊಡೋದಕ್ಕಾಗತ್ತಾ ನೋಡೋಣ. ಅವಕಾಶ ಮಾಡ್ಲಿಕ್ಕೆ ಕೊಡ್ಲಿಕ್ಕಾದ್ರೆ ಆಮೇಲೆ ಮಾತಾಡೋಣ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ಮಹೇಶ್ ಶುರು ಮಾಡಿ. ನಿಮ್ಮ ಅವಧಿ ಮುಗಿದಿದೆ. ಹೌದ್ರಿ, ಅವ್ರದ್ದು ಎಲ್ಲ ಇಲಾಖೆನೂ ಇರುತ್ತೆ, ನಿಮ್ಗೆ ಗೊತ್ತಿಲ್ಲೇನೋ. ಮೊದಲೇ ಅಟೆಂಡೆನ್ಸ್ ಕಮ್ಮಿ. ಕುಮಾರಸ್ವಾಮಿ ಅವರೇ ಮಾತಾಡಕ್ ಬಿಡಿ ಸರ್. ಓಕೆ, ಈಗ ಮಹೇಶ್ ಮಾತಾಡ್ತಾರೆ. ಎಸ್ ಸರ್. ಮಹೇಶ್ ಅವರಿಗೂ 20 ನಿಮಿಷ ಹೇಳಿದೀವಿ. 20 ನಿಮಿಷದಲ್ಲಿ ಮಾತಾಡ್ತಾರೆ. ಮುಗಿಸ್ಬಿಡ್ತೇನೆ ಮನೆ ಅಧ್ಯಕ್ಷರೇ. ಅದಕ್ಕೆ 20 ನಿಮಿಷ ಹೇಳಿದ್ದೀನಿ. ಆಯ್ತು, ತಮ್ಮಣ್ಣವ್ರು ಕುತ್ಕೊಳ್ಳಿ. ಈಗ ಮಹೇಶ್ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, 2022-23 ಸಾಲಿನ ಆಯವ್ಯಯದ ಬಗ್ಗೆ ಒಂದು ಸಾಮಾನ್ಯ ಚರ್ಚೆ ನಡೆದಿದೆ. ಆ ಚರ್ಚೆನಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ಮುಖಂಡರುಗಳು ಈ ಆಯವ್ಯಯದ ಸಾಧಕ ಬಾಧಕಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಹಾಗಾಗಿ ನಾನು ಆ ಪಾರ್ಟ್ಗೆ ನಾನು ಹೋಗಲ್ಲ. ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ಆಯವ್ಯಯದ ಮೇಲೆ ಉತ್ತರ ಕೊಡ್ತಾ ಭಾಳ ಕೂಲಾಗಿ ಎಲ್ಲಕ್ಕೂ ಪ್ರತಿಕ್ರಿಯೆ ಮಾಡಿದ್ದಾರೆ ಮತ್ತು ಸಮರ್ಥವಾಗಿ ಉತ್ತರವನ್ನು ನೀಡಿದ್ದಾರೆ.
ಈ ಎರಡು ಚರ್ಚೆಗಳ ನಂತರ ನನಗನ್ಸೋದು ಈ ಬಡ್ಜೆಟ್ಟು ತೆರಿಗೆ ರಹಿತ ಬಡ್ಜೆಟ್. ಇದು ಯಾವ ತೆರಿಗೆಯನ್ನು ಹಾಕಿಲ್ಲ. ಕರೋನಾ ಸಂಕಷ್ಟದ ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಇಡೀ ರಾಜ್ಯ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ತೆರಿಗೆಯನ್ನು ಹಾಕದೆ ಈ ವ್ಯವಸ್ಥೆಯನ್ನು ನಿರ್ವಹಿಸ್ತೀನಿ ಅನ್ನುವಂತಹ ದಿಟ್ಟ ನಿರ್ಧಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಯಾಕೆ ಅಭಿನಂದಿಸ್ತೀನಿ ಅಂತಂದರೆ, ಅವರು ತೆರಿಗೆ ಪ್ರಸ್ತಾವನೆಗಳು ಅನ್ನುವಂತಹ 409 ಆ ಪಾಯಿಂಟಲ್ಲಿ ಒಂದು ಮಾತು ಹೇಳಿದ್ದಾರೆ ಅಧ್ಯಕ್ಷರೇ. 2021-22ನೇ ಸಾಲಿನಲ್ಲಿ ರಾಜ್ಯದ ಅರ್ಥವ್ಯವಸ್ಥೆಯು ಚೇತರಿಕೆಯತ್ತ ಸಾಗಿದೆ. ಈ ಸನ್ನಿವೇಶದಲ್ಲಿ ರಾಜ್ಯದ ಜನಸಾಮಾನ್ಯರ ಮೇಲೆ ಇನ್ನಷ್ಟು ತೆರಿಗೆ ವಿಧಿಸಲು ಇಚ್ಛಿಸುವುದಿಲ್ಲ. ಆದ್ದರಿಂದ ಎಲ್ಲ ತೆರಿಗೆ ಸಂಗ್ರಹ ಇಲಾಖೆಗಳಲ್ಲಿ ಹೆಚ್ಚಿನ ದಕ್ಷತೆಯನ್ನು ತರುವ ಮೂಲಕ ಸಂಪನ್ಮೂಲಗಳ ಸಂಗ್ರಹಣಾ ಗುರಿಯನ್ನು ಸಾಧಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಇದು ತುಂಬ ಆತ್ಮವಿಶ್ವಾಸದ ಒಂದು ಮಾತು. ಈ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಧಿಸಿ ತೋರಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಅಧ್ಯಕ್ಷರೇ, ನಾನು ಬೇರೆ ಬೇರೆ ವಿಚಾರಗಳಿಗೆ ನಾನು ಹೋಗಲ್ಲ. ಒಂದು ಅಂಶವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನನಗನ್ಸುತ್ತೆ. ಅದೇನು ಅಂತಂದರೆ, ನಮ್ಮ ದೇಶದ ಪರಂಪರೆ ಸಂಸ್ಕೃತಿಯಲ್ಲಿ ಈ ಕೃತಜ್ಞತಾ ಭಾವ ಅನ್ನೋದೊಂದಿದೆ. ನಾನಿದನ್ನು ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಕರಿತೀನಿ. ಈ ದೇಶದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಒಳಗಡೆ 25% ಇರ್ತಕ್ಕಂಥ ಶೋಷಿತ ವರ್ಗಗಳು ಇದನ್ನ ನಿರೀಕ್ಷೆ ಮಾಡ್ತಾನೆ ಇವೆ. ಈ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಇದನ್ನ ನಿರೀಕ್ಷೆ ಮಾಡ್ತಾ ಇವೆ. ಆಮೇಲೆ ರೆಕಗ್ನಿಷನ್ ಅನ್ನ ನಿರೀಕ್ಷೆ ಮಾಡ್ತಾ ಇವೆ, ಅಕ್ನಾಲೆಜ್ಮೆಂಟ್ ಅನ್ನ ನಿರೀಕ್ಷೆ ಮಾಡ್ತವೆ. ಇದು ಯಾಕೆ ನಿರೀಕ್ಷೆ ಮಾಡ್ತವೆ ಅಂತಂದ್ರೆ, ಇದೊಂದು ಅಸ್ಮಿತೆಯ ಪ್ರಶ್ನೆ. ಸೊ ಈ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ 70 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಅಂತ ನಾನು ಸಾಕ್ಷಿ ಆಧಾರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಬಾಯಲ್ಲಿದ್ದಾರೆ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಲ್ಲ ಅಂತಂದ್ರೆ ನಾವು ರಾಜಕಾರಣ ಮಾಡಲಿಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವ್ರಿಗೆ ದಕ್ಕಬೇಕಾಗಿರುವಂತಹ, ಅವ್ರಿಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತ್ರ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಈ ಸದನದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಾಗ ಡಿಸೆಂಬರ್ 6, 1956 ಅವರ ಪಾರ್ಥಿವ ಶರೀರವನ್ನ ದಫನ್ ಮಾಡಲಿಕ್ಕೆ ಡೆಲ್ಲಿನಲ್ಲಿ ಜಾಗ ಸಿಕ್ಕಿಲ್ಲ. ಸಿಕ್ಲಿಲ್ಲ, ಕೊಡ್ಲಿಲ್ಲ. ಅದು ಹೇಳ್ತೀನಿ ಸರ್. ನಾನು ಐ ಡೋಂಟ್ ವಾಂಟ್ ಟು ಮೇಕ್ ಎನಿ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಹಿಯರ್. ನನ್ನ ಫೀಲಿಂಗು, ನನ್ನ ನೋವನ್ನು, ನನ್ನ ಸಮುದಾಯದ ನೋವನ್ನು ಅಷ್ಟೇ ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದರೆ ಭಾರತ ದೇಶದ ಪರಂಪರೆ ಏನು ಅಂತಂದರೆ ಕೃತಜ್ಞತಾ ಭಾವ. ಆ ಕೃತಜ್ಞತಾ ಭಾವ SC STಗಳಿಗೆ ಎಷ್ಟರ ಮಟ್ಟಿಗೆ 70 ವರ್ಷದಲ್ಲಿ ಸಿಕ್ಕಿದೆ ಅನ್ನೋದನ್ನು ಬಾಬಾ ಸಾಹೇಬರಿಗೆ ಹೇಗೆ ಗೌರವ ಕೊಟ್ಟಿದ್ದಾರೆ ಅನ್ನೋದ್ರ ಮೂಲಕ ಹೇಳ್ತಾ ಇದ್ದೀನಿ ನಾನು. ಉತ್ತರ ಪ್ರದೇಶದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಬೆಹನ್ ಮಾಯಾವತಿ ಜಿಯವರ ಆಡಳಿತದಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದೊಡ್ಡ ಪ್ರಮಾಣದ ರೆಕಗ್ನಿಷನ್ ಕೊಟ್ಟರು. ಅದನ್ನು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದೇ ಪ್ರಮಾಣದ ದೊಡ್ಡ ರೆಕಗ್ನಿಷನ್ ಅನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ, ಅವರ ಪಾರ್ಥಿವ ಶರೀರವನ್ನು ದಫನ್ ಮಾಡಲಿಕ್ಕೆ ದೆಹಲಿನಲ್ಲಿ ಜಾಗ ಕೊಡಲಿಲ್ಲ. ಕೊನೆಗೆ ಬಾಂಬೆಗೆ ತಂದಿದ್ದು. ಬಾಂಬೆನಲ್ಲಿ ದಫನ್ ಮಾಡಿದ್ದೆ ಎಲ್ಲಿ? ಸಮುದ್ರದ ದಡದಲ್ಲಿ. ಸಮುದ್ರದ ದಡದಲ್ಲಿ ದಫನ್ ಮಾಡೋಂಥ ಹೆಣಗಳು ಯಾವುದು ಅಂದರೆ ಅನಾಥ ಶವಗಳು.
ಆ ರೀತಿ ಬಾಬಾ ಸಾಹೇಬರನ್ನ ದಫನ್ ಮಾಡಿದ್ರು ಅಲ್ಲಿ. ಈಗ ಅದು ದಲಿತ ಚಳವಳಿಯ ಸಾಮರ್ಥ್ಯದಿಂದಾಗಿ ಅದು ಚೈತ್ಯ ಭೂಮಿಯಾಗಿ ಪರಿವರ್ತನೆ ಆಗಿದೆ. ನೋಡಿ, ಇಲ್ಲಿ ಒಂದು ಪಾಯಿಂಟನ್ನು ನಾನು ಈ ಸದನದಲ್ಲಿ ಹೇಳಲೇಬೇಕು, ಹೇಳ್ತಾ ಇದ್ದೀನಿ. 2016ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ತೀರ್ಕೊಂಡ್ರೋ, ನಂಬರ್ 26 ಆಲಿಪುರ್ ರೋಡ್, ನ್ಯೂ ಡೆಲ್ಲಿ, ಅದೇ ಜಾಗವನ್ನು 2 ಎಕರೆಯನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲಿ ಮಹಾಪರಿನಿರ್ವಾಣ ಸ್ಥಳ ಅಂತ ಸ್ಥಾಪನೆ ಮಾಡೋದು. ಅದಲ್ಲದೆ 5 ಕೇಂದ್ರಗಳು, 4 ಕೇಂದ್ರಗಳು: ಜನ್ಮಸ್ಥಳ ಮಾओ, ಶಿಕ್ಷಾ ಸ್ಥಳ ಲಂಡನ್, ದೀಕ್ಷಾ ಸ್ಥಾನ ನಾಗ್ಪುರ್, ಮಹಾಪರಿನಿರ್ವಾಣ ಸ್ಥಳ ದೆಹಲಿ, ಚೈತ್ಯ ಭೂಮಿ ಮುಂಬೈ. ಇದು 5 ಕೂಡ ಪಂಚತೀರ್ಥಗಳು ಅಂತ ಮಾಡಿದ್ದಾರೆ. ಇದರ ಮುಂದುವರಿದ ಭಾಗ ಈ ಬಜೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕಕ್ಕೆ ಪಾದಯಾತ್ರೆ ಅಂದ್ರೆ ಅವರ ಪಾದ ಸ್ಪರ್ಶ ಮಾಡಿರುವಂಥ 10 ಜಾಗಗಳನ್ನು ಗುರುತಿಸಿ ಅದನ್ನ ದೊಡ್ಡ ಸ್ಮಾರಕಗಳಾಗಿ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದೆ. ಹಾಗಾಗಿ ಇಡೀ ಶೋಷಿತ ಸಮುದಾಯದ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ. ಮಾನ್ಯ ಅಧ್ಯಕ್ಷ, ಈ ಸೆನ್ಸ್ ಆಫ್ ಒಂದು ನಿಮಿಷ ಸರ್. ಈಗ ಮಹೇಶ್ ಕೇಳಿ ಒಂದು ನಿಮಿಷ. ಮಾನ್ಯ ಮಹೇಶ್ನವರು ಅದು ಐತಿಹಾಸಿಕ ಹಿನ್ನೆಲೆಗೆಲ್ಲ ನಾನು ಹೋಗೋದಿಲ್ಲ. ಆದರೆ ಈ ಬಜೆಟಿಗೆ ಸೀಮಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಾಬಾ ಸಾಹೇಬರು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಹೋಗಿ ಬಂದಿದ್ದಾರೆ ಅದಕ್ಕೆಲ್ಲ ನಾವು ಪುಣ್ಯ ಸ್ಥಳ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾವು ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಲ್ಲಿ ನಮ್ಮ ವಿಶ್ವನಾಥ್ ಸಾಹೇಬ್ರು ಇಲ್ಲ ಸರ್, ಅವರು ನಮಗೆ ಭೂಮಿ ಅನ್ನಿಸ್ಕೊಟ್ರು. ಇಲ್ಲಿ ಪಡ್ಕೋಣೆ ಮತ್ತು ಡ್ರಾವಿಡ್ ಸೆಂಟರ್ ಆಫ್ ಎಕ್ಸಲೆನ್ಸ್, ಸ್ಪೋರ್ಟ್ಸ್ ಎಕ್ಸಲೆನ್ಸ್ ಹತ್ರ 8 ಎಕರೆ ಭೂಮಿಯನ್ನು ನಮಗೆ ಕೊಟ್ಟರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡಿ ಅಲ್ಲಿ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ ಮಾಡಬೇಕು ಅಂತ ತಮ್ಮ ಗಮನಕ್ಕಿತ್ತು. ತಾವು ನಮ್ಮ ಜೊತೆ ಕ್ಯಾಬಿನೆಟ್ನಲ್ಲಿದ್ರಿ. ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ ಮಾಡಬೇಕು. ಈ ನಮ್ಮ ಆಧುನಿಕ ಭಾರತ ಯಾವ ರೀತಿ ಹಾದಿಯನ್ನು ಹಾಯ್ಸ್ಕೊಂಡು ಬಂದಿದೆ ಅದ್ರ ಬಗ್ಗೆ ಅಲ್ಲಿ ಮ್ಯೂಸಿಯಂ ಇರಬೇಕು. ಸಂವಿಧಾನ ಅಸ್ತಿತ್ವಕ್ಕೆ ಹೇಗೆ ಬಂತು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಏನೇನು ನಡೀತು ಅವೆಲ್ಲನೂ ಕೂಡ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಅದ್ರ ಪಕ್ಕದಲ್ಲೇ 4 ಎಕರೆ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಮತ್ತು ಟ್ರೈಬಲ್ ಮ್ಯೂಸಿಯಮ್ಮು, ರಾಮಾಯಣ ಮ್ಯೂಸಿಯಂ ಮಾಡಬೇಕಂತ ಇತ್ತು. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಏನು ಇದು ಬಾಬಾ ಸಾಹೇಬರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಂದು ಹೋದರು, ಅದಕ್ಕೇನು ನೀವು ಅದಕ್ಕೆ ಏನೇನು ಜೀರ್ಣೋದ್ಧಾರ ಮಾಡ್ತೀರಾ ಅದಕ್ಕೆ ಮಾಡಿ, ಅದ್ರ ತೊಂದರೆ ಇಲ್ಲ. ಆದರೆ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಮಿಗೆ ಬಜೆಟ್ ಇಟ್ಟಿದ್ವಿ, ಸ್ಯಾಂಕ್ಷನ್ನು ಆಗಿತ್ತು. ಆದರೆ ಅದು ನೆಲ ಕಚ್ಚಿದೆ ಇವತ್ತು. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯನ್ನ ಗಮನಕ್ಕೆ ನಾನು ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ರಾಮಾಯಣ ಮ್ಯೂಸಿಯಂ, ಮಹರ್ಷಿ ವಾಲ್ಮೀಕಿ ಮ್ಯೂಸಿಯಂ ಆಗಬೇಕು. ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕು. ನಾನು ಅದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ. ಇದಷ್ಟೇ ಅಲ್ಲ, ಈ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಕರ್ನಾಟಕ ಸರ್ಕಾರ ಈ ಬಜೆಟಲ್ಲಿ ಎಕ್ಸ್ಟೆಂಡ್ ಮಾಡಿರೋದು ಎಲ್ಲೆಲ್ಲಿ ಅಂತಂದರೆ, ಸುಮಾರು 750 ಕೋಟಿ ರೂಗಳ ವೆಚ್ಚದಲ್ಲಿ 100 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಅದಷ್ಟೇ ಅಲ್ಲ, ಕಾಲಜ್ಞಾನಿ ಕನಕದಾಸರ ನೆನಪಿನಲ್ಲಿ 50 OBC ವಿದ್ಯಾರ್ಥಿ ನಿಲಯಗಳನ್ನು 165 ಕೋಟಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಸಮಾನತೆಯ ಹರಿಕಾರ ಶ್ರೀ ನಾರಾಯಣ ಗುರುಗಳ ಸ್ಮರಣಾರ್ಥ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಸುಸಜ್ಜಿತ ವಸತಿ ಶಾಲೆಯನ್ನು ತೆಗೆಯಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತೊಂದು ಮಹತ್ವದ ಹೆಜ್ಜೆ ರಾಜ್ಯ ಸರ್ಕಾರ ತಗೊಂಡಿರೋದೇನು ಅಂತಂದರೆ, ಮತೀಯ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು, ಜೈನರು ಇತ್ಯಾದಿ ಮತೀಯ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗಾಗಿ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ರವರ ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಅದಕ್ಕೆ CBSE ಮಾನ್ಯತೆಯನ್ನು ಕೊಟ್ಟು ಉತ್ತಮವಾದಂಥ ಶಿಕ್ಷಣವನ್ನು ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಕೊಡಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸ್ವಾಗತ ಮಾಡಬೇಕಾಗಿದೆ. ಬಹಳ ಮುಖ್ಯವಾದಂಥ ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಅದೇನು ಅಂತಂದರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಸೌಹಾರ್ದ ವಿದ್ಯಾರ್ಥಿ ನಿಲಯ ಸ್ಥಾಪನೆ. ಇದು
ಈ ಸೌಹಾರ್ದ ವಿದ್ಯಾರ್ಥಿ ನಿಲಯನ ಎಜುಕೇಷನ್ ಸೆಂಟರ್ಸ್ ಇದೆಯಲ್ಲ, ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಮತ್ತು ಕಲಬುರಗಿ, ಇಲ್ಲಿ 250 ಕೋಟಿ ಮೀಸಲಿಟ್ಟು ಇಲ್ಲಿ ಸೌಹಾರ್ದ ವಿದ್ಯಾರ್ಥಿ ನಿಲಯ ಅಂದರೆ ಒಂದು ಹಾಸ್ಟೆಲ್ ಕಾಂಪ್ಲೆಕ್ಸ್, 1,000 ವಿದ್ಯಾರ್ಥಿಗಳು, ಯಾರು ಅವರು? SC, ST, OBC, ಮೈನಾರಿಟಿ, ಗರ್ಲ್ ಚಿಲ್ಡ್ರನ್ ಮತ್ತು ಸಾಮಾನ್ಯರು ಎಲ್ಲರೂ ಇರುವಂತಹ ಒಂದು ಸೌಹಾರ್ದ ವಿದ್ಯಾರ್ಥಿ ನಿಲಯವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಇದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸೌಹಾರ್ದತೆಯನ್ನು ಜಾರಿಗೆ ತರಲಿಕ್ಕೆ, ಸೌಹಾರ್ದತೆಯ ಭಾವನೆಯನ್ನು ಜಾರಿಗೆ ತರಲಿಕ್ಕೆ ಬಹಳ ದೊಡ್ಡ ಪ್ರಮಾಣದ ಕೆಲಸವನ್ನು ಮಾಡುತ್ತೆ. ಈ ರೀತಿ ಈ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದನ್ನು ಸರ್ಕಾರ ಬಹಳ ಯಶಸ್ವಿಯಾಗಿ ಜಾರಿ ಮಾಡಿದೆ. ಈಗ ನಾನು ನೇರವಾಗಿ SCP TSP ಬಂದ್ಬಿಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ SC SP TSP ಯೋಜನೆಯನ್ನು ತಂತು. ಈಗ 10 ವರ್ಷ ಕಳೆದಿದ್ದೀವಿ. ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅದನ್ನು ವರ್ಷದಿಂದ ವರ್ಷಕ್ಕೆ ಈ ಅನುದಾನ ಜಾಸ್ತಿ ಆಗಬೇಕಾಗಿತ್ತು, ಈ ಬಜೆಟಲ್ಲಿ 40,000 ಕೋಟಿನ ನಿಗದಿಪಡಿಸಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಬಾರಿ 28,234 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇದು ಕಳೆದ ಬಾರಿಗಿಂತ 2,229 ಕೋಟಿ ಪ್ಲಸ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಇದೆಯಲ್ಲ, ಅದನ್ನು ಹೊರತುಪಡಿಸಿದ್ರೆ ಅದು 598 ಕೋಟಿ. ಇಷ್ಟು ಹಣ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ತೀರಾ ಸರ್? ಓಕೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಎಷ್ಟು ಅನುದಾನ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ, ಕನ್ಸಿಕ್ಯೂಟಿವ್ ಆಗಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯೋ ಅನ್ನೋ ಪ್ರಶ್ನೆ ಅಲ್ಲ ನಂದು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೊಂದು ಹಣವನ್ನು SC ST ಅಭಿವೃದ್ಧಿಗೆ ಕೊಟ್ಟಿದ್ದೀವಿ. ನಾನೊಂದು ಅಂದಾಜು ಮಾಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಈ ಅಂದಾಜಿನ ಪ್ರಕಾರ 10 ವರ್ಷದಲ್ಲಿ SC STಗಳ ಅಭಿವೃದ್ಧಿಗೆ SCP TSP ಇಂದ ಬಂದಿರೋಂಥ ಆವರೇಜ್ ಅಮೌಂಟನ್ನು ನಾನು ಲೆಕ್ಕ ಮಾಡಿದ್ದೀನಿ. ಪ್ರತಿ ವರ್ಷ 25,000 ಕೋಟಿ ಆವರೇಜ್ ತಗೊಂಡ್ರೆ 2,50,000 ಕೋಟಿ ಹಣ SC STಗಳ ಅಭಿವೃದ್ಧಿಗೆ ಕೊಟ್ಟಿದೆ ಸರ್ಕಾರ. ನನಗೆ ಒಂದು ಲಾಜಿಕ್ ಏನು ತಲೆ ಒಳಗಡೆ ಓಡ್ತಾ ಇದೆ ಅಂದರೆ, ಈ 2.5 ಲಕ್ಷ ಕೋಟಿ ಹಣವನ್ನು 30 ಲಕ್ಷ ಕುಟುಂಬಗಳು, SC STಗಳದ್ದು ಪಾಪ್ಯುಲೇಷನ್ ಇರೋದು 1,50,00,000. 1,50,00,000ವನ್ನು ಫ್ಯಾಮಿಲಿಯಾಗಿ ಕನ್ವರ್ಟ್ ಮಾಡಿದ್ರೆ 30 ಲಕ್ಷ ಫ್ಯಾಮಿಲಿಗಳಾಗುತ್ತೆ. 30 ಲಕ್ಷ ಫ್ಯಾಮಿಲಿಗಳಿಗೆ ಈ 2,50,000 ಕೋಟಿಯನ್ನು ಹಂಚಿಬಿಟ್ರೆ ಒಂದೊಂದು ಕುಟುಂಬಕ್ಕೆ 8,33,000 ರೂಪಾಯಿ ಬರ್ತದೆ. 8,33,000 ರೂಪಾಯಿ ಕ್ಯಾಶ್ ಆದರೂ ಇರಬೇಕು, ಅಥವಾ 8,33,000 ರೂಪಾಯಿ ವರ್ತ್ ಅಸೆಟ್ ಕ್ರಿಯೇಟ್ ಆಗಿರಬೇಕು. ಹೌದು, ಅಸೆಟ್ ಕ್ರಿಯೇಟ್ ಆಗಿದೆ. ತಮ್ಮಣ್ಣ ಸಾಹೇಬರು ಮಾತಾಡ್ತಾ ಹೇಳಿದ್ರಲ್ಲ, SC ST ಕಾಲೋನಿಗಳಿಗೆ CC ರೋಡು ಚರಂಡಿ ಆಗಿದೆ, ನಿಜ ಆಗಿದೆ. ಆದರೆ ಈ ಅಸೆಟ್ಟು ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ, ಇವರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸ ಏನಾಗಿದೆ ಅಂತ ನೋಡಿದಾಗ ನಿಮಗೊಂದು ಮಾಹಿತಿ ಕೊಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮಗೆ ಎಷ್ಟು ಸಿಕ್ಕಿದೆ, ಹಿಂದೂ ಪತ್ರಿಕೆಯಲ್ಲಿ ಒಂದು ರಿಪೋರ್ಟ್ ಆಗಿದೆ. ಅದ್ರ ಪ್ರಕಾರ ಇಲ್ಲಿವರೆಗೆ 10 ವರ್ಷದಲ್ಲಿ ನಮಗೆ ಸಿಕ್ಕಿರೋದು ಎಷ್ಟು ಕುಟುಂಬಗಳು ಎಂಪವರ್ ಆಗಿದ್ದಾರೆ ಅಂತ. ಈ ಎಂಪವರ್ಮೆಂಟ್ ಅನ್ನೋದು, ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ನಾವು 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡ್ತೀವಲ್ಲ, ಇದು ಎಷ್ಟರ ಮಟ್ಟಿಗೆ ಎಂಪವರ್ ಮಾಡ್ತದೆ ಅನ್ನೋದು ನನಗೆ ಸಂಶಯ ಇದೆ. ನಿಜವಾದ ಎಂಪವರ್ಮೆಂಟ್ ಯಾವುದಿದೆ ಅಂತಂದರೆ, ಒಂದು ಕುಟುಂಬದ ಹುಡುಗನಿಗೆ ಒಂದು ವೆಹಿಕಲ್ ಕೊಟ್ಟು ಅವನು ಸ್ವಯಂ ಉದ್ಯೋಗ ಮಾಡೋದಿದೆಯಲ್ಲ, ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ, ಅದು ಸೆಲ್ಫ್ ಎಂಪವರ್ಮೆಂಟ್ ಆಗುತ್ತೆ. ಮತ್ತು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಇದೆಯಲ್ಲ, ಅದು ಒಂದು ಕುಟುಂಬವನ್ನು ಮೇಲೆತ್ತುತ್ತೆ. ಆ ಲ್ಯಾಂಡ್ಗೆ ಇರಿಗೇಷನ್ ಕೊಡೋದಿದೆಯಲ್ಲ, ಅದು ಒಂದು ಕುಟುಂಬವನ್ನು ಮೇಲೆತ್ತುತ್ತೆ. ನೋಡಿ, ಇಲ್ಲಿವರೆಗೆ 10 ವರ್ಷದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಎಷ್ಟು ಕುಟುಂಬಗಳಿಗೆ ಈ ಲ್ಯಾಂಡ್ ಪರ್ಚೇಸ್ ಅನುಕೂಲ ಆಗಿದೆ ಅಂತಂದರೆ 8,501 ಕುಟುಂಬಗಳಿಗೆ ಭೂಮಿ ಸಿಕ್ಕಿದೆ. ಇದ್ರದ್ದು ವಿಶೇಷ ಏನು ಅಂತಂದರೆ,
4705 ಎಕರೆ ಭೂಮಿ 2019, 20, 20, 21, 21, 22ನೇ ಸಾಲಿನಲ್ಲಿ ಬಂದಿರೋದು. ಅಂದರೆ BJP ಸರ್ಕಾರ 50% 3 ವರ್ಷದಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಕೊಟ್ಟಿದೆ. ಒಟ್ಟು ಎಲ್ಲ ಸ್ಕೀಮ್ಗಳನ್ನು ಸೇರಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದೆ ನಮ್ಮದು 30 ಲಕ್ಷ ಕುಟುಂಬಗಳು. ಆದರೆ ಇದರ ಬೆನಿಫಿಟ್ ತಗೊಂಡಿರೋ ಕುಟುಂಬಗಳು ಎಷ್ಟು ಅಂದರೆ 3,38,000. SC ST ಸ್ಕೀಮ್ಗಳು ಎಲ್ಲ ಆಲ್ ಪುಟ್ ಟುಗೆದರ್ 3,38,000. ಇದರಿಂದ ಎಕನಾಮಿಕ್ ಎಂಪವರ್ಮೆಂಟ್ ಆಗುತ್ತಾ? ಇದು ಆಗಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಒಂದೆರಡು ಸಲಹೆಗಳಿದೆ ಸನ್ಮಾನ್ಯ ಅಧ್ಯಕ್ಷರೇ. ಅದೇನು ಅಂತಂದರೆ ನೋಡಿ, ಇಲ್ಲಿ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಅಶೋಕಣ್ಣ ಅವರು ಇಲ್ಲಿ ಇದ್ದಾರೆ, ಅವ್ರಿಗೆ ಗಮನಕ್ಕೆ ತರ್ತೀನಿ ನಾನು. ಈ ಲ್ಯಾಂಡ್ ಪರ್ಚೇಸ್ ಸ್ಕೀಮಲ್ಲಿ 8,501 ಕುಟುಂಬಗಳು ಭೂಸಹಿತ ಕುಟುಂಬಗಳಾಗಿದೆ, ಲ್ಯಾಂಡ್ ಹೋಲ್ಡಿಂಗ್ ಕಮ್ಯುನಿಟೀಸ್. ದುರಂತ ಅಶೋಕಣ್ಣ, ಇದೇ ಸಂದರ್ಭದಲ್ಲಿ ಈ ಭೂ ಸುಧಾರಣಾ ಕಾಯ್ದೆಯಿಂದ ಭೂಮಿ ಸಿಕ್ಕಿತ್ತಲ್ಲ ಇವ್ರಿಗೆ, ಆ ಭೂಮಿ ಈ PTCL ಆಕ್ಟ್ ವಿರುದ್ಧ ಒಂದು ಜಡ್ಜ್ಮೆಂಟ್ ಬಂತಲ್ಲ, ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದೊಂದು ಪ್ರಕರಣದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 5,000 ಎಕರೆ ಭೂಮಿಯನ್ನು ಕಳ್ಕೊಂಡಿದ್ದೀವಿ. ಲಕ್ಷಾಂತರ ಎಕರೆ ಭೂಮಿ ವ್ಯಾಜ್ಯಗಳಲ್ಲಿದೆ. ತಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಕಳಿಸಿದ್ದೀರಿ. ಆ ಸರ್ಕ್ಯುಲರ್ನ DC AC ಕೋರ್ಟ್ಗಳು ಗಣನೆಗೆ ತಗೋತಾ ಇಲ್ಲ. ಅದರಿಂದ ನಾನು ತಮಗೆ ಮನವಿ ಮಾಡ್ತೀನಿ ಮತ್ತು ಒತ್ತಾಯ ಮಾಡ್ತೀನಿ, ಈ PTCL ಆಕ್ಟ್ಗೆ ಅಮೆಂಡ್ಮೆಂಟ್ ತಗೊಬನ್ನಿ ದಯವಿಟ್ಟು. ಅಮೆಂಡ್ಮೆಂಟ್ ತಗೊಂಡು ಬಂದು ಇದರ ಕಾಲಮಿತಿ ಇದೆಯಲ್ಲ, ಆ ಕಾಲಮಿತಿನ ನಿಗದಿಪಡಿಸಬಾರ್ದು. ಬಿಕಾಸ್ ದಿಸ್ ಇಸ್ ಎ ಸೋಷಿಯಲ್ ಲೆಜಿಸ್ಲೇಷನ್. ಇದು ಇವರು ಭೂಮಿನ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗಬಾರ್ದು. ಅದಕ್ಕೆ ಒಂದು ಅಮೆಂಡ್ಮೆಂಟನ್ನು ತರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತು ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಈ ಮಹೇಶ್ ಅವರೇ, ಎಸ್ ಸರ್, ಒಂದೇ ಅದು ಇಂಪಾರ್ಟೆಂಟ್ ಇದೆ. ಈ ದಲಿತರ ಜಮೀನುಗಳು ಏನಿದೆ, ಅದು ಇಷ್ಟು ವರ್ಷ 15 ವರ್ಷ ಮಾರಬಾರ್ದು ಅನ್ನೋದು ಇದೆಲ್ಲ ಇದೆ. ಮಾರಬೇಕಾದ್ರೂ ಕೂಡ ಸರ್ಕಾರದ ಅನುಮತಿ ತಗೊಂಡು ಮಾಡಬೇಕು ಅಂತ ಇರೋಂತೆ. ಏನಾಯಿತು, ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹೋಗಿ ಸುಪ್ರೀಂ ಕೋರ್ಟು ಇದಕ್ಕೆ ಕಾಲ ಮಿತಿ ಮಾಡಿ ಅದಾದಮೇಲೆ ಅಪೀಲ್ ಹೋಗಂಗಿಲ್ಲ, ಎಲ್ಲೂ ಕೇಸ್ ಹೋಗಂಗಿಲ್ಲ ಅನ್ನೋದು ಆಯಿತು. ಅದರಲ್ಲಿ ಏನು ಕಾಲಮಿತಿನ ಅವ್ರು ಮೆನ್ಷನ್ ಮಾಡಲಿಲ್ಲ. ಜಸ್ಟು ಇದು ಭಾಳ ದಿನದ್ದು, ಭಾಳ ವರ್ಷಗಳದ್ದು, ಅದರಿಂದ ಅನುಮತಿ ಅನ್ನೋದು ಮಾಡಿದ್ರು. ಮೊನ್ನೆ ಹೈಕೋರ್ಟಲ್ಲಿ ಒಂದು ಕೇಸಲ್ಲಿ ಅದು ಲ್ಯಾಂಡ್ ಕನ್ವರ್ಷನ್ ಔಟಿದೆ. ಅದೇ ಒಂದು ಸರಿ ಕನ್ವರ್ಟ್ ಆದಮೇಲೆ ಅದು ರೈಟ್ಸ್ ಇರಲ್ಲ ಅವ್ರಿಗೆ, ದಲಿತರಿಗೆ ಅಂಥೇಳಿ ಇದಕ್ಕೆ PTCL ಕಾಯ್ದೆ ಅಡಿಯಲ್ಲಿ ಬರಲ್ಲ ಅಂತ ಈ ಥರ ಬಂತು. ಮತ್ತೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಅದು ಡಬಲ್ ಬೆಂಚು, ಇದೊಂದು ಸಿಂಗಲ್ ಬೆಂಚು, ಡಿಫ್ರೆಂಟ್ ಬೇರೆ ಕೇಸು. ಅದರಲ್ಲೇನಾಗಿದೆ, ಇಲ್ಲ ಸರ್ಕಾರ ಕಾನೂನು ಏನು ಮಾಡಿದೆ ಅದು ಸರಿ ಇದೆ, ದಲಿತರ ಜಮೀನನ್ನು ರಕ್ಷಣೆ ಮಾಡಬೇಕು, ಆ ದೃಷ್ಟಿಯಿಂದ ಯಾವುದೇ ಜಮೀನು ಈ ಥರ ಪೂರ್ವಾನುಮತಿ ಇಲ್ಲದೆ ಅದನ್ನು ಕೊಡಬಾರ್ದು ಅಂತ ಆಗಿದೆ. ಆದ್ದರಿಂದ ನಾನು ಮೊನ್ನೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಮೊದಲೇನಿತ್ತೋ ನಮ್ಮ PTCL ಆ್ಯಕ್ಟು ಹಿಂದೆಯಿಂದ ಏನಿದೆಯೋ ಅದನ್ನೇ ಮಾಡಬೇಕು, ಅದೇ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಡಿಫ್ರೆಂಟ್ ಆರ್ಡ್ರ್ಗಳು ಬಂದಿದೆ. ಸೊ ಈ ಡಿಫ್ರೆಂಟ್ ಆರ್ಡ್ರ್ ಬಂದಿದ್ದರಿಂದ ಒಬ್ಬೊಬ್ಬ DC ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರಿಗೆ ಮಾಡಬೇಕು, ಆ ಕೇಸನ್ನು ಮಾಡಬೇಕು ಅಂದರೆ ಈ ಕಾನೂನು ಹಾಕ್ಬಿಟ್ಟು ಈ ಸುಪ್ರೀಂ ಕೋರ್ಟ್ ಆದೇಶ ಹಾಕಿ ಅದು ಪರ್ಮಿಷನ್ ಕೊಡೋದು. ಮಾಡಬಾರ್ದು ಅಂತ ಇದ್ದರೆ ಬೇರೆ ಇನ್ನೊಂದು ಆದೇಶ ಹಾಕ್ಬಿಟ್ಟು ಸರ್ಕಾರದ ಅದು ಕೊಡೋದು. ಅದಕ್ಕೆ ಮಾನ್ಯ ನಮ್ಮ ಶಾಸಕರು ಹೇಳ್ತೀನಿ, ಈಗ ನಾವು ಸರ್ಕಾರ ಸುತ್ತೋಲೆ ಹೊರಡಿಸಿದ್ರಿ. ಹಳೆ ಏನು ಕಾಯ್ದೆ ಇದೆ ಆ ಕಾಯ್ದೆಯ ಕಾನೂನು ಏನಿದೆ ಅದೇ ಪ್ರಕಾರ ಆಗಬೇಕು. ಯಾರಾದರೂ DCಗಳು ನಾವು ಲೆಟ್ರ್ ಕೊಟ್ಟ ಮೇಲೆ ಆ ಥರ ಯಾವುದಾದ್ರೂ DC ಮಾಡಿರೋ ಅಂಥದ್ದು ಏನಾದರೂ ಇದ್ದರೆ ಕೊಟ್ಟರೆ ನಾವು ಖಂಡಿತವಾಗಿ ಆ DC ಮೇಲೆ ಆಕ್ಷನ್ ಮಾಡ್ತೀವಿ. ಅಶೋಕಣ್ಣ, ಇಲ್ಲಿ ಪ್ರಶ್ನೆ ಬಂದಿರೋದು, ಈಗ ಮಹೇಶ್ ಅವರು ಮುಕ್ತಾಯ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಈಗ ಮಾತಾಡ್ಬೇಡ್ರಿ, ಚರ್ಚೆ ನಿಮಗೆ ಕೊಟ್ಟಾಗ ಇಲ್ಲ ಕುಮಾರಸ್ವಾಮಿ ಕೊಡೋದಿಲ್ಲ. ಮಹೇಶ್ ಮಾತಾಡ್ತಾರೆ, ನಿಮ್ಗೆ ಆಮೇಲೆ ನೀವು ಮಾತಾಡುವಾಗ ಮಾತಾಡಿ ಕೂತ್ಕೊಳ್ಳಿ. ಆಗೋದಿಲ್ರಿ, ಈಗ ಅವ್ರು ಮಾತಾಡ್ತಾರೆ, ಕೇಳಿ ಅವ್ರು ಮುಗಿಸ್ಬೇಕು, ಕನ್ಕ್ಲೂಡ್ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ, ಐ ನೋ ಯುವರ್ ಫೀಲಿಂಗ್, ನಾನು ಹೇಳ್ಬಿಡ್ತೀನಿ. ಅಶೋಕಣ್ಣ, ದಯವಿಟ್ಟು ಈ ಸರ್ಕ್ಯುಲರ್ ವರ್ಕ್ ಆಗಲ್ಲ, ತೆಗಿರಿ. ನೀವು 51C ಅಮೆಂಡ್ಮೆಂಟ್ ತಗೊಬಂದ್ಬಿಡಿ. ನೀವು ಬಸವಲಿಂಗಪ್ಪನವ್ರು ಹೇಗೆ ದಲಿತರ ಮೆಮೊರಿನಲ್ಲಿ ಉಳಿದಿದ್ದಾರೆ ಈ PTCL ಆಕ್ಟ್ ತಂದು, ಅಷ್ಟೇ ಮೆಮೊರಿನಲ್ಲಿ ನೀವು ಉಳಿತೀರಿ. ದಯಮಾಡಿ ಇದು ಅಮೆಂಡ್ಮೆಂಟ್ ತನ್ನಿ. ಇದನ್ನು ಮಾಡದೆ ಬೇರೆ ದಾರಿನೇ ಇಲ್ಲ. ದಯಮಾಡಿ ಇದನ್ನು ಮಾಡಬೇಕು. ಮತ್ತು
ಅಧ್ಯಕ್ಷರೇ, ಮತ್ತೊಂದು ವಿಶೇಷ ನಿಮ್ಗೆ ಹೇಳ್ತೀನಿ. ನಾನು ಹೇಳಿದ್ನಲ್ಲ 2.5 ಲಕ್ಷ ಕೋಟಿ ರೂಪಾಯಿ 10 ವರ್ಷದಲ್ಲಿ ಬಂದಿರೋದು. ಈ 10 ವರ್ಷದಲ್ಲಿ ಈ ಡೀಮ್ಡ್ ಎಕ್ಸ್ಪೆಂಡಿಚರ್ ಅನ್ನೋ ಹೆಸರಲ್ಲಿ ಲೋಕೋಪಯೋಗಿ ಇಲಾಖೆ, ಭಾರಿ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ ಈ ಇಲಾಖೆಗಳಲ್ಲಿ ಈ ಡೀಮ್ಡ್ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅಂತಂದ್ರೆ 19, 20, 20, 21, 21, 22ರಲ್ಲಿ 5,570 ಕೋಟಿ ಈ ಡೀಮ್ಡ್ ಎಕ್ಸ್ಪೆಂಡಿಚರ್ ಆಗಿದೆ. ಇದರಲ್ಲಿ ₹1 SC/ST ಗಳಿಗೆ ತಲುಪಲ್ಲ. ನಾನು 10 ವರ್ಷ ಎಷ್ಟಾಗಿರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ 20,000 ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಖರ್ಚು ಮಾಡಿರೋದು. ಇದು ಯಾವುದು SC/ST ಗಳನ್ನ ಇಕನಾಮಿಕ್ ಆಗು ಎಂಪವರ್ ಮಾಡಲ್ಲ, ಎಜುಕೇಶನಲ್ಲೂ ಎಂಪವರ್ ಮಾಡಲ್ಲ. ಅದಕ್ಕೆ ನನ್ನ ಒತ್ತಾಯ ಏನು ಅಂದರೆ, ಮೊದಲು ಮನವಿ ಮಾಡ್ತಾ ಇದ್ದೀನಿ, ಆಮೇಲೆ ಒತ್ತಾಯ ಮಾಡ್ತಾ ಇದ್ದೀನಿ, ದಯಮಾಡಿ ಈ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳುವಂತಹ 7D ಇದೆಯಲ್ಲ, SCP TSP ಆ್ಯಕ್ಟಲ್ಲಿ 7D ಇದೆಯಲ್ಲ, ಅದನ್ನು ತೆಗಿಬೇಕು. ದಯಮಾಡಿ ಇದನ್ನು ತೆಗೀರಿ. PTCL ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ತಗೊಬನ್ನಿ, ಡೀಮ್ಡ್ ಎಕ್ಸ್ಪೆಂಡಿಚರ್ನ ತೆಗೀರಿ. ಅಲ್ಲಿ ಉಣಿತಕ್ಕಂಥ 5,000 ಕೋಟಿ ಹಣ ಇದೆಯಲ್ಲ, ಅದನ್ನು SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳಿಗೆ ಕೊಡಿ. SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳಿಗೆ ಕೊಡ್ತಾ ಇರೋದು ಎಷ್ಟು ದುಡ್ಡು? ಈಗ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ E-ಕ್ಯೂಬ್ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಅಂಡ್ ಎಂಪವರ್ಮೆಂಟ್. ಈ ಎಂಪವರ್ಮೆಂಟ್ ನಿಜವಾಗ್ಲೂ ಎಕನಾಮಿಕ್ ಎಂಪವರ್ಮೆಂಟ್ ಮಾಡಬೇಕು ಅಂತಂದ್ರೆ ಈ SC ಮತ್ತು ST ಕಾರ್ಪೊರೇಷನ್ಗಳು ಏನು 6 ಇದೆ, ಈ ಕಾರ್ಪೊರೇಷನ್ಗಳಿಗೆ ಒಟ್ಟು ಬಜೆಟ್ ಅಲ್ಲಿ 20% ಹಣವನ್ನ ಕೊಡಿ. ಅಲ್ಲಿಗೆ 20% ಹಣ ಅಂತಂದ್ರೆ 4ರಿಂದ 5,000 ಕೋಟಿ ಆಗ್ತದೆ, ಅಷ್ಟು ದುಡ್ಡು ಕೊಡಿ. ಈಗ ಕೊಟ್ಬಿಟ್ಟು 100 ಕೋಟಿ 120 ಕೋಟಿ ಕೊಟ್ಟರೆ ಇದರಿಂದ ಉಪಯೋಗ ಆಗಲ್ಲ. ಇದನ್ನ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೂ ಎಜುಕೇಷನ್ಗೆ ಸಂಬಂಧಪಟ್ಟಂತ ಒಂದು ವಿಷಯ ದಯಮಾಡಿ ಇಂಪಾರ್ಟೆಂಟು. ಸರ್ಕಾರ ತೀರ್ಮಾನ ತಗೊಂಡ್ರೆ ಒಳ್ಳೆ ಹೆಸರು ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಈ SC/ST OBC ಮಕ್ಕಳಲ್ಲಿ ಎಂಥ ತಾರತಮ್ಯ ತಂದಿಟ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ OBC ಮತ್ತು ಮೈನಾರಿಟೀಸ್ ಮಕ್ಕಳಿಗೆ ಇನ್ಕಮ್ ಲಿಮಿಟ್ ಎಷ್ಟಿದೆ ಅಂದ್ರೆ 8 ಲಕ್ಷ. SC/ST ಗಳಿಗೆ ಇನ್ಕಮ್ ಲಿಮಿಟ್ ಎಷ್ಟಿದೆ ಅಂದ್ರೆ 2.5 ಲಕ್ಷ. ಅಂದ್ರೆ SC/ST ಗಳು OBC ಗಳಿಗಿಂತ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತನಾ? ಏನಿದು ತಾರತಮ್ಯ? ದಯಮಾಡಿ SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ, ಹಾಸ್ಟೆಲ್ ಫೆಸಿಲಿಟೀಸ್ ತಗೊಳ್ಳಿಕ್ಕೆ, ಎಂಪ್ಲಾಯ್ಮೆಂಟ್ಗೆ ಹೋಗ್ಲಿಕ್ಕೆ ಬೇಕಾದಂಥ ಇನ್ಕಮ್ ಸೀಲಿಂಗ್ ಇದೆಯಲ್ಲ, ಇದನ್ನು ದಯಮಾಡಿ 10 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಆಮೇಲೆ ನೋಡಿ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಲ್ಲಿ ಮಾಸಿಕ 150 1,500 ರೂಪಾಯಿ ಕೊಡ್ತಾರೆ. ಇದು ಏನಂತ ಕರಿತೀವಿ ಅಂದರೆ ಎಕ್ಸ್ಟ್ರಾ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಚಾರ್ಜಸ್ ಅಂತ ಕರಿತೀವಿ, EBL ಚಾರ್ಜಸ್ ಅಂತ. ಹಿಂದುಳಿದ ವರ್ಗಗಳ ಮಕ್ಕಳಿಗೆ EBL ಚಾರ್ಜು 1,500 ರೂಪಾಯಿ, SC/ST ಮಕ್ಕಳಿಗೆ EBL ಚಾರ್ಜು 550 ರೂಪಾಯಿ ಒಂದು ತಿಂಗಳಿಗೆ. 550 ರೂಪಾಯಿನಲ್ಲಿ ಹೆಂಗೆ ಅವನು ವಿದ್ಯಾಭ್ಯಾಸ ಮಾಡಕ್ಕೆ ಸಾಧ್ಯ? ಮೈಸೂರು, ಬೆಂಗಳೂರು ಅಂತ ನಗರಗಳಲ್ಲಿ. ಇದನ್ನ ದಯಮಾಡಿ ಜಾಸ್ತಿ ಮಾಡಬೇಕು. ಆಮೇಲೆ ಅಲ್ಪಸಂಖ್ಯಾತರ ಮಕ್ಕಳಿಗೆ, ಮುಸಲ್ಮಾನರು, ಕ್ರೈಸ್ತರ ಮಕ್ಕಳಿಗೆ, ಈ PhD ಮಾಡೋ ಹುಡುಗರಿಗೆ ಇಲಾಖಾ ವತಿಯಿಂದನೇ 25,000 ರೂಪಾಯಿ ಕೊಡ್ತಾ ಇದ್ದಾರೆ. ಜೊತೆಗೆ ವಾರ್ಷಿಕ ನಿರ್ವಹಣಾ ವೆಚ್ಚ ಅಂತ 10,000 ರೂಪಾಯಿ ಕೊಡ್ತಾ ಇದ್ದಾರೆ. MPhil ಮಾಡೋರಿಗೆ 25,000 ಕೊಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಇಲಾಖೆಯಿಂದ 10,000 ರೂಪಾಯಿ ಫೆಲೋಶಿಪ್ ಕೊಡ್ತಾರೆ. ಅನ್ಫಾರ್ಚುನೇಟ್ಲಿ ಶೆಡ್ಯೂಲ್ ಕಾಸ್ಟ್ ಮಕ್ಕಳಿಗೆ ಈ ಬೆನಿಫಿಟ್ ಇಲ್ಲ. ಯೂನಿವರ್ಸಿಟಿಗಳು ಕೊಡ್ತಾ ಇದೆ. ಈ ಯೂನಿವರ್ಸಿಟಿಗಳು ಹೇಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅವರು ತಲೆಗೆ ಏನೇನು ಓಡುತ್ತೋ ಅದನ್ನ ಕೊಡ್ತಾ ಇದ್ದಾರೆ. ನೋಡಿ, ಉದಾಹರಣೆಗೆ ನನ್ನ ಹತ್ರ ಮಾಹಿತಿ ಇದೆ ಸನ್ಮಾನ್ಯ ಅಧ್ಯಕ್ಷರೇ, ಈ ಯೂನಿವರ್ಸಿಟಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಕೆಲವು ಕಡೆ 20,000 ಇದೆ. ನೋಡಿ, ಮೈಸೂರು ಯೂನಿವರ್ಸಿಟಿನಲ್ಲಿ 23,200, ಬೆಂಗಳೂರು ಯೂನಿವರ್ಸಿಟಿನಲ್ಲಿ 20,000, ಮಂಗಳೂರು ಯೂನಿವರ್ಸಿಟಿನಲ್ಲಿ 15,000, ಧಾರವಾಡ ಯೂನಿವರ್ಸಿಟಿನಲ್ಲಿ 6,000, ಕುವೆಂಪು ಯೂನಿವರ್ಸಿಟಿನಲ್ಲಿ 12,000 ಇತ್ಯಾದಿ ಇದೆ. ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ 8,000. ಇದ್ರ ಜೊತೆಗೆ ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈ ಥರ ಫೆಲೋಶಿಪ್ ಇಲ್ಲ. ಮಾಸಿಕ 2,400 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಈ ಸ್ಕಾಲರ್ಶಿಪ್ ಇವ್ರಿಗೆ ಸಾಕಾಗಲ್ಲ. ಇದ್ರ ಮೇಲೆ 500 ರೂಪಾಯಿ 1,000 ರೂಪಾಯಿ ಮೆಸ್ ಬಿಲ್ ಬರ್ತದೆ, ಅದನ್ನ ಇವ್ರು ಕಟ್ಟಬೇಕಾಗ್ತದೆ. ಆದ್ರಿಂದ ಇದನ್ನು ಕೂಡ ಜಾಸ್ತಿ ಮಾಡಬೇಕು. ಇದೆಲ್ಲದರ ಜೊತೆಗೆ
ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ಕ್ಲೂಡ್ ಮಾಡ್ಬೇಕು. ಇನ್ನೊಂದು 2 ಪಾಯಿಂಟ್ ಇದೆ, 2 ಪಾಯಿಂಟ್ ಪ್ಲೀಸ್. ಅಲ್ಲ 2 ಪಾಯಿಂಟು 3 ನಿಮಿಷದಲ್ಲಿ ಮುಗಿಸ್ಬಿಡಿ. ಮುಗಿಸ್ತೀನಿ. 2 ಪಾಯಿಂಟ್ ಇದೆ ಅಂತ ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಸೂಕ್ಷ್ಮವಾಗಿ ಆದ್ಯತಾ ವಲಯಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಇನ್ಸೆಂಟ್ ಇರ್ಬೋದು, ಅದು ಭತ್ತೆ ಇರ್ಬೋದು. ಹೇಗೆ ಕೊಟ್ಟಿದ್ದಾರೆ ಅಂದರೆ ಪೌರ ಕಾರ್ಮಿಕರಿಂದ ಹಿಡಿದು ಅರ್ಚಕರವರೆಗೆ ಇನ್ಸೆಂಟಿವ್ ಕೊಟ್ಟಿದ್ದಾರೆ, ರೈತರಿಗೆ ಇನ್ಸೆಂಟಿವ್ ಕೊಟ್ಟಿದ್ದಾರೆ, ಪೆನ್ಷನ್ ಜಾಸ್ತಿ ಮಾಡಿದ್ದಾರೆ. ಇದರ ಒಟ್ಟಾರೆ ವಾಲ್ಯೂಮ್ ಎಷ್ಟಿದೆ ಅಂದರೆ ಸನ್ಮಾನ್ಯ ಅಧ್ಯಕ್ಷರೇ 1,20,00,000 ಜನರಿಗೆ ತಲುಪುತ್ತಿದ್ದು. ಇದು ಕಮಿಟೆಡ್ ಎಕ್ಸ್ಪೆಂಡಿಚರ್, ಇದು ಅವರ ಅಕೌಂಟ್ಗೆ ಹೋಗುತ್ತೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಂದಿರತಕ್ಕಂಥ DBT ಕಾನ್ಸೆಪ್ಟ್ ಇದೆಯಲ್ಲ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದ್ರ ಮೂಲಕ ₹1 ಲಂಚ ಇಲ್ಲದೆ, ₹1 ಮಧ್ಯವರ್ತಿಗಿಲ್ಲದೆ ನೇರ ಅವ್ರ ಖಾತೆಗೆ ಹೋಗ್ತದೆ. ಇದನ್ನ ಮಾಡುವಾಗ 2 ಕೈ ಬಿಟ್ಬಿಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್ 2 ಕೈ ಬಿಟ್ಬಿಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನ ಸೇರಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದೇನು ಅಂತಂದ್ರೆ, ಈ ಪೌರ ಕಾರ್ಮಿಕರಲ್ಲಿ ಲೋಡರ್ಸ್ ಇರ್ತಾರೆ, UGD ವರ್ಕರ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ, ಇವರನ್ನೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಇವರನ್ನು ಸೇರಿಸ್ಕೊಂಡು ಇದನ್ನ ಮಾಡಬೇಕು. ಮತ್ತೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ನಾನು ರಾಜೀವ್ ಮೊನ್ನೆ ಪೌರ ಕಾರ್ಮಿಕರು ನಮ್ಮನ್ನ ಕರೆದು ಒಂದು ಸಣ್ಣ ಸನ್ಮಾನ ಮಾಡಿದ್ರು. ಜಸ್ಟ್ ಒಂದು ಮಾತಾಡೋದಕ್ಕೆ ಸನ್ಮಾನ ಮಾಡಿದ್ರು. ಅದು ನಮ್ಮ ದೇಶದ ಕೃತಜ್ಞತಾ ಭಾವ. ಸನ್ಮಾನ ಮಾಡುವಾಗ ಅವ್ರು ಹೇಳಿದ್ರು, BBMPನಲ್ಲಿ ಪರ್ಮನೆಂಟ್ ಎಂಪ್ಲಾಯ್ಸ್ ಇರೋದು 1,500 ಜನ, ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರೋರು 19,000 ಜನ. ಈ 19,000 ಜನರನ್ನ ಔಟ್ಸೋರ್ಸಲ್ಲಿ ₹14,000 ₹12,000 ಕೊಟ್ಟು ಕೆಲಸ ಮಾಡಿಸ್ಕೋತೀವಲ್ಲ, ನ್ಯಾಯನ ಇದು? ಇವರನ್ನ ಪರ್ಮನೆಂಟ್ ಮಾಡಿ, ಪರ್ಮನೆಂಟ್ ಮಾಡೋವರೆಗೂ ಇವ್ರಿಗೆ ಕೊಡ್ತಕ್ಕಂಥ ಹಣ ಇದೆಯಲ್ಲ, ಭತ್ತೆ ಇದೆಯಲ್ಲ, ತಿಂಗಳ ಭತ್ತೆ, ಅದು ನೇರವಾಗಿ ಅವ್ರ ಕೈಗೆ ತಲುಪಬೇಕು. ಮಧ್ಯವರ್ತಿಗಳು ಯಾರ ಕೈಗೂ ತಲುಪಬಾರ್ದು. ಜನರ ಆಕ್ರೋಶ ಏನು ಅಂದರೆ, ಮಧ್ಯವರ್ತಿಗಳು 2-3 ಸಾವಿರ ರೂಪಾಯಿನ ಹೊಡ್ಕೊಂಡ್ಬಿಡ್ತಾರೆ ಅನ್ನೋವಂಥದ್ದು ಇದೆ. ದಯಮಾಡಿ ಇದನ್ನ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತೆ ಈ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋರು ಸನ್ಮಾನ್ಯ ಅಧ್ಯಕ್ಷರೇ, ನಿಮಗೂ ಮನವಿ ಮಾಡಿರ್ತಾರೆ, ನಮ್ಮೆಲ್ರಿಗೂ ಮನವಿ ಮಾಡಿದ್ದಾರೆ. ನಮ್ಮ ಸುತ್ತ ನಾವೆಲ್ಲ ಕೂತಿರ್ತೀವಿ, ನಿಂತ್ಕೊಂಡಿರ್ತಾರೆ ಪೊಲೀಸವರು. ಅವ್ರು 60 ವರ್ಷಕ್ಕೆ ಅವ್ರಿಗೆ ಬರಬಾರ್ದಿದ್ದ ಕಾಯಿಲೆ ಎಲ್ಲ ಬಂದ್ಬಿಡ್ತದೆ. ಇವ್ರದ್ದು ಒತ್ತಾಯ ಏನು ಅಂತಂದ್ರೆ, ನೋಡಿ ಈ PC-ಗಳಿಗೆ ತಿಂಗಳ ರಿಸ್ಕ್ ಅಲೋಯನ್ಸ್ ಅಂತ ₹3,000 ಕೊಡ್ತಾರೆ. ಅದೇ ASI-ಗಳಿಗೆ SC-ಗಳಿಗೆ ₹2,000 ಕೊಡ್ತಾರೆ. ಅವರು ನಿಂತಿರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ PC ಮತ್ತು SC-ಗಳಿಗೆ ವಾರದ ಭತ್ತೆ ₹400 ಕೊಡ್ತಾರೆ. ಆದರೆ ರಾಜ್ಯ ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ₹200 ಕೊಡ್ತಾರೆ. 400 ಕೊಡಿಸಿ ಸರ್ ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನ ಕಾಯ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ಸು ಇದನ್ನ ಕೇಳ್ತಾ ಇದ್ದಾರೆ. ಈ ರೀತಿ ಒಂದಷ್ಟು ಡಿಸ್ಕ್ರಿಪೆನ್ಸಿಸ್ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಈ ಡಿಸ್ಕ್ರಿಪೆನ್ಸಿಸ್ನ ಸರಿ ಮಾಡಿಬಿಟ್ರೆ ಅತ್ಯಂತ ಕೆಳವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ವಿಶ್ವಾಸ ಬರುತ್ತೆ, ಭರವಸೆ ಬರ್ತದೆ, ಸರ್ಕಾರದ ಜೊತೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ವಿಶೇಷವಾಗಿ 25% ಪಾಪ್ಯುಲೇಷನ್ ಇರ್ತಕ್ಕಂಥ SC ST-ಗಳ ಎಜುಕೇಷನ್ ಎಂಪವರ್ಮೆಂಟ್ಗೆ ಅವ್ರಿಗೆ ಸ್ಕಾಲರ್ಶಿಪ್ಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು, ಅವ್ರಿಗೆ ಫೀ ಕನ್ಸೆಷನ್ಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು, ಅವ್ರಿಗೆ PhD ಮಾಡಲಿಕ್ಕೆ MPhil ಮಾಡಲಿಕ್ಕೆ ಫೆಲೋಶಿಪ್ಪಲ್ಲಿ ರಿಸ್ಟ್ರಿಕ್ಟ್ ಮಾಡಬಾರ್ದು. ಇದ್ರ ಜೊತೆಗೆ ಮತ್ತೊಂದು ಸತಿ ನಾನು ದಾಖಲೆಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ, PTCL ಆಕ್ಟ್ಗೆ ದಯಮಾಡಿ ಅಮೆಂಡ್ಮೆಂಟ್ ತಗೊಬನ್ನಿ. ಈ 70ನ ತೆಗೀರಿ. ಬಜೆಟ್ ಅಲ್ಲಿ 20% ಹಣವನ್ನ ಕಾರ್ಪೊರೇಷನ್ಗೆ ತೆಗೆದಿಡಿ. ನೋಡ್ತಾ ಇರಿ, ಇನ್ನು 5 ವರ್ಷದಲ್ಲಿ SC ST-ಗಳು ಸೆಲ್ಫ್ ಎಂಪವರ್ಮೆಂಟ್ ಆಗ್ತಾರೆ. ಇವ್ರನ್ನ ಎಕನಾಮಿಕಲಿ ಸೈಕಲಾಜಿಕಲಿ ನೀವು ಎಂಪವರ್ ಮಾಡದೇ ಇದ್ರೆ ಬೀದಿಲಿ ನಿಂತಿರ್ತಾರೆ ಯಾವಾಗ್ಲೂ. ದಯಮಾಡಿ ಅದನ್ನ ಸರ್ಕಾರ ಗಮನಿಸಬೇಕು, ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಈ ಬಜೆಟ್ ಅಲ್ಲೇ ಅಷ್ಟು ಪರಿವರ್ತನೆಯನ್ನ ಮಾಡಿದ್ರೆ we will be happy. 25% of the scheduled caste and scheduled tribe will be happy and we will be with you. ಥ್ಯಾಂಕ್ ಯು. ಸರ್. ಓಕೆ, ಧನ್ಯವಾದ ಮಹೇಶ್. ಈಗ ಮಧ್ಯಾಹ್ನ ಮೇಲೆ ಅರವಿಂದ್ ಬೆಲ್ಲ ತಮ್ಮಿಂದ ಶುರುವಾಗುತ್ತೆ. 3 ಗಂಟೆಗೆ ಸೇರುವಂತೆ ಸದನವನ್ನು ಮುಂದೂಡುತ್ತಿದ್ದೇನೆ.
ಉತ್ತರ ಕೊಟ್ರೆ ಈಗ ಇಷ್ಟೇ ವಿಷಯ ಇರೋದು ನಿಮಗೂ ಗೊತ್ತಿದೆಯಲ್ಲ. ಹೇಳಿ. ನಾವು ವಿರೋಧ ಪಕ್ಷದ ನಾಯಕರಾದಿಯಾಗಿ ಎಲ್ಲರನ್ನು ಕರೆದು ಬುಧವಾರ ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಲ್ಲಿವರೆಗೆ ಅವಕಾಶ ಕೊಡಿ. ಓಕೆ, ಆಯ್ತಲ್ಲ. CM ಅವರು ನಾನು ಮಾತಾಡಿದ್ದೀವಿ. ಬುಧವಾರ ವಿಲ್ ಹ್ಯಾವ್ ಎ ಮೀಟಿಂಗ್ ವಿತ್ CM. ಅವ್ರು ಹೇಳಿದ್ದಾರೆ ಮೇಲ್ಬಿಡಿ ಅಂತೇಳಿ ಮೀಟಿಂಗ್ ಮಾಡೋಣ ಸರ್, ಆಮೇಲೆ ಫೈನಲ್. ಓಕೆ ಆಯ್ತು. ಈಗ ನೋಡ್ರಿ, ಮತ್ತೆ ಸರ್ಕಾರ ಇಷ್ಟು ಸಕಾರಾತ್ಮಕವಾಗಿದೆ ನಿಮ್ಮ ಜೊತೆಗೆ ಸರ್ಕಾರ ಇಷ್ಟು ಸಕಾರಾತ್ಮಕವಾಗಿದೆ ಅಂತ. ಓಕೆ, ಅನಿಲ್ ಚಿಕ್ಕಮಾದು ಪ್ರಶ್ನೋತ್ತರ. ಅನಿಲ್ ಚಿಕ್ಕಮಾದು, HD ಕೋಟೆ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 3585ನೇ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಲು ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಮ್ಮ ಒಂದು ಕ್ಷೇತ್ರದಲ್ಲಿ ಇವತ್ತೇನು ಒಂದು ಕ್ಷೇತ್ರವಾರು ಮಾನ್ಯ ಸಚಿವರು ಗುರಿಯನ್ನು ನಿಗದಿಪಡಿಸಿದ್ದಾರೆ. ನಮಗೆ ತಾಲೂಕುವಾರು ನಿಗದಿಪಡಿಸಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಯಾಕಪ್ಪ ಅಂದರೆ ಇದೇ ತಿಂಗಳು 8ನೇ ತಾರೀಕು ನಾವು ಮಹಿಳೆಯ ದಿನಾಚರಣೆಯನ್ನು ಕೂಡ ನಾವು ಆಚರಣೆಯನ್ನು ಮಾಡಿದ್ದೀವಿ. ಇವತ್ತಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತಿದ್ದೇವೆ. ಯಾಕಂದರೆ ನೀವು ಕೇವಲ 6 ಗುರಿಯನ್ನು ನಿಗದಿಪಡಿಸಿದ್ದೀರಿ. ತಾವು ಏನು 3 ಲಕ್ಷ ರೂಪಾಯಿನ ತಾವು ಗುರಿಯನ್ನು ನಿಗದಿಪಡಿಸಿದ್ದೀರಿ. ಅದರಲ್ಲಿ SC ST ಅವರಿಗೆ 1.5 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾರೆ. ಮತ್ತು ಜನರಲ್ ಸ್ಕೀಮ್ಸ್ಗೆ 90,000 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾರೆ. ಇದು ಯಾವುದೇ ರೀತಿ ಉಪಯೋಗಕ್ಕೆ ಬರಲ್ಲ ಸರ್. ಆದ್ದರಿಂದ ತಾವು ದಯಮಾಡಿ ಏನು ಇವತ್ತು 3 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದೀರಿ ಅದು 5 ಲಕ್ಷ ರೂಪಾಯಿಗೆ ತಾವು ಏರಿಸಬೇಕು. ಮತ್ತು ನನಗೆ ತಾಲೂಕುವಾರು ನಿಗದಿಪಡಿಸ್ಕೊಡ್ಬೇಕು. ಯಾಕಂದರೆ ಇವತ್ತು ನಮಗೆ ಕೋಟೆ ತಾಲೂಕು, ಸರಗೂರು ತಾಲೂಕು 2 ತಾಲೂಕಾಗಿರೋದ್ರಿಂದ ನಮಗೆ ತಾಲೂಕುವಾರು ನಿಗದಿಪಡಿಸಿದ್ರೆ ಇದು ಭಾಳಷ್ಟು ಯಶಸ್ವಿಯಾಗಿ ಕಾಣ್ತದೆ. ಕಳೆದ 2 ವರ್ಷದಿಂದ ಸರ್. ಕೇಳೋಣ ಅನಿಲ್, ಒಂದು ನಿಮಿಷ ಕೇಳೋಣ ಸರ್ಕಾರ. ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೀವಿ. ಏನು ಉದ್ಯೋಗಿನಿ ಯೋಜನೆಯಲ್ಲಿ ಆದಾಯ ಉತ್ಪನ್ನಗಳ ಚಟುವಟಿಕೆಗಳಿಗೆ ಮತ್ತು ತೊಡಗಿಸಿಕೊಳ್ಳಲು ಖಾಸಗಿ ಆರ್ಥಿಕವಾಗಿ ಮಹಿಳೆಯರು ಇವತ್ತು ಹೆಚ್ಚಿನ ಬಡ್ಡಿಯನ್ನು ತೆರಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಈ ಉದ್ಯೋಗಿನಿ ಯೋಜನೆಯನ್ನು 1997ರಲ್ಲಿ ಅನುಷ್ಠಾನಗೊಳಿಸಿದ್ದು. ಇವತ್ತು ಅವ್ರಿಗೆ ಈಗಾಗಲೇ ಹೇಳಿದರು, ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಇವತ್ತು 1 ಲಕ್ಷದಿಂದ 3,000 50% ಅದರದ್ದು ಏನಂದರೆ ಸಹಾಯಧನವನ್ನು ಮತ್ತು ಸಾಮಾನ್ಯ ಇವತ್ತು ವರ್ಗದವರಿಗೆ ಇವತ್ತು 30% ಕೊಡೋದನ್ನು ಕೂಡ ಹೇಳಿದ್ದಾರೆ. ಇವತ್ತು ಅವ್ರದ್ದು ಇಷ್ಟೇ ಬೇಡಿಕೆ ತಾಲೂಕುವಾರು ಹಂಚಿಕೆ ಮಾಡಿಕೊಟ್ಟಿರಿ ಅಂತ. ಆ ತಾಲೂಕುವಾರು ಹಂಚಿಕೆಯನ್ನು ನಾವು ಕ್ಷೇತ್ರವಾರು ಕೊಟ್ಟಿದ್ವಿ. ಅದನ್ನು ಕೂಡ ತಾಲೂಕುವಾರು ಮಾಡಲಿಕ್ಕೆ ನಾವು ಇವತ್ತು ಕ್ರಮ. ಸರ್ ಇದರಲ್ಲಿ ಒಂದು ನ್ಯೂನ್ಯತೆ ಇದೆ ಸರ್. ಪ್ರತಿಯೊಬ್ಬರಿಗೂ ಸಹಾಯ ಆಗೋಂಥದ್ದು. ಈಗ ಸರ್ಕಾರ ಮತ್ತು ಈ ಯೋಜನೆ ಉದ್ದೇಶ ಭಾಳ ಚೆನ್ನಾಗಿದೆ ಸರ್. ಆದರೆ ಹಲವಾರು ಹೆಣ್ಮಕ್ಳಿಗೆ ಬ್ಯಾಂಕಲ್ಲಿ ಲೋನ್ ಕೊಡ್ತಿಲ್ಲ ಸರ್. ಮಿನಿಸ್ಟ್ರಿ ಮತ್ತು ಲೀಡ್ ಬ್ಯಾಂಕು ಜೊತೆಗೆ ಒಂದು ಚರ್ಚೆ ಮಾಡಿ ಆ ಹೆಣ್ಮಕ್ಳಿಗೆ ನಾವು MLAಗಳು ಕಳೆದ ವರ್ಷ ಆಯ್ಕೆ ಮಾಡಿದ್ದೀವಿ. ಬ್ಯಾಂಕ್ಗಳು ಸ್ಪಂದಿಸ್ತಾ ಇಲ್ಲ ಅವ್ರಿಗೆ. ದಯಮಾಡಿ ಮಿನಿಸ್ಟ್ರಿ ಅದಕ್ಕೆ ಜೊತೆಗೆ ಒಂದು ಚರ್ಚೆ ಮಾಡಬೇಕು ಸರ್. ಸರ್ ಅವ್ರು ಹೇಳೋದು ಕೆಲವು ಬ್ಯಾಂಕುಗಳು ಒಣ ತಕರಾರು ಮಾಡ್ತಿರ್ತಾವೆ, ಕೊಡುತ್ತಿರೋದಲ್ಲ, ನನಗೆ ಗುರ್ತಿದೆ. ಆದರೆ ಅದಕ್ಕೆ ನಿಮ್ಮ DC ಅವರು ಏನಂದರೆ ಆ ಲೀಡ್ ಬ್ಯಾಂಕ್ ಮ್ಯಾನೇಜರನ್ನು ಕರೆದು ನಿಮ್ಮ ಅಧಿಕಾರಿಗಳನ್ನು ಕರೆದು ಬಹುಶಃ ನೀವು ಯಾರಾದರೂ ಸ್ವಲ್ಪ ಇನಿಷಿಯೇಟ್ ತೊಗೊಂಡ್ರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಡೈರೆಕ್ಷನ್ ಕೊಡ್ತಾರೆ. ಆ ಯಾವ ಸಂಬಂಧಪಟ್ಟಂಥ ಬ್ಯಾಂಕುಗಳು ಇರ್ತಾವೆ ಅವ್ರಿಗೆ ಕೊಡಲೇಬೇಕು ಅನ್ನೋ ಡೈರೆಕ್ಷನ್ ಕೊಡ್ತಾರೆ, ಅವ್ರು ಕೊಡ್ತಾರೆ ಸರ್. ಹಂಗೆ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಕಳೆದ 2 ವರ್ಷದಿಂದ ಇದು ಸ್ಟಾಪ್ ಆಗಿದೆ ಸರ್. 16-17ರಲ್ಲಿ 10 ಕೋಟಿ ರೂಪಾಯಿ ಕೊಟ್ಟವ್ರೆ, 17-18ರಲ್ಲಿ 10 ಕೋಟಿ ಕೊಟ್ಟವ್ರೆ. 2020-21ನೇ ಸಾಲಿನಲ್ಲಿ ಯಾವುದೇ ರೀತಿ ಸಮೃದ್ಧಿ ಯೋಜನೆ ಅನುದಾನ ಬಿಡುಗಡೆ ಆಗಿಲ್ಲ. 2022ನೇ ಸಾಲಿನೂ ಸಹ ಬಿಡುಗಡೆ ಆಗಿಲ್ಲ. ತಾವು ಕೊಟ್ಟಂಥ ಉತ್ತರದಲ್ಲೂ ಕೂಡ ಈ ರೀತಿ ಉತ್ತರ ಇದೆ ಸರ್. ಅದರಿಂದ ಸಮೃದ್ಧಿ ಯೋಜನೆ ಕಳೆದ 2 ವರ್ಷದಿಂದ ಈ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ಆದ್ರಿಂದ ದಯಮಾಡಿ ಸರ್ಕಾರ ಸಮೃದ್ಧಿ ಯೋಜನೆಯಲ್ಲಿ ಬೀದಿ ಬದಿಗಳು ವ್ಯಾಪಾರಿಗಳು ಇದ್ದಾರೆ ಸರ್. ಅವ್ರು ಹೇಳಿದಾಗ 20-21 ಕೊಟ್ಟಿಲ್ಲ. 2 ವರ್ಷನೂ ನಾವು ಸಮೃದ್ಧಿ ಯೋಜನೆ ಅಡಿಯೊಳಗೆ ಬೀದಿ ವ್ಯಾಪಾರಿಗಳಿಗೆ ಏನು ಪ್ರತಿಯೊಬ್ಬರಿಗೂ 10,000 ರೂಪಾಯಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅನುದಾನ ಬಿಡುಗಡೆ ಆಗಿರಲಿಲ್ಲ, ಹಿಂಗಾಗಿ ಕೊಡೋಕ್ಕಾಗಿಲ್ಲ. ಈ ಸಲ ಏನಾದರೂ ನಮ್ಮ ಬಜೆಟ್ನೊಳಗೆ ಅನುಕೂಲ ಮಾಡಿಕೊಂಡು ಬಿಡುಗಡೆ ಆಯಿತು ಅಂದರೆ ಇವತ್ತು ಆ ಸಮೃದ್ಧಿ ಯೋಜನೆಗಳಿಗೂ ಕೊಡ್ತೀವಿ ನಾವು. ಈಗ ಮಹಿಳೆಯರು ಸಾಕಷ್ಟು ಇದನ್ನ ನಂಬಿ ಬಾಳೆ ವ್ಯಾಪಾರ ಆಗಿರ್ಬೋದು, ಸೊಪ್ಪಿನ ವ್ಯಾಪಾರ ಆಗ್ಬೋದು, ಹೂವಿನ ವ್ಯಾಪಾರ ಆಗ್ಬೋದು,
ಇವತ್ತು ಹೊರಗಡೆ ನಾವೇನಾದ್ರು ಬಡ್ಡಿಗೆ ತಗೋತೀವಿ ಅಂದರೆ 10% ರೂಪಾಯಿ ಬಡ್ಡಿ ತಗೋತಾನೆ. 10,000 ರೂಪಾಯಿಗೆ ಸಂಜೆ ಹೊರಗಡೆ 1,000 ರೂಪಾಯಿ ಸೇರಿಸ್ಕೊಡ್ಬೇಕು. ಆದ್ದರಿಂದ ಹಿಂದಿನ ಸರ್ಕಾರಗಳು 10 ಕೋಟಿ ಅಂದರೆ ಕನಿಷ್ಠ 100 ಜನಕ್ಕೆ 200 ಜನಕ್ಕೆ ಪ್ರತಿ ತಾಲೂಕುವಾರು ಕೊಡ್ತಿದ್ರು. ಅದರಿಂದ 2 ವರ್ಷ ಈ ಸ್ಕೀಮ್ ಸ್ಟಾಪ್ ಮಾಡಿರೋದ್ರಿಂದ ಇವತ್ತೇನು ನಾವು 2,63,000 ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ದೀವಿ, ಬಡವರಿಗೆ ಉಪಯೋಗ ಆಗಂತ ಒಂದು ಸ್ಕೀಮ್ನ ದಯಮಾಡಿ ಸರ್ಕಾರದವ್ರು ಸ್ಟಾಪ್ ಮಾಡಬಾರ್ದು ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಈ ವರ್ಷದ ಬಜೆಟ್ ನಲ್ಲಿ ಇದೆಯಾ ಅದು? ಈ ವರ್ಷದ ಬಜೆಟ್ ನಲ್ಲಿ ಸಮೃದ್ಧಿ ಸರ್ ನಾನು ಬೇಡಿಕೆ ಇಟ್ಟಿದ್ದೀನಿ ಅಧ್ಯಕ್ಷರೇ. ಇದನ್ನ ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ರೆ ಸಣ್ಣ ವ್ಯಾಪಾರಸ್ಥರು ಮಹಿಳೆಯರಿಗೆ ಅನುಕೂಲ ಆಗುವಂತ ಯೋಜನೆ ಅದು. ನಿಜವಾಗಿ ಕೆಳ ಸ್ತರದಲ್ಲಿ ನೀವು ಹೇಳೋ ಪ್ರಕಾರ ಪಕೋಡ ಮಾರ್ಕೊಂಡು ಜೀವನ ಮಾಡ್ತಾರಲ್ಲ ಅಂತವರಿಗೆ ಅನುಕೂಲ ಆಗುವಂತದ್ದು ಇದು. ಆ ಪಕೋಡ ಮಾರೋರ್ಗು ನೀವು ಹಿಂಗೆ ಮಾಡಬಾರ್ದು. ಆಲಪ್ಪಣ್ಣ ಅವರು ಸಹಕಾರಿ ಧುರೀಣರು, ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಅನುಭವ ಇರೋರು, ನೆಲಮಟ್ಟದಿಂದ ಬಂದಂತವ್ರು. ನಿಮ್ ಕಾಲದಲ್ಲಿ 2 ವರ್ಷದಿಂದ ಆ ಬಡ ಹೆಣ್ಣು ಮಕ್ಕಳಿಗೆ ಸಿಗೋ ದುಡ್ಡನ್ನು ಬಂದ್ ಮಾಡೋದು ಒಳ್ಳೇದಲ್ಲ. ಸರ್ಕಾರ ಮನಸ್ಸು ಮಾಡಿ ಈ ವರ್ಷದ ಬಜೆಟ್ ನಲ್ಲಿ ಇದೆಯಾ ಇಲ್ಲ ಸಹಾಯ ಮಾಡಿ. 2 ವರ್ಷದಿಂದ ಕೊಟ್ಟಿಲ್ಲ ಸರ್. ಮುಖ್ಯಮಂತ್ರಿ ಅವರಿಗೆ ಕೇಳಿದ್ದೀನಿ ಸರ್, ಇದನ್ನ ಕೊಡಬೇಕು ಅಂತ ಕೇಳಿದೀನಿ. ಸಾಧ್ಯವಷ್ಟು ಪಡೆದುಕೊಳ್ತೀನಿ. ತಾವೆಲ್ಲ ಯೋಜನೆಗಳು 2 ವರ್ಷದಿಂದ ಸ್ಟಾಪ್ ಮಾಡೋರು ಅದೇ ಗೊತ್ತಾಯ್ತು. ಈಗ ಅದನ್ನ ಹೇಳಿದ್ರು. ಈಗ ನಿಮ್ಗೆ 12 ಯೋಜನೆದೊಳಗೆ ಸಾಕಷ್ಟು ಅನುಕೂಲತೆಯನ್ನ ಮಹಿಳೆಯರಿಗಾಗಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಕೊಡ್ತೀವಿ. ಇವತ್ತೇನಂದ್ರೆ ಸಮೃದ್ಧಿ ಯೋಜನೆ ಇರ್ಬೋದು, ಧನಶ್ರೀ ಯೋಜನೆ ಇರ್ಬೋದು, ಏನ್ ಕೊಡ್ತಿದ್ರಿ ಅನುದಾನ ಕಮ್ಮಿ ಆಗೋಗಿದೆ. ಅದು ಇಲ್ಲ ಅಧ್ಯಕ್ಷರೇ, ಇದು ಪ್ರಧಾನ ಮಂತ್ರಿ ಅವ್ರ ಫೇವರೇಟ್ ಸ್ಕೀಮ್ ಬೇರೆ ಪಕೋಡ ಮಾಡಿಸೋದು, ಅದಕ್ಕೆ ಹಣ ದುಡ್ಡು ಕೊಡಿ. ಓಕೆ ಕನಿಜಾ ಫಾತಿಮಾ ಸರ್ ಇನ್ನೊಂದು ಸರ್ ಕನಿಜಾ ಫಾತಿಮಾ ಸರ್ ಲಾಸ್ಟ್ ಕ್ವಶನ್ ಸರ್. ಲಾಸ್ಟ್ ಈ ಸಂದರ್ಭದಲ್ಲಿ ಒಂದು ಮನವಿ ಮಾಡೋದಿಷ್ಟೇ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಏನು ಮಂಗಳಮುಖಿಯರು ಏನಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಏನಾದ್ರು ಯೋಜನೆಗಳನ್ನ ರೂಪಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಯಾಕಂದರೆ ಮಹಿಳೆಯರಿಗೆ ಸ್ಕೀಮ್ ಕೊಡ್ತಿದ್ದೀರಿ. ಈ ದೇಶದಲ್ಲಿ ಅವರು ಕೂಡ ಮಂಗಳಮುಖಿಯರು ಈ ರಾಜ್ಯದಲ್ಲಿ ಬದುಕ್ತಿದ್ದಾರೆ. ನಾವು ಎಷ್ಟೋ ಸತಿ ಶಾಸಕರುಗಳು ಸಚಿವರು ನಾವು ನೋಡ್ಬೋದು, ಸಿಗ್ನಲ್ಗೆ ಹೋದಂಥ ಸಂದರ್ಭದಲ್ಲಿ ಅವರು ಕೈ ಚಾಚುವಂಥ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಅದನ್ನು ಸರ್ಕಾರದವರು ಏನಾರು ಅವರಿಗೆ ಒಂದು ಯೋಜನೆ ಮಾಡಿಕೊಟ್ರೆ ತುಂಬ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ ಸರ್. ಸರ್ ನಿಮಗೆ ಗುರ್ತಿರ್ಬೇಕು, ಈಗಾಗಲೇ ನಾವು ಏನಂದರೆ ನಮ್ಮ ಅಭಿವೃದ್ಧಿ ನಿಗಮದಿಂದ 30,000 ರೂಪಾಯಿಯನ್ನು ಈ ಅವರಿಗೆ ನೇರ ಪ್ರೋತ್ಸಾಹಧನವನ್ನು ಕೊಡ್ತೀವಿ ನಾವು. ಅದೇನು ಬ್ಯಾಂಕಿಗಲ್ಲ ಮತ್ತೊಂದಲ್ಲ, ನೇರವಾಗಿ ಅಲ್ಪಸಂಖ್ಯಾತರಿಗೆ ನಾವು 30,000 ರೂಪಾಯಿಯನ್ನು ಪ್ರೋತ್ಸಾಹಧನವನ್ನು ಕೊಡ್ತೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೀವಿ. ಲಿಂಗತ್ವ ಅಲ್ಪಸಂಖ್ಯಾತ. ಹೌದು ಸರ್, ಅವ್ರಿಗೆ ಕನಿಜಾ ಫಾತಿಮಾ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 3862 ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಕೇಳುತ್ತೇನೆ ಸರ್. ಬಸವರಾಜ್ ಅವರು. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಕೇಳಿ ಉತ್ತರ ಕೊಟ್ಟಿದ್ದಾರೆ ಸರ್. ಬಟ್ ಸರ್ 78.4 MLD water can be supplied once in 2 days. After that also we are getting in 6 to 10 days water. Somewhere water supply is failure, sir. Sir, Water Board has handed over to L&T on 8th July 2021. Since then, the supply has gone from 3 to 4 days to 6 to 10 days. Officials are misleading the Honorable Minister. Sir, 9 months have passed. L&T has not taken any measures to repair pumps. 10 crores estimates has been prepared to repair pumps, but no work has been started. Leakages in pipeline is not an excuse given by officials. It is their routine maintenance work, sir. Sir, since last 4 months, I have requested for 260 HP pumps for Naya Mahalla overhead tanks and Bilalabad overhead tanks. No work has been done. Sir, 4 overhead tanks are ready in the city. We need only pipelines and pumps. Kalburgi city is of 55 watts and the grant released for SFC scarcity is only 6 lakhs. For 55 watts, is it enough, sir? The extension and tail ends, we need new borewells and pipelines for this summer, sir. I request Honorable Minister to allot minimum 10 crores for scarcity of water to get relief in this summer. ಓಕೆ, ಕೇಳೋಣ. ಅದು ಪಂಪ್ ಹಾಳಾಗಿದ್ದು ರಿಪೇರಿನೇ ಮಾಡ್ತಿಲ್ಲ ಅಂತಲ್ರಿ? ಸನ್ಮಾನ್ಯ ಅಧ್ಯಕ್ಷರೇ,
ಏನು ಮೊನ್ನೆ ಸದಸ್ಯರು ಗುಲ್ಬರ್ಗ ನಗರಕ್ಕೆ ನೀರು ಸರಬರಾಜು ಮಿತವ್ಯಯ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, 95.74 MLD ನೀರಿನ ಅವಶ್ಯಕತೆ ಇದೆ ಗುಲ್ಬರ್ಗ ನಗರಕ್ಕೆ. ಯಾಕಂದರೆ ವೇಗವಾಗಿ ನಗರ ಬೆಳೀತಾ ಇದೆ, ಹಾಗಾಗಿ 95.74 MLD ನೀರಿದೆ. ಈಗ ನಮಗೆ ಭೀಮಾ ನದಿಯಿಂದ ನಾವು 56.4 MLD ನೀರನ್ನು ನಾವು ಡ್ರಾ ಮಾಡ್ತಾಯಿದ್ವಿ. ಅದಲ್ಲದೆ ಬೆಣ್ಣೆತೊರೆಯಿಂದ ಕೂಡ 22 MLD ನೀರನ್ನು ನಾವು ಡ್ರಾ ಮಾಡ್ತಾಯಿದ್ವಿ. ಒಟ್ಟು 74 MLD ನೀರನ್ನು ನಾವು ನಗರಕ್ಕೆ ಸರಬರಾಜು ಮಾಡ್ತಾಯಿದ್ವಿ. ಮತ್ತು ನಮಗೆ ಕೊರತೆ ಆಗಿರ್ತಕ್ಕಂಥದ್ದು ಇನ್ನೂ 17.34 MLD ನೀರು ನಮಗೆ ಕೊರತೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ಈ ಕೊರತೆಯನ್ನು ನೀಗಬೇಕು ಅನ್ನೋ ದೃಷ್ಟಿಯಿಂದ ಕಲಬುರಗಿ ನಗರಕ್ಕೆ ವಿಶ್ವ ಬ್ಯಾಂಕ್ ನೆರವಿನಿಂದ ಸುಮಾರು 837 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಏನು 30 ವರ್ಷಗಳ ಹಳೆಯ ಜಾಲ ಇದೆ ಇದನ್ನೆಲ್ಲವನ್ನು ಕೂಡ ನವೀಕರಣ ಮಾಡಿ ಹೊಸದಾಗಿ ನಾವು ಇದಕ್ಕೆ ಒಂದು ಅಂತಿಮ ಇದನ್ನು ಆಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದು 2025ಕ್ಕೆ ನಾವು ಪೂರ್ಣಗೊಳಿಸೋಕ್ಕೆ ಅವರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲೆಲ್ಲಿ ಈ ರೀತಿಯಾದ 30 ವರ್ಷಗಳಿಂದ ಹಾಕಿರ್ತಕ್ಕಂಥ ಹಳೆ ಪೈಪ್ಲೈನ್ಸ್ ಏನಿದೆ ಅವು ಕೆಲವು ಟೈಮು ದುರಸ್ಥಿತಿ ಆಗ್ತದೆ. ಆ ಸಂದರ್ಭದಲ್ಲಿ ಮಾಡಬೇಕಾದಾಗ 2-3 ದಿವಸಗಳು ಅದಕ್ಕೆ ಕಾಲಾವಕಾಶ ತೆಗೆದುಕೊಂತದೆ. ಮಾನ್ಯ ಸದಸ್ಯ ಹೇಳಿದ ರೀತಿಯಲ್ಲಿ ನಾನು ಕೂಡ 5-6 ಬಾರಿ ನಗರಕ್ಕೆ ಭೇಟಿ ಕೊಟ್ಟಿದ್ದೇನೆ, 7 ದಿವಸ ಅಲ್ಲೇ ಇದ್ದೇನೆ. ಸೊ ಹಾಗಾಗಿ ಇವತ್ತು ಗುಲ್ಬರ್ಗ ನಗರಕ್ಕೆ ನೀರನ್ನು ಒದಗಿಸ್ಕೊಡೋಂಥದ್ದು ಸರ್ಕಾರ ಆದ್ಯ ಕರ್ತವ್ಯ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಎಲ್ಲೆಲ್ಲಿ ಈ ರೀತಿಯಾದಂಥ ಸ್ಕೇರ್ಸಿಟಿ ಇದೆ ವಾರ್ಡ್ಗಳಲ್ಲಿ ಅದಕ್ಕೆ ಟ್ಯಾಂಕರ್ ಮುಖೇನ ನೀರು ಸರಬರಾಜು ಮಾಡಲಿಕ್ಕೆ ಆಲ್ರೆಡಿ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಮತ್ತು ಅಲ್ಲಿ ಏನಾಗಿದೆ, ಫೀಡರ್ ಲೈನು ಕೂಡ ಕೆಲವು ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಫೀಡರ್ ಲೈನು ಕೂಡ ಸ್ವಲ್ಪ ಸಮಸ್ಯೆಗಳಾಗಿ ಆಗ್ತಾ ಇರ್ತಕ್ಕಂಥದ್ದು ಆಗಿದೆ ಗುಲ್ಬರ್ಗ ನಗರದಲ್ಲಿ. ಹಾಗಾಗಿ ಇವತ್ತು ಅವರದ್ದು 3 ಪ್ರಶ್ನೆ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಅಲ್ಲ, ನಾನೇ ಒಂದು ನಿಮಿಷ ನಾನೇ ಕ್ಲಿಯರ್ ಮಾಡ್ತೇನೆ. ನಾನೇ ಕ್ಲಿಯರ್ ಅದಕ್ಕೆ ಅವ್ರು ಕೇಳಿರೋ ಸ್ಪೆಸಿಫಿಕ್ ಕ್ವಶನ್. ಮೊದಲನೇದು LNT ಅವರು ಪಂಪ್ ರಿಪೇರಿ ಮಾಡ್ತಾ ಇಲ್ಲ, ಪೈಪ್ ಒಡೆದೋಗಿರೋದನ್ನ ತಕ್ಷಣ ಸರಿ ಮಾಡ್ತಾ ಇದೆಲ್ಲ ಪಾಲಿಸಿ ಮ್ಯಾಟರ್ ಆಯ್ತು ಮಾಡಿ ಸಂತೋಷ. ಬಟ್ ಪಾಪ ಎರಡನೇದೇನು ಅವರದ್ದು ಅಂದ್ರೆ, ಸನ್ಮಾನ್ಯ ಅಧ್ಯಕ್ಷರೇ, ಈಗ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ತೊಂದರೆ ಆಗುತ್ತೆ, ಬೋರ್ವೆಲ್ ತೆಗಿಸ್ಬೇಕಾಗತ್ತೆ, 10 ಕೋಟಿ ರೂಪಾಯಿ ಕೊಡ್ರಿ, ಇದನ್ನ ಕೇಳಿದ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಹಾನಗರ ಪಾಲಿಕೆ ಆಯುಕ್ತರದ್ದು ಕೂಡ ಒಂದು ನಿಮಿಷ ನಾನು ಹೇಳ್ತೇನೆ. ಈಗ ನಾನು ಕೂಡ ಮಹಾನಗರದಲ್ಲಿ ಇರ್ತಕ್ಕಂಥವನು, ನನಗೂ ಕೂಡ ಅರ್ಥ ಆಗ್ತದೆ. ಹಂಗಾಗಿ ಮಾನ್ಯ ಸದಸ್ಯರು ಇವತ್ತು ಕೆಲವು ಪಂಪ್ಗಳು ಹಾಳಾಗಿದೆ, ಪಂಪ್ಗಳು ರಿಪೇರಿ ಮಾಡಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ನಾನು ಬೆಳಗ್ಗೆ ಕೂಡ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಆ ರೀತಿಯ ಪಂಪ್ಗಳು ಹಾಳಾಗಿದೆ, ಏನೇನು ಸಮಸ್ಯೆ ಆಗಲಿ ತುರ್ತಾಗಿ ಅದನ್ನು ಕೈಗೆತ್ಕೊಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ. ಹಾಗಾಗಿ ಹೇಳಿದ್ದೀನಿ. ಮತ್ತು ಅಲ್ಲಿಗೆ ಎಲ್ಲಿ ನಾವು ಕಾಮಗಾರಿ ಏನು ಅದನ್ನು ತುರ್ತಾಗಿ ರಿಪೇರಿ ಮಾಡಬೇಕು, ಅದಕ್ಕೆ ವಿಳಂಬ ಆಗ್ತದೆ, ಅಲ್ಲಿ ಟ್ಯಾಂಕರ್ ಮುಖೇನ ಆ ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡಬೇಕು ಅನ್ನೋದು ಇದನ್ನು ಕೂಡ ಕೊಟ್ಟಿದ್ದೆ. ಅಲ್ಲ, ನಾನು ಹೇಳಿದ್ದೀನಿ SFC ಗ್ರಾಂಟು ಕೂಡ ಇನ್ನೊಂದು ಕೊಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಅಲ್ಲಿರ್ತಕ್ಕಂಥ ಸದಸ್ಯರು. ಈಗ ಅದು SFC ಗ್ರಾಂಟ್ ನನ್ನ ಇದಕ್ಕೆ ಬರಲ್ಲ, ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಚುನಾಯಿತರಾಗಿದ್ದಾರೆ, ಅವರ ಇದಕ್ಕೆ ಕೊಟ್ಟಿದ್ದೀವಿ ಅದನ್ನು, ಅವರು ಅದನ್ನು ತೀರ್ಮಾನಗಳನ್ನು ಅಲ್ಲಿ. ಓಕೆ, 35 ಕೋಟಿ ಕೊಡ್ತಾರಲ್ರಿ, ಎಷ್ಟು? ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಸುಮಾರು 150 ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ದೀನಿ ಗುಲ್ಬರ್ಗ ನಗರಕ್ಕೆ. ಈಗ ಮೊನ್ನೆ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೀನಿ, ಈ ಬಜೆಟಲ್ಲಿ ಕೂಡ ಗುಲ್ಬರ್ಗ ನಗರಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಗುಲ್ಬರ್ಗ, ಬಳ್ಳಾರಿ, ಬಿಜಾಪುರ, ಯಾಕಂದರೆ ಆ 3 ನಗರಗಳಲ್ಲಿ ಇವತ್ತು ಏನಾಗಿದೆ, ಸಮಗ್ರ ಅಭಿವೃದ್ಧಿ ಆಗಬೇಕು ದೃಷ್ಟಿಯಿಂದ. ಬೇರೆ ನಗರಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳು ತಗೊಂಡಿದ್ದೀವಿ, ಬೇರೆ ಬೇರೆ ಇದರಿಂದ ತಗೊಂಡಿರೋದ್ರಿಂದ ಅವೆಲ್ಲ ಅಭಿವೃದ್ಧಿ ಆಗಿದೆ. ಈ 3 ನಗರಗಳು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮೇಡಮ್ 1 ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಈಗ ಸಮಸ್ಯೆ ಏನಾಗಿರೋದು, ಅದು ಕಲಬುರಗಿನಲ್ಲಿ ಇದು 24/7 ಏನು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಇದೆ, ಅದು 2 ವರ್ಷದಿಂದ ನಡ್ಕೊಂಡು ಬಂದಿದೆ ಅಧ್ಯಕ್ಷರೇ. ಅದು ಆಗಲಿಕ್ಕೆ ಇನ್ನೂ ಟೈಮ್ ಆಗುತ್ತೆ. ಇವ್ರು ಹೇಳಿದ್ರು ಫಂಡು ಕಾರ್ಪೊರೇಷನ್ನಲ್ಲಿದೆ, ಅದು ಉಪಯೋಗ ಮಾಡ್ಕೋಬೇಕಾಗಿತ್ತು. ಆಲ್ಮೋಸ್ಟ್ 1 ವರ್ಷ ಆಯಿತು ಕಾರ್ಪೊರೇಷನ್ ಎಲೆಕ್ಷನ್ ಆಗಿ, ಅದಕ್ಕಿಂತ ಮುಂಚೆ 1.5 ವರ್ಷ ಎಲೆಕ್ಷನ್ನೇ ಆಗಿಲ್ಲ. ಕಳೆದ 2.5-3 ವರ್ಷದಿಂದ ಕಾರ್ಪೊರೇಟರ್ಸ್ ಇದ್ದಾರ್ದಂಗೆ ಆಗಿದೆ. ಮತ್ತು ಎಲ್ಲ ಹೆಚ್ಚಿನ ಒತ್ತಡ MLA ಮೇಲೆ ಬಂದಿದೆ. ಇಲ್ಲಿ ನಮ್ಮ ಕಾರ್ಪೊರೇಷನ್ನಲ್ಲಿ ನಡೀತಾ ಇರೋದು
ಆಯುಕ್ತರ ತುಗ್ಲಕ್ ದರ್ಬಾರ್ ನಡೀತಾ ಇದೆ. ಯಾವ ವಾರ್ಡಿಗೂ ವಿಸಿಟ್ ಮಾಡ್ತಾ ಇಲ್ಲ, ಎಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇಲ್ಲ. MLA ಅವ್ರ ಮಾತುಗಳು ಎಲ್ಲಿದೆ ಅಂತಾನೂ ಇಲ್ಲ ಸರ್. ಈಗ ಮೋಟರ್ ರಿಪೇರಿ ಕೇಳ್ತಾ ಇದ್ದಾರೆ. ಈಗ ಏನಾದ್ರು ಮತ್ತೇನಾದ್ರು ಕೇಳೋದಿದ್ಯಾ? ಇಲ್ಲ ಸರ್, ಆಮೇಲೆ ಸರ್ ಇನ್ನೂ ಒಂದು ಮಾಹಿತಿ ಮಾನ್ಯ ಇರಿಗೇಷನ್ ಮಿನಿಸ್ಟರಿಗೆ ಮತ್ತೆ ನಗರಾಭಿವೃದ್ಧಿ ಸಚಿವರಿಗೆ, ಬೆಣ್ಣೆತೊರೆಯಿಂದ ಏನ್ ನೀರು ನೀವು ತರಬೇಕು ಅಂತ ಇದ್ದೀರಾ, ಇದು ಅನಧಿಕೃತವಾಗಿದೆ. ಇದಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಒಂದು ಪರ್ಮಿಷನ್ ಸಿಕ್ಕಿಲ್ಲ. ಅದೆಲ್ಲ ಪ್ರೊಸೆಸ್ ಮಾಡ್ತಾರೆ ಬಿಡ್ರಿ ಪ್ರಿಯಾಂಕ್, ಅದೆಲ್ಲ ಪ್ರೊಸೆಸ್ ಮಾಡೇ ಮಾಡ್ತಾರೆ. ಇಲ್ಲ ಆಗ್ಲೇ ಮಾಡ್ತಾ ಇದ್ದಾರೆ ನೀರಿಗೆ. ಈಗ ನೀವು ನಿಮ್ಗೇನಾದ್ರು ಒಂದ್ ನಿಮಿಷ ಅವ್ರಿಗೆ ಏನಾದ್ರು ಕೇಳೋದಿದ್ರೆ ಕೇಳೋಣ. I request Honorable Minister, sir, please give 10 crores for this summer. Okay, scarcity-ಗೆ 10 ಕೋಟಿ ಹೆಚ್ಚುವರಿಯಾಗಿ ಕೊಡಿ ಅಂತ. ನಾನು ಮಾನ್ಯ ಸದಸ್ಯರು ಕೇಳಿದಂತೆಯೇ ನಾನು ಆಯುಕ್ತರ ಮಾತಾಡಿ ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ನೀರು ಸ್ಕೇರ್ಸಿಟಿ ಬರ್ತಾ ಇದೆ ಅಲ್ಲಿಗೆ ತುರ್ತಾಗಿ ಟ್ಯಾಂಕರ್ ಮುಖೇನ ನೀರು ಸರಬರಾಜು ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಯಶವಂತರಾಯ ಗೌಡ ಪಾಟೀಲ್, ಮಾನ್ಯ ಅಧ್ಯಕ್ಷರೇ, 3573ನೇ ಪ್ರಶ್ನೆಯನ್ನ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂದರೆ ಬಿಜಾಪುರ, ಅದರಲ್ಲಿ ವಿಶೇಷವಾಗಿ ಇಂಡಿ ಸಿಂದಗಿ. ಸೊ ಅಲ್ಲಿ ಕೈಗಾರಿಕೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ಪೂರಕವಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ. ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಉತ್ತರ ಅಷ್ಟು ಸಮಂಜಸವಾಗಿಲ್ಲ. ಯಾಕಂದರೆ ನಮ್ಮಲ್ಲಿ ಯಾವ ರಾ ಮೆಟೀರಿಯಲ್ ಇರ್ತದೆ, ಸೊ ನಾವೆಲ್ಲ ಹಾರ್ಟಿಕಲ್ಚರ್ ನಮ್ಮ ಡಿಸ್ಟ್ರಿಕ್ಟ್ ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ಇಂಡಿ ನಿಂಬೆ ಬೆಳೆಯನ್ನು ಇಡೀ ಪ್ರಖ್ಯಾತಿಯನ್ನು ಇಂಟರ್ನ್ಯಾಷನಲಲ್ಲಿ ನಾವು ಮಾಡ್ತಾಯಿದ್ದೀವಿ. ದ್ರಾಕ್ಷಿ ಮತ್ತು ದಾಳಿಂಬೆ ಬೇರೆ ಬೇರೆ ರಾ ಮೆಟೀರಿಯಲ್ಸ್ ಅಲ್ಲಿ ಸಿಗ್ತದೆ. ಸೊ ನೀವು ಅವ್ರಿಗೆ ಪೂರಕವಾಗಿ ಯಾವ ರೀತಿ ಮಹಾರಾಷ್ಟ್ರದಲ್ಲಿ, ನಾಗ್ಪುರದಲ್ಲಿ, ಹೈದರಾಬಾದ್ ಈ ಲಿಂಬೆ ಮುಖಾಂತರ ಪೌಡ್ರ್ ತಯಾರು ಮಾಡ್ತಂಥ ಫ್ಯಾಕ್ಟ್ರಿಗಳು ಹಾಕಿದ್ದಾರೆ. ಸೊ ಅಂಥವ್ರು ನೀವು ಉತ್ತೇಜನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಯಾವ ಪ್ರದೇಶದಲ್ಲಿ ಯಾವ ರಾ ಮೆಟೀರಿಯಲ್ ಸಿಗ್ತದೆ ಅವ್ರಿಗೆ ಯಾವ ರೀತಿ ನೀವು ಪೂರಕವಾಗಿ ಸಹಾಯ ಮಾಡಿದ್ರೆ ಅಲ್ಲಿ ಇಂಡಸ್ಟ್ರಿ ಬೆಳವಣಿಗೆ ಆಗ್ತದೆ ಅನ್ನೋದನ್ನು ನೀವೆಲ್ಲ ನೋಡ್ಬೋದು. ಶೋಲಾಪುರದೊಳಗೆ ಚಾದರ್ ಫ್ಯಾಕ್ಟ್ರಿ ಬಹುತೇಕ ಸೌತ್ ಇಂಡಿಯಾದಾಗೆ ಫೇಮಸ್ ಇರ್ತದೆ. ಅಂಥವು ನೀವು ಎಲ್ಲೆಲ್ಲಿ ಬರೀ ಒಂದೇ ಕಾರ್ನರ್ದಾಗ ಇಂಡಸ್ಟ್ರಿ ಡೆವಲಪ್ ಮಾಡ್ಕೊತ ಹೋಗ್ಬೇಡಿ ಸರ್. ನಾನು ರಿಕ್ವೆಸ್ಟ್ ಏನಂದರೆ ಪ್ರತಿ ವಿಭಾಗವಾರು ತಾಲೂಕು ವೈಸ್ ಎಲ್ಲೆಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ತಾವು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಮತ್ತು 120 ಎಕರೆ ಈಗಾಗಲೇ ತಾವೊಂದು ಭೂದಾಳದಲ್ಲಿ ಸರ್ಕಾರಕ್ಕೆ ಜಮೀನು ಕೊಟ್ಟಿದ್ದು ಅಂತ ಹೇಳಿದ್ರು. ಈಗಾಗಲೇ ಪ್ರೈವೇಟ್ದವರು 120 ಎಕರೆಯನ್ನು ಜಮೀನು ಕೊಡ್ಲಿಕ್ಕೆ ತಾವು ಮುಂದೆ ಬಂದಿದ್ದಾರೆ. ನೀವು ಅದನ್ನು ಗುರುತಿಸಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಪ್ರಯತ್ನ. ಏನು ದ್ರಾಕ್ಷಿ ಮತ್ತು ದಾಳಿಂಬೆ ಇವೆಲ್ಲ ಬೆಳೆಗಳಿದಾವೆ, ಕೋಲ್ಡ್ ಸ್ಟೋರೇಜ್ ಆಗಲಿ ಬೇರೆ ಬೇರೆ ರೀತಿ ಒಳಗೆ ನೀವು ಅವ್ರಿಗೆ ಉತ್ತೇಜನ ಮಾಡ್ತಕ್ಕಂಥ ಈ ಕಡೆ ಬೆಳೆಯೋರಿಗೂ ಅನುಕೂಲ ಆಯಿತು, ಇಂಡಸ್ಟ್ರಿನೂ ಡೆವಲಪ್ ಆಗಬೇಕು. ಸೊ ಆ ಕ್ರಮ ಕೈಗೊಳ್ಬೇಕು. ನಿರಾಣಿ ಅವರು ಇರುವಲ್ಲಿ ನಾವು ಈಗಾಗಲೇ ಕರ್ನಾಟಕದಲ್ಲಿ 3ನೇದಾಗಿ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ನವೆಂಬರ್ 2, 3 ಮತ್ತು 4ನೇ ತಾರೀಖಲ್ಲಿ ಮಾಡ್ತಾ ಇದ್ದೇವೆ. ಇದರ ಹಿನ್ನೆಲೆಯಲ್ಲಿ ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ಮೆಂಟ್ ಮಾಡೋದ್ರ ಸಲುವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮಲ್ಲಿ ಯಾವುದು ಲ್ಯಾಂಡ್ ಇಲ್ಲ ಅಲ್ಲಿ 1,000 ಎಕರೆ ಪ್ರತಿ ಜಿಲ್ಲೆಯಲ್ಲಿ ಸಿಟಿಯಲ್ಲಿ ಮಾಡ್ತಾಯಿದ್ದೇವೆ. ಉಳಿದಿರುವಂಥ ತಾಲೂಕಾ ಮಟ್ಟದಲ್ಲಿ ಒಂದು ಮಿನಿಮಮ್ 100 ಎಕರೆ ಆದರೂ ಅಲ್ಲಿ ಇರಬೇಕು, ಅಲ್ಲಿನೂ ಸಹಿತ ಕೈಗಾರಿಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ನಾವು ಐಡೆಂಟಿಫೈ ಮಾಡ್ತಾ ಇದ್ದೇವೆ. ಬಿಜಾಪುರದಲ್ಲಿ ನಾವು 3,000 ಎಕರೆ ಈಗಾಗಲೇ ಎಕ್ವಿಷನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದರೆ 24 ಗಂಟೆಯಲ್ಲೇ ಅವ್ರು ಭೂಮಿ ಕೊಡುವಂಥ ಸಿದ್ಧತೆಯಲ್ಲಿ ನಾವಿದ್ದೇವೆ. ಇದರ ಜೊತೆಗೇ ಅಲಿಯಾಬಾದ್ ಅನ್ನುವಂಥದ್ದು ಯಶವಂತರಾಯಗೌಡರ ಕ್ಷೇತ್ರದಿಂದ 40 ಕಿಲೋಮೀಟರ್ ಸಿಟಿಯಿಂದ ಇದೆ, ಬಾರ್ಡರ್ದಿಂದ 20 ಕಿಲೋಮೀಟರ್ ಇದೆ. ಅಲ್ಲಿ 250 ಎಕರೆ ಫೈನಲ್ ನೋಟಿಫಿಕೇಶನ್ ಬಂದಿದೆ. ಇನ್ನು 1.5-2 ತಿಂಗಳಲ್ಲಿ ರೆಡಿ ಆಗ್ತಾ ಇದೆ. ಅವರೇನು 120 ಎಕರೆ ಐಡೆಂಟಿಫೈ ಮಾಡಿದ್ದಾರೆ, ಅದು ಭಾಳ ಒಳ್ಳೆಯದು. ನಮ್ಮ ಹಿರಿಯ ಅಧಿಕಾರಿಗಳನ್ನು ಇದೇ ವಾರದಲ್ಲಿ ಕಳಿಸ್ಕೊಡ್ತೇನೆ. ಬೇಕಾದ್ರೆ ನಾನು ಮುಂದಿನ ವಾರದಲ್ಲಿ ಸೆಷನ್ ಮುಗಿದ ಮೇಲೆ ನಾನು ಅವ್ರಿಗೆ ಫೋನ್ ಮಾಡ್ಕೊಂಡು ನಾನೇ ಆ ಸ್ಥಳವನ್ನು ವೀಕ್ಷಣೆ ಮಾಡಿ ಸಾಧ್ಯವಾದಷ್ಟು ಬೇಗನೆ 120 ಎಕರೆ ಎಕ್ವಿಷನ್ ಮಾಡಿ KIDB ಡೆವಲಪ್ಮೆಂಟ್ ಕಡೆ ನಾವು ಗಮನ ಹರಿಸ್ತೀವಿ. ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ, ಲಿಂಬೆ, ದಾಳಂಬ್ರಿ ಭಾಳ ಫೇಮಸ್ ಇರೋದ್ರಿಂದ ಆ ಲಿಂಬೆಗೆ ಸಪೋರ್ಟ್ ಆಗಿರುವಂಥ ಇಂಡಸ್ಟ್ರಿ ನಾವು ಬೇರೆ ಬೇರೆ ಕಡೆ ಯಾರು ಮುಂದೆ ಬರ್ತಾರೆ ಅವ್ರಿಗೆ ನಾವು ಕೋಆರ್ಡಿನೇಷನ್ ಮಾಡಿ ಅವರಿಗೆ ಅನುಕೂಲತೆಗಳನ್ನು ಮಾಡಿ ಎಲ್ಲೆಲ್ಲಿ ನಮ್ಮ ಹೊಸ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2020-25ದಲ್ಲಿ ಏನು ಬಂದಿದೆ ಅದಕ್ಕೆ ಅವ್ರಿಗೆ ಅನುಕೂಲತೆಯನ್ನು ಮಾಡೋದ್ರ ಕಡೆ ನಾವು ಗಮನ ಹರಿಸ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಮಂತ್ರಿಗಳು ಭಾಳ ಪೂರಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಬೇಗನೆ ಆಗಲಿ ಅಂತೇಳಿ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತೀನಿ. ಅವರ
ಮಾತುಗಳನ್ನು ಒಪ್ಪಿಕೊಂಡು ಧನ್ಯವಾದಗಳನ್ನು ಹೇಳ್ತೀನಿ. ಓಕೆ ಅಧ್ಯಕ್ಷರೇ, 15 ದಿವಸದಲ್ಲಿ ಅದನ್ನು ಫಿಲ್ಮ್ ನೋಟಿಫಿಕೇಶನ್ ಮಾಡಿಸ್ತೇವೆ. ಓಕೆ, ಸೋಮಶೇಖರ್ ರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 3791ನೇ ಪ್ರಶ್ನೆಯನ್ನು ನಮ್ಮ ಗಣಿ ಮತ್ತು ಭೂವಿಜ್ಞಾನ ಸಚಿವರಾದಂಥ ಹಲಪಚಾರನ ಕೇಳಕ್ಕೆ ಬಯಸ್ತೇನೆ. ಓಕೆ, ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ದೊಡ್ಡ ಅಮೌಂಟು ನಮ್ಮ KMERC ಅಂತೇಳಿ ಕರ್ನಾಟಕ ಮಿನರಲ್ ಎನ್ವಿರಾನ್ಮೆಂಟಲ್ ರಿಸರ್ಚ್ ಕಾರ್ಪೊರೇಷನ್ನಲ್ಲಿ ಅಮೌಂಟು ಇದೆ ಅಧ್ಯಕ್ಷರೇ. 30/6/2014 ಕಂಪನಿ ಕಾಯ್ದೆ ಅಡಿಯಲ್ಲಿ 2013 ಅಡಿಯಲ್ಲಿ ಈ ಒಂದು SPVಯನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದರೆ ಸರ್ವೋಚ್ಚ ನ್ಯಾಯಾಲಯ 21/3/2018ರಲ್ಲಿ ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಈ 3 ಜಿಲ್ಲೆಗಳಲ್ಲಿ ಗಣಿಬಾಧಿತ ಪ್ರದೇಶಗಳ ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ಅಭಿವೃದ್ಧಿಗೆ ಪೂರಕವಾದ ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳ ಸಮಗ್ರ ಪರಿಸರ ಯೋಜನೆ ಒಂದು ರೆಡಿ ಮಾಡಿ ನಮಗೆ ಸಬ್ಮಿಟ್ ಮಾಡಿರಿ ಅಂತ ಕೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸರ್ಕಾರ ಇದನ್ನೆಲ್ಲ ರೆಡಿ ಮಾಡಿ 11/10/2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದೆ ಅಧ್ಯಕ್ಷರೇ. ಆದರೆ ಅಲ್ಲಿದ್ದ ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಡೇಟ್ ವಾರು ಕೊಟ್ಕೊಂತ ಬಂದಿದ್ದಾರೆ. ಈಗೇನಾಗ್ಬೇಕು ಹೇಳ್ರಿ, ಉತ್ತರ ಕೊಟ್ಟಿದಾರಲ್ಲ, ಅದೆಲ್ಲ ವಿವರ ಇದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡೇಟು ಬರ್ತಾ 2018ರಲ್ಲಿ ಇವತ್ತಿನವರೆಗೆ ಕೂಡ ಲಾಸ್ಟಿಗೆ 16 ಫೆಬ್ರವರಿ 2022ರಲ್ಲಿ ಮತ್ತೆ ಸಾಲಿಸಿಟರ್ ಜನರಲ್ ಅವರು ಕೇಳಿಕೊಂಡಾಗ ಮುಖ್ಯ ನ್ಯಾಯಾಧೀಶರು ಮುಂದೆ ಪ್ರಸ್ತಾಪಿಸಿದ್ದು, ನ್ಯಾಯಾಧೀಶರು ಕೇಸನ್ನು ಮತ್ತು ರಾಜ್ಯ ಹಾಗೂ ಇತರರು ಸಲ್ಲಿಸಿರುವ ಐಎಗಳನ್ನು ಕೈಗೆತ್ತಿಕೊಳ್ಳಲು ವಿಶೇಷ ಪೀಠ ಸ್ಥಾಪನೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದರೆ ಈಗ ಮತ್ತೆ ವಿಶೇಷ ನ್ಯಾಯಪೀಠ ಸ್ಥಾಪನೆ ಮಾಡಿ ಮತ್ತೆ ಇವೆಲ್ಲ ಐಎಗಳನ್ನ ತಗೊಂಡು ಎಷ್ಟು ದಿನ ಅಂದರೆ ಈಗಲೇ 4 ವರ್ಷ ಆಗಿದೆ, ಇನ್ನ ಎಷ್ಟು ವರ್ಷ ಆಗ್ತದೆ ಗೊತ್ತಿಲ್ಲ ಸನ್ಮಾನ್ಯಾಧ್ಯಕ್ಷರೇ. ಈಗ ನಮ್ಮಲ್ಲಿ ಅಮೌಂಟು ಉಳ್ಕೊಂಡಿರೋದು ಅಂತಂದರೆ ಬಳ್ಳಾರಿ ಜಿಲ್ಲೆಗೆ 13,378.41 ಲಕ್ಷ, 13,378 ಕೋಟಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬರಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಮತ್ತು ಅಖಂಡ ಜಿಲ್ಲೆಗೆ ವಿಜಯನಗರ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಸೇರಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 3,790. ಈಗ ಏನಾಗ್ಬೇಕು ಹೇಳ್ರಿ, ಅದೆಲ್ಲದು ವಿವರ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಹೇಳ್ರಿ ಸನ್ಮಾನ್ಯ ಅಧ್ಯಕ್ಷರೇ. ಇದು ಆದಷ್ಟು ಬೇಗ ನಮಗೆ ಈಗ ಒರಿಸ್ಸಾದಲ್ಲಿ ಕೂಡ ಇದೇ ತರ ಒಂದಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ. ಅವ್ರಿಗೇನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ನ ಒಂದು ನಾಯಕತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಆ ಅಮೌಂಟ್ ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಜೆಕ್ಟ್ಸ್ ಸಬ್ಮಿಟ್ ಮಾಡಿದ್ರೆ ಅವರು ಒಪ್ಪಿಗೆ ಪಡೆದು ತ್ವರಿತಗತಿಯಲ್ಲಿ ಉಪಯೋಗ ಆಗ್ಲಿಕ್ಕೆ ಆ ರೀತಿ ಮಾಡಬೇಕು ಅಂತ. ಓಕೆ, ಕೇಳೋಣ ಹಲಪಚಾರು. ಒಂದ್ ನಿಮಿಷ ರೀ, ಅವರು ಮುಖ್ಯ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಕೊಡ್ಬೇಕು ಮೊದಲು. ತುಕಾರಾಮ್ ಗಡ್ಬಡೆ ಮಾಡಬೇಡಿ ಸರ್. ಅಲ್ಲ, ನಾನು ಒಂದೇ ಸರ್, ಇದ್ರದ್ದು 2009 ಸಮಾಜ ಪರಿವರ್ತನಾ ಸಮುದಾಯದವರು ಸುಪ್ರೀಂ ಕೋರ್ಟ್ಗೆ ಇವತ್ತೇನಂದ್ರೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲೇನು 3 ಜಿಲ್ಲೆಯಲ್ಲಿ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಅಲ್ಲೇನಂದ್ರೆ ಗಣಿಗಾರಿಕೆಯಿಂದ ಬಾಧಿತವಾದಂಥ ಪ್ರದೇಶಕ್ಕೆ ಮತ್ತೊಮ್ಮೆ ಏನಂತಂದರೆ ಅಲ್ಲಿ ಪುನಶ್ಚೇತನ ಆಗಬೇಕು, ಅಲ್ಲಿ ಪರಿಸರ ಸರಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಪ್ರಿಹೆನ್ಸಿವ್ ಎನ್ವಿರಾನ್ಮೆಂಟ್ ಪ್ಲ್ಯಾನ್ ಫಾರ್ ಮೈನಿಂಗ್ ಆ್ಯಂಡ್ ಇಂಪ್ಯಾಕ್ಟ್ ಝೋನ್ ಅಂತೇಳಿ ಸಬ್ಮಿಷನ್ನು ಇವತ್ತು ಯೋಜನೆಯನ್ನು ತಯಾರು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟು ಆದೇಶ ಮಾಡ್ತು. ಅದರಂತೆ ಇವತ್ತು ಏನಂದರೆ ಅದನ್ನು ಮುಂದುವರಿಸ್ಕೊಂಡು ಮತ್ತೆ 2005-2015ಕ್ಕೆ ಸುಪ್ರೀಂ ಕೋರ್ಟು ಮತ್ತೊಂದು ಆರ್ಡರ್ ಮಾಡ್ತು. ಇದಕ್ಕೇನೆಂದರೆ ಅನುಷ್ಠಾನ ಮಾಡೋಕ್ಕೆ ಮತ್ತು ಈ ಸಂಸ್ಥೆಯನ್ನು ಇವತ್ತು ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಒಂದು ಸ್ಪೆಷಲ್ ಪರ್ಪೋಸ್ ವೆಹಿಕಲನ್ನು KMERCಯನ್ನು ಇವತ್ತು ನೀವು ಅಲ್ಲಿ ಕಟ್ಟಬೇಕು ಅಂದಾಗ ಕಂಪನಿ ಕಾಯ್ದೆ 2013 ಖಂಡಿಕೆ 8 ಪ್ರಕಾರ 36/14ರಲ್ಲಿ KMERCಯನ್ನು ಇವತ್ತು ನೋಂದಾಯಿಸಲಾಯಿತು. ಅದರಂತೆ ಇವತ್ತು ಅಲ್ಲಿ ಸಂಪನ್ಮೂಲವನ್ನು ಅಲ್ಲಿ ಕ್ರೋಢೀಕರಿಸೋಕೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು. ಅಲ್ಲಿ ಗಣಿಗಾರಿಕೆಯಿಂದ ಉಂಟಾಗಿರುವ ಲೋಪಗಳ ಆಧಾರದಲ್ಲಿ ಇವತ್ತು ಗಣಿಗಳನ್ನು ಕ್ಯಾಟಗರೈಸ್ ಮಾಡಿ C ಕ್ಯಾಟಗರಿ, A ಮತ್ತು B, C. ಇವತ್ತು A ಕ್ಯಾಟಗರಿಯಲ್ಲಿರ್ತಕ್ಕಂಥದ್ದುಗಳನ್ನು ಎಲ್ಲದುಗಳನ್ನು ಜಪ್ತು ಮಾಡಬೇಕು. C ಕ್ಯಾಟಗರಿಯಲ್ಲಿರ್ತಕ್ಕಂಥದ್ದು ಮತ್ತು A ಆ್ಯಂಡ್ B ಕ್ಯಾಟಗರಿಯಲ್ಲಿರೋದು 10-20% ನೀವು ಅದರ ಮಾರಾಟದ ಶುಲ್ಕ ಮತ್ತು ಪರಿಹಾರ ಮೊತ್ತ, ದೊಂಡದ ಮೊತ್ತ ಮತ್ತು ಬಡ್ಡಿ ಮೊತ್ತವನ್ನು ಕ್ರೋಢೀಕರಿಸಿ ಹೀಗೆ ದುಡ್ಡನ್ನು ಅಲ್ಲಿ ಕ್ರೋಢೀಕರಿಸಿ ಅದನ್ನು ಅನುಷ್ಠಾನಗೊಳಿಸ್ಬೇಕಂತೇಳಿ ಜನವರಿ 2022 ಅಂದವರಿಗೆ ಸರ್ವೋಚ್ಚ ನ್ಯಾಯಾಲಯ
ಇವತ್ತು ಅಲ್ಲಿ ಮಾನಿಟರಿಂಗ್ ಕಮಿಟಿಯನ್ನು ಒಂದು ಫಾರ್ಮ್ ಮಾಡಿ ಅದರ ಮುಖಾಂತರ ಕ್ರೋಢೀಕರಿಸಿ ಅದರ ಸುಪರ್ದಿಯಲ್ಲಿ ಆ ದುಡ್ಡನ್ನು ಇವತ್ತು ಇಡ್ಲಿಕ್ಕೆ ಸಾಧ್ಯತೆ ಆಯಿತು. ಈಗ ಅಲ್ಲಿ ಇರ್ತಕ್ಕಂಥ ದುಡ್ಡು 19,443 ಕೋಟಿ ಇವತ್ತು ಬಡ್ಡಿ ಹಿಡಿದು ಇವತ್ತು ಮಾನಿಟರಿಂಗ್ ಕಮಿಟಿಯ ಸುಪರ್ದಿಯಲ್ಲಿದೆ. ಇದನ್ನ ಈಗ ಅವ್ರು ಕೇಳ್ತಾ ಇರೋದು ಏನಂದರೆ ಈ ದುಡ್ಡನ್ನು ಸುಪ್ರೀಂ ಕೋರ್ಟ್ನಿಂದ ಇವತ್ತು ಬಿಡುಗಡೆಗೊಳಿಸಬೇಕು. ಆ ಭಾಗದಲ್ಲಿ ಇವತ್ತು ಅದನ್ನು ಅಭಿವೃದ್ಧಿ ಕೆಲಸಗಳನ್ನು ಪುನಶ್ಚೇತವರು ಹರೀಶ್ ಸಾಳ್ವೆ ಅವರು ಬಹುಶಃ ನಾವು ಅವ್ರನ್ನ ನೇಮಕ ಮಾಡಬೇಕಂದ್ರೆ ಅವರು ಈಗಾಗಲೇ ನಮ್ಮ ಇಲಾಖೆಯ ವಿರುದ್ಧ ಇವತ್ತು ನಮ್ಮ ಸರ್ಕಾರದ ವಿರುದ್ಧ ಅನೇಕ ಕೇಸುಗಳನ್ನು ತೆಗೆದುಕೊಂಡಿರೋದ್ರಿಂದ ಅವರನ್ನು ನಾವೇನೆಂದರೆ ಇವತ್ತು ಅಪಾಯಿಂಟ್ ಮಾಡೋಕ್ಕಾಗಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ನಮ್ಮ ಸೀನಿಯರ್ ಅಡ್ವೊಕೇಟ್ಸು ಅಲ್ಲಿ ಸುಪ್ರೀಂ ಕೋರ್ಟಿಂದ ರಾಜು ರಾಮಚಂದ್ರನು ಮತ್ತು ಅನಿತಾ ಚೆನ್ನೈ ಅವರು ಕೂಡ 2 ಸಲ ಅಪೀಲ್ ಆಗಿದ್ದಾರೆ, ಕೇಳ್ಕೊಂಡಿದ್ದಾರೆ. ಮತ್ತು ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸುಭಾಂಶು ವಾದಿ ಅಂತೇಳಿ